ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಅತ್ಯಂತ ಹತಾಶೆಯಿಂದ ಸ್ವಲ್ಪ ನಮ್ಮ ಕರಾವಳಿ ಭಾಗ ಶನಿವಾರದ ದಿನ ನಾವೆಲ್ಲರೂ ಕೂಡ ನಡೆದಿರುವಂತಹ ಘಟನೆಯನ್ನು ನೋಡಿ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದೀವಿ. ಕಾರಣ ಇಡೀ ವಿಶ್ವ ನೋಡುತ್ತೆ, ಇಡೀ ನಮ್ಮ ಜಗತ್ತು ನೋಡುತ್ತೆ ಕರಾವಳಿ ಭಾಗದತ್ತ. ಕಾರಣ ಕರಾವಳಿ ಭಾಗ ಅಂತ ಬಂದಾಗ ಇದು ಗಂಡು ಕಲೆ, ಯಕ್ಷಗಾನ ಇಲ್ಲಿ ಹುಟ್ಟಿ ಬೆಳೆದು ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿರುವಂಥ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿದೆ. ಯಕ್ಷಗಾನ ಅಂತ ಬಂದಾಗ ಇದು ಗಂಡು ಮೆಟ್ಟಿನ ಕಲೆ, ಗಂಡು ಕಲೆ ಯಕ್ಷಗಾನ ಅಂತ ನಾವು ಹೇಳ್ತೀವಿ. ಆದರೆ ಈ ಗಂಡು ಕಲೆಯಲ್ಲೂ ಕೂಡ ಹೆಣ್ಮಕ್ಕಳು ಸಾಧನೆಯನ್ನು ಮಾಡ್ಬೋದು, ಹೆಣ್ಮಕ್ಕಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. ಜೊತೆಗೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿರುವಂತಹ ದಿಟ್ಟ ಹೆಣ್ಣು ಮಕ್ಕಳ ಕತೆ. ಹೆಣ್ಣು ಮಗಳೊಬ್ಬಳು 1947ರಲ್ಲಿ ಅಂದರೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭಗಳಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಇದೇ ಗಂಡು ಕಲೆ ಅನ್ನುವಂತಹ ಯಕ್ಷಗಾನದಲ್ಲಿ ಜಗತ್ತು ನಿಬ್ಬೆರಗಾಗುವ ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂತಹ ದಿಟ್ಟ ಹೆಣ್ಣು ಮಗಳು. ಅವರ ಹೆಸರು ಲೀಲಮ್ಮ ಅನ್ನುವಂಥದ್ದು. ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಭಾವುಕತೆಯಿಂದ ಅವರನ್ನು ನಾವೆಲ್ಲರೂ ಕೂಡ ಕರಿತೀವಿ. ಯಾಕಂದರೆ ಯಕ್ಷಗಾನದಲ್ಲಿ ಮಹಿಳಾ ಭಾಗವತಿಕೆಯಲ್ಲಿ ಪ್ರಪ್ರಥಮವಾಗಿ ಯಕ್ಷಗಾನದಲ್ಲಿ ಮಹಿಳಾ ಭಾಗವತಿಕೆ ಮಾಡಿದಂತಹ ಏಕೈಕ ಹೆಣ್ಣುಮಗಳು ಅಂತ ಬಂದಾಗ ಅದು ನಮ್ಮ ಲೀಲಾವತಿ ಬೈಪಡಿತಾಯ್ ಅವರು. ಲೀಲಾವತಿ ಬೈಪಡಿತಾಯ್ ಅವರು ಯಕ್ಷಗಾನದಲ್ಲಿ ಮಾಡಿರುವಂತಹ ಸಾಧನೆ ಅತ್ಯದ್ಭುತವಾಗಿರುವಂಥದ್ದು, ಜೊತೆಗೆ ಅದ್ವಿತೀಯವಾಗಿರುವಂಥದ್ದು. ಹಾಗಿದ್ದಾಗ ಅವರ ಸಾಧನೆಗಳಿಗೆ ಪದಗಳು ಅನ್ನುವಂಥದ್ದು ನಮ್ಗಳ ಬಳಿಯಲ್ಲಿ ಇಲ್ಲ. ಆದರೆ ಅವರ ಹೆಸರು, ಅವರು ಮಾಡಿರುವಂತಹ ಸಾಧನೆ ಯಾವತ್ತೂ ಕೂಡ ಅಜರಾಮರವಾಗಿರುತ್ತೆ. ಹಾಗಿದ್ದಾಗ ಲೀಲಾವತಿ ಅಮ್ಮ ನಮ್ಮ ಜೊತೆ ಇಲ್ಲ, ಈ ನಮ್ಮ ಭೂಮಿಯನ್ನು ಬಿಟ್ಟು ಹೋಗಿರಬಹುದು ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಅವರು ಮಾಡಿರುವಂಥ ಸಾಧನೆ, ಅವರ ಹಾಡುಗಳು, ಜೊತೆಗೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ಬಿಟ್ಟು ಹೋಗಿರುವಂತಹ ನೆನಪುಗಳು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚರಿಯದೆ ಉಳಿಯುತ್ತೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಮರೆಯಾದ ಯಕ್ಷಗಾನ ಕೋಗಿಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಭಾಗವತಿಕೆಯ ಧ್ವನಿ ನಿಲ್ಲಿಸಿ ಮಂಗಳ ಹಾಡಿ ಹೊರಟಂತಹ ಲೀಲಾವತಿ ಬೈಪಡಿತಾಯ್ ಅವರು, ಇವರಿಗೆ 78 ವರ್ಷ ವಯಸ್ಸಾಗಿತ್ತು. ವಯೋಸಹಜವಾಗಿರುವಂತಹ ಈ ಒಂದು ವಿಚಾರದಿಂದ ಅವರು ನಮ್ಮ ಭೂಮಿಯನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಆದರೆ ಅವರ ನೆನಪು ನಮ್ಮಲ್ಲಿ ಸದಾ ಇರುತ್ತೆ. ಜೊತೆಗೆ ಅಗಲಿದಂತಹ ದಿವ್ಯ ಆತ್ಮಕ್ಕೆ ಯಾವತ್ತೂ ಕೂಡ ಶಾಂತಿ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ. ಜೊತೆಗೆ ಅಗಲಿದಂತಹ ದಿವ್ಯ ಆತ್ಮಕ್ಕೆ ಅವರ ಶಿಷ್ಯಂದಿರು, ಜೊತೆಗೆ ಯಕ್ಷಾಭಿಮಾನಿಗಳು ಯಕ್ಷ ಸ್ವರದ ಮೂಲಕ ವಿದಾಯವನ್ನು ಕೂಡ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಆಗಲೇ ಹೇಳಿದಾಗೆ ಅಂದಿನ ಕಾಲಘಟ್ಟ, ಇಂದು ಯಕ್ಷಗಾನದ ಹತ್ರ ಬಹಳಷ್ಟು ಮಹಿಳೆಯರು ಆಕರ್ಷಿತರಾಗ್ತಾ ಇದ್ದಾರೆ. ಈ ಮಹಿಳೆಯರು ಆಕರ್ಷಿತರಾಗಬೇಕು ಅಂತ ಬಂದಾಗ ಅದಕ್ಕೆ ಮೇಲ್ಪಂಕ್ತಿ ಹಾಕಿ ಕೊಟ್ಟವರೇ ಲೀಲಾವತಿ ಅಮ್ಮ. ಸೊ ಹಾಗಿದ್ದಾಗ ಆ ಕಾಲಘಟ್ಟದಲ್ಲಿ ಊರಿಂದ ಊರಿಗೆ ಲೀಲಾವತಿ ಅಮ್ಮ ತಿರುಗಾಡಿದ್ದು ಮಾತ್ರವಲ್ಲ, ರಾತ್ರಿಯಿಂದ ಹಗಲಿನವರೆಗೆ ಯಕ್ಷಗಾನದಲ್ಲಿ ಅವರು ತಮ್ಮನ್ನು ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಲೀಲಾವತಿ ಅಮ್ಮ, ಆ ನೆನಪು, ಆ ಒಂದು ಸಾಧನೆ ಯಾವತ್ತೂ ಕೂಡ ಅಜರಾಮರವಾಗಿರುತ್ತೆ. ಹಾಗಿದ್ದಾಗ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಧ್ರುವತಾರೆ, ಜೊತೆಗೆ ನಮ್ಮ ಯಕ್ಷಗಾನದ ಗಾನ ಕೋಗಿಲೆ ಲೀಲಾವತಿ ಅಮ್ಮನವರ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ಮಾತನಾಡಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ಅವರು ನಡೆದು ಬಂದಂತಹ ರೀತಿ, ಜೊತೆಗೆ ಅವರು ನಡೆಸಿದಂತಹ ಸಾಧನೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ಭಾಗವತಿಗೆ ಧ್ವನಿ ನಿಲ್ಲಿಸಿ ಮಂಗಳ ಹಾಡಿ ಹೊರಟ ಲೀಲಮ್ಮ, ಯಕ್ಷಗಾನದ ಮೊದಲ ಮಹಿಳಾ ಭಾಗವತೆ ಬೈಪಡಿತಾಯ ಇನ್ನು ನೆನಪು ಮಾತ್ರ. ಗಂಡು ಕೊಲೆ ಎಂದು ಹೆಸರುವಾಸಿಯಾಗಿದ್ದ ಯಕ್ಷಗಾನ ರಂಗದಲ್ಲಿ ಮಹಿಳೆಯರು ಈಗ ಮಿಂಚುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪುರುಷರೇ ಜಾಸ್ತಿ ಇದ್ದಾರೆ ಎಂದು ಹೇಳಲಾಗುತ್ತಿರುವ ಹೊತ್ತಿನಲ್ಲಿ ವೃತ್ತಿಮೇಳದಲ್ಲಿ ತಿರುಗಾಟ ನಡೆಸಿದವರು ಲೀಲಾವತಿ ಬೈಪಡಿತಾಯ. ಹಿರಿಯ ಹಿಮ್ಮೇಳ ವಾದಕ ಹರಿನಾರಾಯಣ ಬೈಪಡಿತಾಯರ ಪತ್ನಿಯಾಗಿ ಯಕ್ಷಗಾನದಲ್ಲಿ ಹೆಸರು ಮಾಡಿದವರು. ಶನಿವಾರ ಡಿಸೆಂಬರ್ 14ರಂದು ನಿಧನರಾದ ಲೀಲಾವತಿ ಬೈಪಡಿತಾಯರು ಯಕ್ಷಗಾನ ರಂಗದ ಮೊದಲ ವೃತ್ತಿಪರ ಮಹಿಳಾ ಭಾಗವತರು ಎಂಬ ಹೆಸರು ಗಳಿಸಲು ಕಾರಣವಿದು. ಯಕ್ಷಗಾನದತ್ತ ಮಹಿಳೆಯರು ಆಕರ್ಷಿತರಾಗುವಂತೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು. ರಾತ್ರಿಯಿಡೀ ನಿದ್ದೆ ಬಿಟ್ಟು ಬೆಳಗಿನವರೆಗಿನ ಇಡೀ ಪ್ರಸಂಗ ಆಡಿಸಿದ ಹಿರಿಮೆ.
ಯಕ್ಷಗಾನ ರಂಗದಲ್ಲಿ ಸುದೀರ್ಘ ತಿರುಗಾಟ ನಡೆಸಿದ ಮೊದಲ ಮಹಿಳಾ ವೃತ್ತಿಪರ ಭಾಗವತರು ಎಂಬ ಹಿರಿಮೆ ಲೀಲಾವತಿ ಬೈಪಡಿತ್ತಾಯ ಅವರದ್ದು. ಗಂಡು ಮೆಟ್ಟಿನ ಕಲೆ ಎಂದೇ ಹೇಳಲಾಗುವ ಯಕ್ಷಗಾನದಲ್ಲಿ ವೀರರಸ ಪ್ರಧಾನ ಸನ್ನಿವೇಶಗಳಲ್ಲಿ ಲೀಲಾವತಿ ಅವರು ಹಾಡುವ ಮೂಲಕ ಗಮನ ಸೆಳೆದ್ರು. ಯಕ್ಷಗಾನ ಕಲೆಯತ್ತ ಮಹಿಳೆಯರು ಆಕರ್ಷಿತರಾಗುವಂತೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಅವರು. ಊರಿಂದೂರಿಗೆ ಮೇಳವು ಹೋದಲ್ಲೆಲ್ಲ ತಿರುಗಾಟ ಮಾಡಿದಷ್ಟೇ ಅಲ್ಲದೆ ರಾತ್ರಿಯಿಡೀ ನಿದ್ದೆ ಬಿಟ್ಟು ಬೆಳಗಿನವರೆಗಿನ ಇಡೀ ಪ್ರಸಂಗವನ್ನ ಆಡಿಸಿದ ಹಿರಿಮೆ ಹೊಂದಿದವರು. ಶಾಲೆಗೆ ಹೋಗದೆಯೂ ಭಾಗವತಿಕೆಯಲ್ಲಿ ವ್ಯಕ್ತವಾಗುವ ಸಾಹಿತ್ಯ ಶುದ್ಧಿ, ಭಾಷಾ ಶುದ್ಧಿ ಇವರ ಹೆಗ್ಗಳಿಕೆ. ಬಡಗು ತಿಟ್ಟಿನಲ್ಲಿ ತಮ್ಮ ಛಾಪು ಬೀರಿದ್ದ ಅವರು ಕಾಳಿಂಗ ನಾವಡರ ಜತೆಗೆ ಶೃಂಗೇರಿ ಹಾಗೂ ಮುಂಬೈಯಲ್ಲಿ ಕಾರ್ಯಕ್ರಮ ನೀಡಿ ಅವರ ಮೆಚ್ಚುಗೆಗೂ ಪಾತ್ರರಾಗಿದ್ರು. ಹೀಗಾಗಿ ತೆಂಕು ಬಡಗು ಯಕ್ಷಗಾನದಲ್ಲಿ ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಬಾಲ್ಯದಲ್ಲೇ ಸಂಗೀತ ಕಲಿತವರು. ಕೇರಳ ರಾಜ್ಯದ ಕಾಸರಗೋಡಿನ ಮಧೂರಿನಲ್ಲಿ 1947 ಮೇ 23ರಂದು ಜನಿಸಿದ ಲೀಲಾವತಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡ ಕಾರಣ ತಾಯಿ ತವರೂರು ಮಧೂರಿನ ಪಡುಕಕ್ಕೆಪಾಡಿ ಎಂಬಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು. ಸೋದರ ಮಾವ ರಾಮಕೃಷ್ಣ ಭಟ್ ಮಧೂರು ದೇವಾಲಯದಲ್ಲಿ ದೇವನೃತ್ಯ ಕಲಾವಿದರು. ಬಡತನದಿಂದಾಗಿ ವಿದ್ಯಾಭ್ಯಾಸ ಪಡೆಯಲು ಲೀಲಾ ಅವರಿಗೆ ಸಾಧ್ಯ ಆಗಲಿಲ್ಲ. ಮಧುರವಾಗಿ ಹಾಡ್ತಾ ಇದ್ದ ಅವರು ಪಿಟೀಲು ವಾದಕ ಪದ್ಮನಾಭ ಸರಳಾಯರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತರು. 23 ವರ್ಷವಾದಾಗ ತೆಂಕುತಿಟ್ಟಿನ ಚೆಂಡೆ ಮದ್ದಳೆಯ ಕಲಾವಿದ ಹರಿನಾರಾಯಣ ಬೈಪಡಿತ್ತಾಯರನ್ನ ವಿವಾಹವಾದ್ರು. ಬಳಿಕ ಕಡಬದಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ಬಾಲ್ಯದಲ್ಲೇ ಸಂಗೀತ ಕಲಿತಿದ್ದು ಅವರಿಗೆ ಯಕ್ಷಗಾನದ ಕುರಿತು ಆಸಕ್ತಿ ಮೂಡಲು ಕಾರಣವಾಯಿತು. ಇದರ ಅರಿವಿದ್ದ ಪತಿ ಹರಿನಾರಾಯಣ ಬೈಪಡಿತ್ತಾಯರು ಯಕ್ಷಗಾನದ ಹಾಡುಗಳನ್ನ ಅಭ್ಯಸಿಸಲು ನೆರವಾದ್ರು. ಸುತ್ತಮುತ್ತಲಿನ ಶಾಲಾ ವಾರ್ಷಿಕೋತ್ಸವ, ಶುಭ ಸಮಾರಂಭಗಳಲ್ಲಿ ಆಯೋಜಿಸುವ ತಾಳಮದ್ದಳೆ ಕೂಟಗಳಲ್ಲಿ ಲೀಲಾವತಿ ಬೈಪಡಿತ್ತಾಯರ ಯಕ್ಷಗಾಯನ ಸುತ್ತಮುತ್ತಲಿನವರ ಗಮನ ಸೆಳೆಯಿತು. ಯಕ್ಷಗಾನ ಪ್ರವೇಶ. ಸುತ್ತಮುತ್ತಲಿನ ತಾಳಮದ್ದಳೆ ಕೂಟಗಳಲ್ಲಿ ಭಾಗವತಿಕೆ ಮಾಡುವ ಮೂಲಕ ಯಕ್ಷಗಾನ ರಂಗ ಪ್ರವೇಶಿಸಿದ ಲೀಲಾವತಿ ಬೈಪಡಿತ್ತಾಯರು ಹಲವು ಮೇಳಗಳಲ್ಲಿ ತಿರುಗಾಟ ನಡೆಸಿದ್ದಾರೆ. ಪರಕ್ಯದ ಪಿಂಗಾರ, ದೇವಿ ಮಹಾತ್ಮೆ, ದಕ್ಷ ಯಜ್ಞ, ಕರ್ಣ ಪರ್ವ, ಸುಧನ್ವ ಮೋಕ್ಷ, ವಜ್ರ ಕೋಗಿಲೆ ಮುಂತಾದ ಪ್ರಸಂಗಗಳಲ್ಲಿ ಇವರು ಹಾಡಿದ ಪದ್ಯಗಳು ಪ್ರಸಿದ್ಧವಾಗಿವೆ. ಅಂದಿನ ಸುಬ್ರಹ್ಮಣ್ಯ ಮೇಳ, ಪುತ್ತೂರು ಮೇಳ, ಕದ್ರಿ ಮೇಳ, ಕರ್ನಾಟಕ ಮೇಳ, ಅರುವ ಮೇಳ, ಕುಂಬಳೆ ಮೇಳ, ಬಪ್ಪನಾಡು ಮೇಳ, ತಲಕಳ ಮೇಳ ಮೊದಲಾದ ಡೇರಿ ಬಯಲಾಟ ಮೇಳಗಳಲ್ಲಿ ನಿರಂತರ 20 ವರ್ಷಗಳ ಕಾಲ ವೃತ್ತಿ ಕಲಾವಿದರಾಗಿ ಕೆಲಸ ಮಾಡಿದ್ದ ಲೀಲಾವತಿ ಬೈಪಡಿತ್ತಾಯರು 17ಕ್ಕೂ ಹೆಚ್ಚು ವರ್ಷಗಳಿಂದ ಅತಿಥಿ ಕಲಾವಿದರಾಗಿಯೂ ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಿದವರು. ಕಲಾವಿದರೊಂದಿಗಿನ ಒಡನಾಟ. ಸಮಕಾಲೀನ ಕಲಾವಿದರಾದ ಎಂಎಲ್ ಸಾಮಗ, ಪಾತಾಳ ವೆಂಕಟರಮಣ ಭಟ್, ಈಶ್ವರ ಭಟ್, ಶೇಣಿ ಗೋಪಾಲಕೃಷ್ಣ ಭಟ್, ರಾಮದಾಸ ಸಾಮಗ, ಬಣ್ಣದ ಮಾಲಿಂಗ, ಪ್ರಭಾಕರ ಜೋಶಿ, ಬಲಿಪ ನಾರಾಯಣ ಭಾಗವತರು, ಕಡತೋಕ ಭಾಗವತರು, ನೆಡ್ಲೆ ನರಸಿಂಹ ಭಟ್, ಕಾಳಿಂಗನಾವುಡ ಸಹಿತ ಮುಮ್ಮೇಳ ಮತ್ತು ಹಿಮ್ಮೇಳ ಕಲಾವಿದರ ಒಡನಾಟ ಲೀಲಾ ಅವರ ಕಲಾ ಸೇವೆಗೆ ಸಹಕಾರವಾಯಿತು. ತಮ್ಮಂತೆ ಇತರ ಮಹಿಳೆಯರು ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದೆ ಬರಬೇಕೆಂದು ಪ್ರೋತ್ಸಾಹಿಸುತ್ತಾ ಆಸಕ್ತಿಯಿಂದ ಬಂದವರಿಗೆ ಯಕ್ಷಗಾನದ ಪಾಠವನ್ನು, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಾಠವನ್ನು ಮಾಡಿದ್ದಾರೆ. ಪತಿಯೊಂದಿಗೆ ಧರ್ಮಸ್ಥಳದ ಪ್ರಖ್ಯಾತ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ 10 ವರ್ಷ ಹಾಗೂ ಕಟೀಲು, ಮೂಡಬಿದ್ರೆ, ಬಜಪೆ ಮುಂತಾದೆಡೆ ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಕಲಾ ತಪಸ್ಸನ್ನ ರಾಜ್ಯ ಸರ್ಕಾರ ಗುರುತಿಸಿ 2010ನೇ ಕರ್ನಾಟಕದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿತು. 2012ರಲ್ಲಿ ಕರ್ನಾಟಕ ಸರ್ಕಾರ ಕೊಡಮಾಡಿದ ಸಾಧಕ ಹಿರಿಯ ನಾಗರಿಕರ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದಾರೆ. 2023ರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಇದು ಯಕ್ಷಗಾನದ ಮೊದಲ ಮಹಿಳಾ ಭಾಗವತೆ ಲೀಲಾವತಿ ಬೈಪಡಿತ್ತಾಯ ಅವರು ನಡೆದು ಬಂದಂತಹ ರೀತಿ, ಜೊತೆಗೆ ಅವರ ಸಾಧನೆ, ಜೊತೆಗೆ ಅಂದಿನ ಕಾಲಘಟ್ಟ 1947ರಲ್ಲಿ ಅವರು ಜನಿಸಿದ್ರು. ಜೊತೆಗೆ ಈ ಇತ್ತೀಚಿನ ಕಾಲಘಟ್ಟ ಯಕ್ಷಗಾನ ಬೆಳೆದಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನಗಳಲ್ಲಿ ಬಹಳಷ್ಟು ಅವಕಾಶಗಳಿವೆ. ಆದರೆ ಹಿಂದಿನ ಕಾಲಘಟ್ಟದಲ್ಲಿ ಆ ರೀತಿ ಇರಲಿಲ್ಲ. ಘಟಾನುಘಟಿ ಯಕ್ಷಗಾನ ಕಲಾವಿದರು, ಯಕ್ಷಗಾನದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಹೇಳುವಂಥ ಸಂದರ್ಭಗಳಲ್ಲಿ ಆಯೆ ನಾಟಕದಾಯೆ ಅಥವಾ ಆಯೆ ಯಕ್ಷಗಾನದಾಯೆ, ಆಯೆ ಆಟದಾಯೆ ಅನ್ನುವಂತಹ ಮೂದಲಿಕೆಯ ಮಾತುಗಳ ನಡುವೆ ಅಂದಿನ ಕಾಲಘಟ್ಟದಲ್ಲಿ ಹೆಣ್ಣು ಮಗಳು ಒಬ್ಬಳು ಈ ರೀತಿ ಸಾಧನೆಯನ್ನು ಮಾಡಬೇಕು ಅಂತ ಬಂದಾಗ
ಸುಲಭದ ವಿಚಾರಗಳಲ್ವೇ ಅಲ್ಲ. ಸೊ ಹಾಗಿದ್ದಾಗ ಇಂತಹ ಒಂದು ಅತ್ಯದ್ಭುತವಾಗಿರುವಂತಹ ಸಾಧಕಿ ಅವರ ನೆನಪುಗಳು ನಮ್ಮ ಮುಂದೆ ಯಾವತ್ತೂ ಇರುತ್ತೆ. ಸೊ ಹಾಗಿದ್ದಾಗ ಲೀಲಾವತಿ ಅಮ್ಮ ಅವರು ಮಾಡಿರುವಂಥ ಸಾಧನೆ, ಅವರು ಬಿಟ್ಟು ಹೋಗಿರುವಂಥ ನೆನಪುಗಳು ಯಾವತ್ತೂ ಕೂಡ ಅಜರಾಮರ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆ ಆತ್ಮೀಯವಾಗಿ ಒಡನಾಟ ಹೊಂದಿದವರು, ಅವರ ಶಿಷ್ಯೆ, ಜೊತೆಗೆ ಅವರ ಜೊತೆ ಇದ್ದವರು, ಜೊತೆಗೆ ಅವರ ಜೊತೆ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳು, ಇವರು ಕೂಡ ಯಕ್ಷಗಾನದಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲೀಲಾವತಿ ಅಮ್ಮನವರ ಶಿಷ್ಯೆ, ಹವ್ಯಾಸಿ ಮಹಿಳಾ ಭಾಗವತರು ಶಾಲಿನಿ ಹೆಬ್ಬಾರ್ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಶಾಲಿನಿ ಹೆಬ್ಬಾರ್ ಅವರಿಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಮದ್ದಳೆಗಾರರು ಚಂದ್ರಶೇಖರ ಕೊಂಕಣಾಜೆ ಸರ್ ಇದ್ದಾರೆ ನಮ್ಮ ಜೊತೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್, ತಮಗೂ ಕೂಡ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ತಾಳಮದ್ದಳೆ ಅರ್ಥಧಾರಿ ಯಕ್ಷಮಂಜುಳ ಕದ್ರಿ ಇದರ ಅಧ್ಯಕ್ಷರಾಗಿರುವಂತಹ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜವರ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಪೂರ್ಣಿಮಾ ಮೇಡಮ್ ಅವರಿಗೆ. ನಮಸ್ತೆ. ನಮಸ್ತೆ. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅಂದ್ರೆ ಲೀಲಾವತಿ ಅಮ್ಮನವರ ಆ ನೆನಪುಗಳು ಯಾವತ್ತೂ ಕೂಡ ಅಜರಾಮರ ಆಗಿರುವಂತದ್ದು, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಜೊತೆಗೆ ಅವರು ಅಂದು ಮಾಡಿರುವಂತಹ ಬಹಳಷ್ಟು ಸಾಧನೆಗಳು, ಆ ದಿಟ್ಟ ನಿಲುವುಗಳು. ಯಾಕಂದ್ರೆ ಯಕ್ಷಗಾನ ಅಂತ ಬಂದಾಗ ಅದು ಗಂಡು ಕಲೆ ಆಲ್ರೆಡಿ ಆಗಿದೆ, ಸೀಲ ಹಾಕಿ ಆಗಿದೆ ಗಂಡು ಕಲೆ ಅನ್ನೋದು. ಆ ಸಂದರ್ಭಗಳಲ್ಲಿ ಯಕ್ಷಗಾನಕ್ಕೆ ಹೋದಂತಹ ಸಂದರ್ಭಗಳಲ್ಲಿ ಅವರು ಎದುರಿಸಿದಂತಹ ಸವಾಲುಗಳು ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆ ಸವಾಲುಗಳನ್ನು ಕೂಡ ನಾವು ನೋಡಿದಾಗ, ಮಾತನಾಡಿದಾಗ ಅವ್ರ ಜೊತೆ ಅವರು ಹೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ತೆಗೆದುಕೊಂಡಂತಹ ದಿಟ್ಟ ನಿಲುವುಗಳು ಇಂದು ಅದೆಷ್ಟೋ ಹೆಣ್ಮಕ್ಳು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಬರುವಂತೆ, ಜೊತೆಗೆ ಸಾಧನೆ ಮಾಡುವಂತೆ ಬಹಳಷ್ಟು ಅಡಿಪಾಯವನ್ನು ಹಾಕಿಕೊಟ್ಟಿದೆ. ಸೊ ಹಾಗಿದ್ದಾಗ ನಾನು ನೇರವಾಗಿ ನಾನು ಅವರ ನೆನಪುಗಳನ್ನ, ಜೊತೆಗೆ ಅವರ ವಿಚಾರಧಾರೆಗಳನ್ನ, ಜೊತೆಗೆ ಅವರು ನಮ್ಮ ಸಮಾಜಕ್ಕೆ ಬಿಟ್ಟು ಹೋಗಿರುವಂತಹ ಸಂದೇಶಗಳನ್ನ, ಜೊತೆಗೆ ಮುಂದಿನ ಪೀಳಿಗೆಗೆ ಅವರು ಕೊಟ್ಟಿರುವಂತಹ ಆತ್ಮಸ್ಥೈರ್ಯವನ್ನ ಯಕ್ಷಗಾನದಲ್ಲಿ ಹೆಣ್ಮಕ್ಳು ಕೂಡ ಸಾಧನೆಯನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ದಾಗ ನೇರವಾಗಿ ನಾನು ಪ್ರಥಮವಾಗಿ ಪೂರ್ಣಿಮಾ ಮೇಡಮ್ ಅವ್ರ ಜೊತೆ ಬರ್ತಾ ಇದ್ದೀನಿ ಮೇಡಮ್. ಯಾಕಂದ್ರೆ ಯಕ್ಷ ಮಂಜುಳ ಕದ್ರಿ. ಹೌದು. ಸೊ ಹಾಗಿದ್ದಾಗ 7 ವರ್ಷಗಳಿಂದ ನಿಮ್ಮ ಜೊತೆ ಮಾರ್ಗದರ್ಶಕರಾಗಿ ಲೀಲಮ್ಮ ಅವರು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಜೊತೆಗೆ ತಮ್ಮ ಗುರುಗಳು ಕೂಡ ಹೌದು. ಏನ್ ಹೇಳ್ತೀರಾ ಮೇಡಮ್ ಈ ಸಂದರ್ಭ? ಅವರು ಇಲ್ಲ, ಆದ್ರೆ ನೆನಪುಗಳು ಯಾವತ್ತೂ ಕೂಡ ನಮ್ಮ ಜೊತೆ ಶಾಶ್ವತ. ಏನ್ ಹೇಳ್ತೀರಾ? ಯಕ್ಷ ಮಂಜುಳ 2009ರಲ್ಲಿ ಪ್ರಾರಂಭವಾದಾಗ ನಮ್ಮದು ಮಹಿಳಾ ತಾಳಮದ್ದಲೆ ಬಳಗ. ಆದ್ರಿಂದ ಮಹಿಳಾ ಮಣಿಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ, ಭಾಗವತಿಕೆ ಕ್ಷೇತ್ರದಲ್ಲಿ ನೀವು ಕೀರ್ತಿವಂತರಾಗಿ ಬಾಳಿದವರು ಅಂತ ಹೇಳಿ ಲೀಲಾವತಿ ಬೈಪಾಡಿ ತಾಯರನ್ನು ನಾನು ಸಂಪರ್ಕಿಸಿ ಅವರನ್ನು ವಿನಂತಿಸಿಕೊಂಡೆ. ಲೀಲಕ್ಕ, ನೀವು ನಮ್ಮ ಬಳಗಕ್ಕೆ ಬರಬೇಕು. ಒಂದು ತುಂಬ ಉತ್ಕಟ ಅಪೇಕ್ಷೆ ಇದೆ. ನಮ್ಮದು ಮಹಿಳಾ ತಂಡವಾಗಿ ನಾವು ಮಹಿಳಾ ತಾಳಮದ್ದಲೆಯನ್ನೇ ಮಾಡಿ ಅದರಲ್ಲೇ ಸೇವೆ ಸಲ್ಲಿಸಬೇಕು, ಧರ್ಮ ಪ್ರಸಾರ ಮಾಡಬೇಕು ಅಂತ ಹೇಳುವಂಥ ಅಪೇಕ್ಷೆ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಲೀಲಕ್ಕ ಬಹಳ ಸಂತೋಷಪಟ್ಟರು. ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ತಂಡಕ್ಕೆ ಪೂರ್ಣ ಸ್ಫೂರ್ತಿಯನ್ನು ತುಂಬಿದವರು ಲೀಲಾ ಬೈಪಾಡಿ ತಾಯಿಯವರು. ಆ ನಂತರ ಸಾಧಾರಣ 7 ವರ್ಷದವರೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಲೀಲಾವತಿ ಬೈಪಾಡಿ ತಾಯ ಭಾಗವತರಾಗಿ ಹಾಗೂ ಹರಿನಾರಾಯಣ ಬೈಪಾಡಿ ತಾಯರು ಮದ್ದಳೆಯಲ್ಲಿ ಅವರು ಸಹಕರಿಸ್ತಾ ಇದ್ರು. ಅವರು ಒಂದು ರೀತಿಯಲ್ಲಿ ಪ್ರಥಮ ಸಾಧನೆ ಮಾಡಿದವರು ಅಂತ ಹೇಳಿದರೆ ಈ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಯಕ್ಷ ದಂಪತಿಯವರದ್ದು, ಅನ್ಯೋನ್ಯವಾದ ದಾಂಪತ್ಯ ಅವರದ್ದು. ಅಷ್ಟೊಂದು ಸರಳ ಸಜ್ಜನಿಕೆ, ವಿನಯತೆ, ನಿಜವಾಗ್ಲೂ ಅವರನ್ನು ನೋಡಿ ನಾವು ಕಲಿಬೇಕು. ಬರೀ ಕರ್ನಾಟಕ ಸಂಗೀತದಲ್ಲೇ ಅವರು ಕಲಿತು 7 ವರ್ಷ ಕಲ್ತಿದ್ದಾರೆ ಕರ್ನಾಟಕ ಸಂಗೀತ ಕಲಿತು. ಆ ನಂತರ 23ನೇ ವರ್ಷದಲ್ಲಿ ಅವರು ಮದುವೆಯಾದ ನಂತರ ಅಯ್ಯೋ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದುಬಿಟ್ಟಲ್ಲ ಮದುವೆ ಆದಮೇಲೆ ಅಂತ ಹೇಳಿ ಒಂದು ಸ್ವಲ್ಪ ಅಸಮಾಧಾನ ಅವರಲ್ಲಿ ಇತ್ತು. ಅದಕ್ಕೆ ಪೂರ್ಣ ಹುರಿದುಂಬಿಸಿ ಅವರ ಈ ಗಾನ ಚೇತನಕ್ಕೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಟ್ಟವರು ಪತಿ ಹರಿನಾರಾಯಣ ಬೈಪಾಡಿ ತಾಯರು. ಎಲ್ಲ ಕೀರ್ತಿ ಬೈಪಾಡಿ ತಾಯರಿಗೆ, ಹರಿನಾರಾಯಣ ಬೈಪಾಡಿ ತಾಯರಿಗೆ ಸೇರ್ತದೆ. ಇವರ ಸಾಧನೆ ಮತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸಾಧಕ ಶ್ರೇಷ್ಠರು ಲೀಲಾವತಿ ಬೈಪಾಡಿ ತಾಯ. ಕಂಚಿನ ಕಂಠ ಹೇಳ್ತಾರೆ ಅವರಿಗೆ. ಗಂಡು ಕಲೆಯಲ್ಲಿ ಒಂದು ಹೆಣ್ಣು ಸ್ವರವನ್ನು ಮೊಳಗಿಸಿದವರು ಲೀಲಾವತಿ ಬೈಪಾಡಿ ತಾಯರು. ಆದ್ರಿಂದ ಈ ಕಂಚಿನ ಕಂಠಕ್ಕೆ ಕೊನೆಗಾದ್ರೂ ಕರ್ನಾಟಕ ಸರ್ಕಾರ ಒಂದು ಬಗ್ಗೆ ನಮಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನೀಡಿತಲ್ಲ, ಇದು ದೊಡ್ಡ ಆಸ್ತಿಯೇ ಸರಿ ಲೀಲಕ್ಕನಿಗೆ. ಯಕ್ಷಗಾನ ಕ್ಷೇತ್ರಕ್ಕೆ, ಭಾಗವತಿಕ ಕ್ಷೇತ್ರದಲ್ಲಿ ದೊಡ್ಡ ಆಸ್ತಿಯೇ ಅವರು ಲೀಲಕ್ಕ. ಈ ಆಸ್ತಿಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿದ್ದು ನಮ್ಮ ಈ ಸರಕಾರವು ಹೌದು. ಅನೇಕ ಪ್ರಶಸ್ತಿಗಳು ಅವರಿಗೆ ತುಂಬಿ ಬಂತು. ಈಗ ಯಕ್ಷ ಮಂಜುಳ ಕದ್ರಿ ಬಹಳಷ್ಟು ಹೆಸರು ಮಾಡ್ತಾ ಇದೆ, ಮಹಿಳಾ ಭಾಗವತರ ತಂಡ ಇದು. ಸೊ ಹೆಮ್ಮೆ ಇದೆ. ಯಾಕಂದ್ರೆ
ಇಂಥ ಒಂದು ನಿಲುವನ್ನ ತಾವುಗಳು ತೆಗೆದುಕೊಂಡಿದ್ದೀರಿ ಅಂತ ಬಂದಾಗ ಇದಕ್ಕೆ ಬಹುಶಃ ಸ್ಫೂರ್ತಿ ಅಂತ ಬಂದಾಗ ಅದು ಲೀಲಾವತಿ ಅಮ್ಮ ಏನ್ ಹೇಳ್ತೀರಿ, ಹೌದಲ್ವಾ? ಖಂಡಿತವಾಗಿಯೂ ಹೌದು. ಅವರಿಗೆ ಸ್ವಲ್ಪ 7 ವರ್ಷದ ನಂತರ ಅನಾರೋಗ್ಯವಾದಾಗ ಸರಿ ನನಗೆ ಇನ್ನು ಹಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಆಮೇಲೂ ಆಕಾಶವಾಣಿ ಕಾರ್ಯಕ್ರಮದಲ್ಲಿ 2 ವರ್ಷ ನಮಗೆ ಹಾಡಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಸಹ ತುಂಬಾ ಆತ್ಮೀಯರಾಗಿದ್ದರು ಅವರು. ನಮ್ಮ ಅನೇಕ ಪ್ರಸಂಗಗಳಲ್ಲಿ ಸಹ, ಈಗ ದಕ್ಷಯಜ್ಞ ಆಗ್ಬೋದು, ಶ್ರೀದೇವಿ ಕೌಶಿಕಿ ಆಗ್ಬೋದು, ಸುದರ್ಶನ ಗರ್ವಭಂಗ ಆಗ್ಬೋದು, ಗದಾಯುದ್ಧ ಆಗ್ಬೋದು, ಪ್ರತಿಯೊಂದರಲ್ಲಿ ಸಹ ಅವರ ಸ್ವರ ಅತ್ಯಂತ ಮಾಧುರ್ಯದಿಂದ ತುಂಬಿರ್ತದೆ. ಅವರದ್ದೇ ಒಂದು ಕಲ್ಪನೆ, ಈ ದಕ್ಷಯಜ್ಞದಲ್ಲಿ ಸಹ ಎಲ್ಲ ಪದ್ಯಗಳು ಸಹ ಅವರದೇ ಕಲ್ಪನೆಯಲ್ಲಿ ಈ ನಡೆ ಹೀಗೇ ಹೋಗಬೇಕು, ನಿಮ್ಮ ಅರ್ಥವು ಹೀಗೇ ಹೋಗಬೇಕು ಅಂತೇಳಿ ನಮಿಗೂ ಒಂದು ಗುರುಗಳ ಸಮಾನವಾಗಿ ಅವರು ಇದ್ರು. ಅಷ್ಟು ಆತ್ಮೀಯತೆಯಿಂದ ಇದ್ದವರು ಅವರು. ಅಲ್ವಾ? ನಿಜ. ಹೌದು. ಗಂಡು ಕಲೆಯಲ್ಲಿರುವಂತಹ ಗಟ್ಟಿ ಹೆಣ್ಣು ಸ್ವರ, ಹೆಣ್ಣು ಕಂಠ, ಅತ್ಯದ್ಭುತವಾಗಿರುವಂತಹ ಕಂಠದ ಕಂಚಿನ ನಮ್ಮ ಲೀಲಾವತಿ ಅಮ್ಮ. ಬಹಳಷ್ಟು ನೆನಪುಗಳಿದೆ. ಜೊತೆಗೆ ಅವರು ಅಂದು ಎದುರಿಸಿದಂತಹ ಸವಾಲುಗಳು ಕೂಡ ಬಹಳಷ್ಟಿದೆ. ಸೊ ಮಹಿಳೆಯರು ಅಂತ ಬಂದಾಗ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ಮಹಿಳೆ, ದಿಟ್ಟ ಮಹಿಳೆ. ಸೊ ಹಾಗಿದ್ದಾಗ ಮತ್ತೊಬ್ಬರು ಅವರ ಶಿಷ್ಯೆ ಹವ್ಯಾಸಿ ಮಹಿಳಾ ಭಾಗವತರು ಶಾಲಿನಿ ಹೆಬ್ಬಾರ್ ಅವರು ಇದ್ದಾರೆ. ಮೇಡಮ್, ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭ? ತಮ್ಮ ಗುರು ಅವರನ್ನು ಯಾವ ರೀತಿ ನೆನಪಿಸಿಕೊಳ್ತೀರಾ? ನಾನು ಯಕ್ಷಗಾನವನ್ನು ಕಲೀಲಿಕ್ಕೆ ಆರಂಭ ಮಾಡಿದ್ದು 2014ನೇ ಇಸ್ವಿಯಲ್ಲಿ. ನನಗೆ ಯಕ್ಷಗಾನ ಕಲಿಬೇಕು ಅಂತಾದರೆ, ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಕಲಿಬೇಕು ಅಂತಾದರೆ ಸ್ವಲ್ಪ ಅಂದರೆ ಹಿಂಜರಿಕೆ ಇತ್ತು. ಆಗ ನನಗೆ ಯಾರಾದರೂ ಮಹಿಳೆಯರೇ ಹೇಳಿಕೊಟ್ರೆ ನನಗೆ ತುಂಬ ಕಂಫರ್ಟೇಬಲ್ ಆಗ್ಬೋದು ಅಂತ ಅನ್ನಿಸ್ತಿತ್ತು. ಆಗ ಒಬ್ಬರು ಸಜೆಸ್ಟ್ ಮಾಡಿದರು, ನೀವು ಲೀಲಾವತಿ ಬೈಪಡಿತಾರ ಹತ್ರನೇ ಹೋಗಿ ಅಂತ. ಸಾಧಾರಣ ಒಂದು 2002-3ನೇ ಇಸ್ವಿಯಲ್ಲಿ ಗಾಳಿಪಟ ಅನ್ನುವಂಥ ಒಂದು ಚಲನಚಿತ್ರ ಬಿಡುಗಡೆ ಆಗಿತ್ತು. ನಾವೆಲ್ಲ ಕಾಲೇಜಿಗೆ ಹೋಗ್ತಾ ಇರುವ ಟೈಮಲ್ಲಿ ಎಲ್ಲಿ ವೆರೈಟಿ ಎಂಟರ್ಟೈನ್ಮೆಂಟ್ ಕಾಂಪಿಟೇಷನ್ ಇರಲಿ, ಅವರು ಹಾಡಿದಂತಹ ಒಂದು ಹಾಡನ್ನ ಕಂಪಲ್ಸರಿಯಾಗಿ ಅಳವಡಿಸಿಕೊಂಡೇ ಕಾರ್ಯಕ್ರಮವನ್ನ ಮಾಡ್ತಿದ್ರು. ನನಗೆ ಆಗ ಯಕ್ಷಗಾನ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಅಂದ್ರೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದ್ರೆ ಅವರು ಹೇಳಿದ ಆ ಅಂಬುರುಹದಳ ನೇತ್ರೆ, ಆ ಯಕ್ಷಗಾನದಲ್ಲಿ ಬಳಸುವ ಮೊದಲ ಒಂದು ಭಾಮಿನಿ ಉಂಟಲ್ವಾ, ಅದು ಅಂದ್ರೆ ಅಷ್ಟು ಒಂದು ಕೇಳಿದಾಗ್ಲೇ ರೋಮಾಂಚನ ಆಗ್ತಿತ್ತು. ಸೊ ಆ ವಾಯ್ಸ್ ನನ್ನ ತಲೆಯಲ್ಲಿತ್ತು, ಬಟ್ ಅವರನ್ನ ನಾನು ನೋಡಿರ್ಲಿಲ್ಲ, ಅವರ ಕಾರ್ಯಕ್ರಮಗಳನ್ನ ನಾನು ಕೇಳಿರ್ಲಿಲ್ಲ. ಬಟ್ ಅವರ ಹತ್ರವೇ ನಾನು ಕಲಿಯುವಂತಹ ಭಾಗ್ಯ ನನಗೆ ಸಿಗ್ತಾ ಉಂಟು ಅಂತ ಆಗುವ ನಂಗೆ ತುಂಬಾ ಸಂತೋಷ ಆಯ್ತು. ಹಾಗೆ ಪೂರ್ವರಂಗದ ಪಾಠವನ್ನ ಅವರಿಂದ ಕಲಿತೆ. ಅವರಿಂದ ನಾನು ಏನು ಕಲ್ತಿದ್ದೇನೆ ಪಾಠ, ಅದು ನನಗೆ ಇವತ್ತಿಗೂ ಕೂಡ ಅದು ಅಷ್ಟು ಅಚ್ಚಾಗಿ ಕೂತಿದೆ. ಯಾಕಂದ್ರೆ ಅವರು ಕಲಿಸುವ ಪಾಠದ ರೀತಿ ಆ ತರ, ಅದು ನಿಖರತೆ. ಅದು ಇವತ್ತು ಈಗ ಯಕ್ಷಗಾನದಲ್ಲಿ ನಾವು ರಂಗದಲ್ಲಿ ಹಾಡುವಾಗ ನಾವು ತುಂಬಾ ಮನೋಧರ್ಮವನ್ನ ಬಳಸ್ತೇವೆ. ಅಂದ್ರೆ ಬಳಸುವ ರಾಗ ಅದು ಒಂದೇ ಇದ್ರೂ ಕೂಡ ಅದನ್ನು ಹಾಡುವ ರೀತಿಯಲ್ಲಿ ಇವತ್ತು ಒಂದು ತರ ಹಾಡಿದ್ರೆ ಅದೇ ರಾಗವನ್ನ ನಾವು ನಾಳೆ ಇನ್ನೊಂದು ತರ ಹಾಡ್ತೇವೆ. ಆದ್ರೆ ಅವರು ಪಾಠ ಹೇಳಿಕೊಡುವಾಗ ಅಲ್ಲಿ ಆ ರೀತಿಯ ವ್ಯತ್ಯಾಸಗಳು ಇರ್ತಿರ್ಲಿಲ್ಲ. ಅವರು ನಿನ್ನೆ ಏನು ಹೇಳಿಕೊಟ್ರ ಅದನ್ನ ಇವತ್ತು ಕೂಡ ಅದನ್ನೇ ಹೇಳಿಕೊಡ್ತಿದ್ರು. ಹಾಗಾಗಿ ನಮ್ಗೆ ಅದು ಕಲ್ತದ್ದು ಅಷ್ಟು ನಿಖರವಾಗಿ ನಮ್ಗೆ ತಲೆಯಲ್ಲಿ ಅಚ್ಚಾಗಿ ಅದು ಕುತ್ಕೊಳ್ತಿತ್ತು. ಹಾಗೆ ಅವರು ತಾಳದ ಬಗ್ಗೆ ಇರಬಹುದು ಅಥವಾ ಪದ್ಯದ ಸಾಹಿತ್ಯದ ಬಗ್ಗೆ ಇರಬಹುದು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು. ಹಾಗೆ ನಾನು ಯಾವತ್ತೂ ಹೇಳ್ತಿದ್ದೆ, ಯಾರೇ ಪೂರ್ವರಂಗದ ಪಾಠವನ್ನ ಕಲಿತಿದ್ರೆ ನೀವು ದಯವಿಟ್ಟು ಲೀಲಾವತಿ ಬೈಪಡಿತಾರ ಹತ್ರನೇ ಕಲೀರಿ ಅಂತ. ಹಾಗೆ ಅವ್ರ ಹತ್ರ ಕಲ್ತದ್ದು, ಕಲೀಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನದೊಂದು ಜೀವನದಲ್ಲಿ ಸೌಭಾಗ್ಯ ಅಂತಾನೆ ನಾನು ಹೇಳ್ಬೋದು. ಓಕೆ, ನೀವು ಪ್ರಥಮವಾಗಿ ಮೇಡಮ್ ಲೀಲಾವತಿ ಅಮ್ಮನವ್ರು ನೋಡಿದಾಗ ಏನು ಅನಿಸ್ತು? ಯಾಕಂದರೆ ತಾವು ಆ ಒಂದು ಕ್ಲಾಸ್ಗೆ ಸೇರಬೇಕು, ಅವ್ರ ಜೊತೆ ಮಾರ್ಗದರ್ಶನ ಪಡೆದುಕೊಳ್ಬೇಕಂತ ಬಂದಾಗ ಗುರುಗಳಾಗಿ ತಾವು ಶಿಷ್ಯಾಗಿ ಏನು ಅನಿಸ್ತು? ಸಚ್ ಆ ನಿಮ್ಮ ಅಟ್ಮಾಸ್ಫಿಯರ್, ಯಾಕಂದರೆ ನಾವು ನೋಡಿದ್ದು ಅವರನ್ನು ಗೌರವಿಸ್ತೀವಿ, ಯಾಕಂದರೆ ನಾವು ಬಹಳಷ್ಟು ಅವರನ್ನು ದೂರದಿಂದ ನೋಡಿದವರು, ತಾವುಗಳು ಬಹಳಷ್ಟು ಹತ್ರದಿಂದ ಶಿಷ್ಯರಾಗಿ ನೋಡಿದವರು. ಸೊ ಹಾಗಿದ್ದಾಗ ಏನು ಹೇಳ್ತೀವಿ? ನನ್ನ ಮನಸ್ಸಲ್ಲಿ ಕಲ್ಪನೆಗಳು ಬೇರೆ ಇತ್ತು. ಅಂದ್ರೆ ಅವರು ತುಂಬಾ ಅನುಭವಿಗಳು, ಹೆಸರು ಮಾಡಿದವರು, ತುಂಬಾ ಮೇಳಗಳಲ್ಲಿ ಎಲ್ಲ ತಿರುಗಾಟ ಮಾಡಿದವರು. ಹಾಗೆ ಅವರನ್ನು ನೋಡಿದಾಗ ಅವರಷ್ಟು ಸರಳ ಇರ್ಬೋದು ಅಂತ ನಾನು ಅನ್ಕೊಂಡ್ಲೇ ಇಲ್ಲ. ತುಂಬಾ ಸರಳ, ಅಂದ್ರೆ ನಾವು ಅವರೊಂದು ಅಷ್ಟು ಗೊತ್ತಿದ್ದವರು, ಜ್ಞಾನವಂತರು ಅಂತ ಅವರು ತೋರಿಸೇ ಕೊಡ್ತಿರ್ಲಿಲ್ಲ. ಅಂದ್ರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಒಂದು ಮಾತುಂಟು, ಅದಕ್ಕೆ ಅವರು ಉದಾಹರಣೆಯೇ. ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕಲಿಯುವ ಲೆವೆಲ್ ಎಷ್ಟುಂಟು ಅದೇ ಲೆವೆಲಿಗೆ
ಇಳಿದು ಅವರು ನಮಗೆ ಪಾಠ ಮಾಡ್ತಿದ್ರು. ಬರೇ ಯಕ್ಷಗಾನದ ಪಾಠ ಮಾತ್ರ ಅಲ್ಲ, ಒಂದು ಹೆಣ್ಣಾಗಿ ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ಗೌರವನ ನಾವು ಹೇಗೆ ಕಾಪಾಡಿಕೊಳ್ಬೇಕು, ಅವರು ಮೇಳದಲ್ಲಿರುವಾಗ ಯಾವ ರೀತಿಯ ಘಟನೆಗಳನ್ನ ಅವರು ಫೇಸ್ ಮಾಡಿದ್ದಾರೆ, ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಅವರು ಹೇಳಿಕೊಡ್ತಿದ್ರು. ಹಾಗಾಗಿ ಬರೇ ಅವರು ಯಕ್ಷಗಾನದ ಪಾಠ ಮಾತ್ರ ಮಾಡಿದ್ದಲ್ಲ, ನಮ್ಮ ಜೀವನಕ್ಕೂ ಕೂಡ ಅವರು ಒಂದು ಪಾಠವನ್ನ ಮಾಡಿದ್ದಾರೆ ಅಲ್ವಾ? ಎಸ್, ಅದ್ಭುತ. ಅದರ ಬಗ್ಗೆ ಮಾತಾಡಬೇಕು ಶಾಲಿನಿ ಮೇಡಮ್ ಅವ್ರ ಜೊತೆಗೆ. ಆಗ್ಲೇ ಹೇಳಿದಾಗೆ ಬಹಳಷ್ಟು ಸವಾಲುಗಳನ್ನ ಮೆಟ್ಟಿ ನಿಂತಹ ದಿಟ್ಟ ಮಹಿಳೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ಚಂದ್ರಶೇಖರ ಕೊಂಕಣಾಜಿ ಅವರಿದ್ದಾರೆ, ಹವ್ಯಾಸಿ ಮದ್ದಳೆಗಾರರು. ಅವರ ನೆನಪುಗಳು ಲೀಲಾವತಿ ಅಮ್ಮ ಅವರ ಜೊತೆ ಏನ್ ಹೇಳ್ತೀರಾ ಸರ್ ಈ ಸಂದರ್ಭ? ಮೊದಲಾಗಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಿಮ್ಮ ಚಾನೆಲ್ನಲ್ಲಿ ಮಾಡ್ತಾ ಇರೋದಕ್ಕೆ ನಿಮಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಮ್ಮ ಗುರುದ್ವಯರಿಗೆ ಅಂದರೆ ಲೀಲಾವತಿ ಬೈಪಡಿತಾಯ ಹಾಗೂ ಹರಿನಾರಾಯಣ ಬೈಪಡಿತಾಯರ ಚರಣಾರವಿಂದಕ್ಕೆ ಸಮರ್ಪಿಸ್ತೇನೆ. ನಮ್ಮದು ಮತ್ತು ಗುರುಗಳ ಒಂದು ಒಡನಾಟ ಈಗ 28 ವರ್ಷ ಆಯಿತು. ಅಂದರೆ 1997ನೇ ಇಸವಿಯಲ್ಲಿ ನಾನು ಯಕ್ಷಗಾನ ಹಿಮ್ಮೇಳವನ್ನು ಕಲಿತೆ. ಹಿಮ್ಮೇಳ ಅಂದರೆ ಗುರುಗಳ ನಾನು ಅವರನ್ನು ಗುರುಗಳಾಗಿ ಹರಿನಾರಾಯಣ ಬೈಪಡಿತಾಯರನ್ನು ಸ್ವೀಕರಿಸಿದ್ದು. ಧರ್ಮಸ್ಥಳದಲ್ಲಿ ಸಾಧಾರಣ 1974-75ನೇ ಇಸವಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ತೆಂಕುತಿಟ್ಟಿಗೆ ಒಂದು ಸರಿಯಾದಂಥ ಯಕ್ಷಗಾನ ಕೇಂದ್ರ ಬೇಕು ಎಂಬ ನಿಟ್ಟಿನಲ್ಲಿ ಕೇಂದ್ರವನ್ನು ಸ್ಥಾಪಿಸಿದ್ದು. ಆ ಕೇಂದ್ರದಲ್ಲಿ ನಾನು ಕಲಿಯುವ ಹೊತ್ತಿಗೆ ಅದರ ಮೊದಲು ನಿಡ್ಲೆ ನರಸಿಂಹಭಟ್ರು ಮತ್ತು ಗೋಪಾಲಕೃಷ್ಣ ಕುರುಪು ಹೀಗೆ ಬೇರೆ ಬೇರೆ ಹಿಮ್ಮೇಳ ಗುರುಗಳಿದ್ದರು. ಆದರೆ ನಾವು ಸೇರುವುದಕ್ಕಿಂತ ಒಂದು 5-6 ವರ್ಷ ಮೊದಲೇ ನಮ್ಮ ಗುರು ದಂಪತಿಗಳಲ್ಲಿ ಗುರುಸ್ಥಾನವನ್ನು ಅಲಂಕರಿಸಿದರು. ಹಾಗೆ ನನಗೊಂದು ಯೋಗ ಸಿಕ್ಕಿತ್ತು ಅಲ್ಲಿ ಹಿಮ್ಮೇಳವನ್ನು ಕಲಿಯುವಂಥ. ನಾವು ಲೀಲಾವತಿ ಬೈಪಡಿತಾಯರನ್ನು ಹರಿನಾರಾಯಣ ಬೈಪಡಿತಾಯರನ್ನು ಮೊದಲು ಯಕ್ಷಗಾನ ನೋಡುವಾಗ ಅವರು ಟೆಂಟ್ ಮೇಳ, ಎಳದಂಗಡಿ ಮೇಳ, ಬಪ್ಪನಾಡು ಮೇಳದಲ್ಲಿರುವಾಗ ಸಣ್ಣ ಬಾಲ್ಯದಲ್ಲಿರುವಾಗ ನೋಡ್ತಾ ಇದ್ದದ್ದು ಬಿಟ್ಟರೆ ಹತ್ತಿರದ ಒಡನಾಟ ಇಲ್ಲ, ಮಾತಾಡಿದ್ದಿಲ್ಲ. ಯಕ್ಷಗಾನ ಕೇಂದ್ರಕ್ಕೆ ಸೇರಲಿಕ್ಕೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ಇಂಟರ್ವ್ಯೂ ಅಂತ ಮಾಡ್ತಾರೆ. ಆ ಇಂಟರ್ವ್ಯೂನ ದಿವಸವೇ ನಾವು ಅವರ ಹತ್ರ ಮಾತಾಡಿದ್ದೆ. ಆದರೆ ಆ ದಿವಸವೇ ಏನು ಹೇಳೋದಂದರೆ ಅವರ ಒಂದು ವ್ಯಕ್ತಿತ್ವಕ್ಕೆ ನಾವು ಮಾರೋಗಿದೆ. ಸರಳತೆ ಅಂದರೆ ಏನು ಅಂತ ಕೇಳಿದರೆ ಆ ಶಬ್ದಕ್ಕೆ ಪರ್ಯಾಯ ಅವರಿಬ್ಬರು ಗಂಡ ಹೆಂಡತಿ. ಮತ್ತು ಒಂದು ಶಿಷ್ಯರನ್ನು ರೂಪಿಸುವುದರಲ್ಲಿ ಈಗ ಧರ್ಮಸ್ಥಳ ಯಕ್ಷಗಾನ ಕೇಂದ್ರ ಹೇಗಿರ್ತದೆ ಅಂದರೆ ಒಂದು 5 ತಿಂಗಳು ನಾವು ಮನೆಯನ್ನು ಬಿಟ್ಟು ಅಲ್ಲಿರಬೇಕು. ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ. ಈಗೆಲ್ಲ ಎಜುಕೇಷನ್ಗೆ ಪ್ರಾಧಾನ್ಯತೆ ಉಂಟು. ಆಗ 7ನೇ ಕ್ಲಾಸ್ ಫೈಲ್ ಆದವರು, 8ನೇ ಕ್ಲಾಸ್ ಆದವರು, ಇಂಥವರೆಲ್ಲ ಬರ್ತಾರೆ ಅಲ್ಲಿಗೆ. ಅವರು ಪೂರ್ತಿ ಅಪ್ಪ ಅಮ್ಮನನ್ನು ಬಿಟ್ಟಿರುವ ಇದು ಅಂದರೆ ಸನ್ನಿವೇಶ ಬಂದಿರುವುದಿಲ್ಲ. ಆದರೆ ಅಂಥ ಮಕ್ಕಳಿಗೂ ಕೂಡ ತಂದೆ ತಾಯಿಯ ಸ್ಥಾನವನ್ನು ಕೊಟ್ಟು ಇವರು ಅಲ್ಲಿ ಪೋಷಿಸ್ತಾ ಇದ್ರು ಯಕ್ಷಗಾನ ಕೇಂದ್ರದಲ್ಲಿ. ಇದನ್ನು ಮೊನ್ನೆ ಒಂದು ಸಂದರ್ಶನದಲ್ಲಿ ನಮ್ಮ ಅಮ್ಮಂಜಿ ಮೋಹನ್ ಅವರು ಹೇಳಿದ್ದಾರೆ, ನೀವು ಕೇಳಿರ್ಬೋದು. ಆ ಸನ್ನಿವೇಶದಲ್ಲಿ 10 ವರ್ಷಗಳ ಕಾಲ ಲೀಲಾವತಿ ಬೈಪಡಿತಾಯರು ಅಲ್ಲಿ ಗುರುಗಳಾಗಿ ಇದ್ದಾಗ ಯಾರೆಲ್ಲ ಅಲ್ಲಿ ಹಿಮ್ಮೇಳ ಮಾತ್ರ ಅಲ್ಲ, ನಾಟ್ಯವನ್ನು ಕಲಿಸಲಿಕ್ಕೆ ಬೇರೆ ಗುರುಗಳಿರ್ತಾರೆ. ಆದರೂ ಅವರಿಗೂ ಕೂಡ ನಾಟ್ಯದ ವಿದ್ಯಾರ್ಥಿಗಳಿಗೂ ಕೂಡ ಇವರ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಏನಿದ್ರು ಇವರದ್ದೇ. ಕೊನೆಗೆ ಕೇಂದ್ರವನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಿರುವುದಿಲ್ಲ. ಜೂನ್ 5ಕ್ಕೆ ಕೇಂದ್ರ ಆರಂಭ ಆದರೆ ಅಕ್ಟೋಬರ್ 24 ಪೂಜ್ಯ ಕಾವಂದರ ಹುಟ್ಟಿದ ದಿನ, ಪಟ್ಟಾಭಿಷೇಕ ಮಹೋತ್ಸವ. ಆ ದಿವಸ ಅಲ್ಲಿ ಆ ವರ್ಷದ ವಿದ್ಯಾರ್ಥಿಗಳದ್ದು ಒಂದು ಪ್ರದರ್ಶನ ಇರ್ತದೆ. ಅದರ ಮೊದಲು ತುಂಬ ಆಗಿರ್ತದೆ. ಕೊನೆಯ ದಿವಸ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಪ್ರದರ್ಶನ. ಅದು ಮುಗಿಸಿ ನಾವು ಮರುದಿವಸ ಹೊರಡಬೇಕು. ಆದರೆ ಯಾರು ಹೊರಡುದಿಲ್ಲ. ಅಂದ್ರೆ ನೀವು ಗಮನಿಸಿ, ಆ ರೀತಿಯ ಒಂದು ವಾತಾವರಣವನ್ನು ಈ ಗುರು ದಂಪತಿಗಳು ನಮಗೆ ಕೊಟ್ಟಿರ್ತಾರೆ ಅಲ್ಲಿ. ಅದನ್ನು ಇವತ್ತಿಗೂ ಆ ಕಲಾವಿದರು, ಈಗ ದೊಡ್ಡ ದೊಡ್ಡ ಪೆರ್ಮುದ ಜಯಪ್ರಕಾಶ್ ಶೆಟ್ಟಿ, ದೊಡ್ಡ ದೊಡ್ಡ ಕಲಾವಿದರು ಇವರ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ಹೊರಗೆ ಬಂದಂಥ ಪ್ರಾಡಕ್ಟ್ ಅವರು ಇವತ್ತಿಗೂ ನೆನಪಿಸ್ತಾ ಇರ್ತಾರೆ. ಹಾಗಾಗಿ ಅದು ಈಗ ಲೀಲಮ್ಮನ ಬಗ್ಗೆ ಹಾಗೂ ಹರಿನಾರಾಯಣ ಬೈಪಡಿತಾಯರ ಬಗ್ಗೆ ನಾವು ಹೇಳಲಿಕ್ಕೆ ಹೋದರೆ ಸಮುದ್ರವನ್ನು ನಾವು ಅಳತೆ ಮಾಡಿದಾಗ 100%. ಎಸ್, ಯಕ್ಷಗಾನ ಲೋಕದ ಹೆಮ್ಮೆಯ ಯಕ್ಷ ದಂಪತಿಗಳು ಇಬ್ಬರು ಕೂಡ ಹರಿನಾರಾಯಣ ಬೈಪಡಿತಾಯ ಅವರು, ಅದೇ ರೀತಿ ಲೀಲಾವತಿ ಬೈಪಡಿತಾಯ ಅವರು. ಅವರ ನೆನಪುಗಳು ಸರ್ ಹೇಳಿದಾಗೆ ಅದು ಅಜರಾಮರ ಯಾವತ್ತೂ ಕೂಡ. ಜೊತೆಗೆ ಅವರು ಬದುಕಿದಂತಹ ರೀತಿಯೂ ಕೂಡ ಯಾವತ್ತೂ ಕೂಡ, ಅಂದರೆ ಇಬ್ಬರು ಯಕ್ಷ ದಂಪತಿಗಳು ಮಾಡಿರುವಂತಹ ಸಾಧನೆ ಅಂದರೆ ಮಾರ್ಗದರ್ಶನ, ಜೊತೆಗೆ ಅವರ ಆದರ್ಶಪ್ರಾಯವಾಗಿ ಬದುಕಿದ್ರು ನಮ್ಮ ಇಡೀ ಸಮಾಜಕ್ಕೆ. ಸೊ ಹಾಗಿದ್ದಾಗ ಬಹಳಷ್ಟು ವಿಚಾರಗಳನ್ನು ಮಾತನಾಡಲಿಕ್ಕಿದೆ. ಅವರ ಒಂದು ನೆನಪುಗಳು, ಆ ನೆನಪಿನ ಬುದ್ಧಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು, ಇವೆಲ್ಲದರ ಜೊತೆಗೆ ಜನರ ಕರೆಗಳು ಕೂಡ ಬರ್ತಾ ಇದೆ. ನಾನು ಒಂದು ಕರೆಯನ್ನು ತೆಗೆದುಕೊಂಡು ತದನಂತರ ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ
ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ಟಾಗುತ್ತೆ. ಯಾಕಂದ್ರೆ ಬಹಳಷ್ಟು ಕರೆಗಳು ಬಂದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ಬಹಳಷ್ಟು ಕಷ್ಟ ಆಗುತ್ತೆ. ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರದಲ್ಲಿ. ಜೊತೆಗೆ ಯಕ್ಷಗಾನದತ್ತ ಮಹಿಳೆಯರು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕರ್ಷಿತರಾಗಬೇಕು ಅಂತ ಬಂದಾಗ ಪ್ರಮುಖವಾಗಿರೋ ಕಾರಣ ಲೀಲಾವತಿ ಅಮ್ಮ ಬರ್ತಾರೆ. ಸೊ ಹಾಗಿದ್ದಾಗ ಮೇಡಮ್, ತಾವು ಆಗಲೇ ಹೇಳಿದ್ರಿ ಬಹಳಷ್ಟು ಕಷ್ಟ ಅಂದರೆ ಹೆಣ್ಮಕ್ಳು ಅಂತ ಬಂದರೆ, ಈಗ ಹೆಣ್ಮಕ್ಳು ಬಹಳಷ್ಟು ಜನರು ಇದ್ದಾರೆ ಅಲ್ವಾ, ಹೆಣ್ಮಕ್ಳ ಒಂದು ಯಕ್ಷಗಾನ ಕಲಾವಿದರಾಗಿಯೂ ಭಾಗವತಿಕೆ, ಹಿಮ್ಮೇಳ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಆದರೆ ಆ ಕಾಲಘಟ್ಟ ಪ್ರಥಮವಾಗಿರೋ ಮಹಿಳಾ ಭಾಗವತೆ ಎನಿ ಚಾಲೆಂಜಸ್ ಅವರು ಫೇಸ್ ಮಾಡಿರುವಂಥದ್ದು. ಸೊ ಹಾಗಿದ್ದಾಗ ಅಂದರೆ ಹೆಣ್ಮಕ್ಳು ಯಕ್ಷಗಾನದಲ್ಲಿ ಸಾಧನೆ ಮಾಡಬೇಕು ಅಂತ ಗೊತ್ತಾಗಿರುವಂಥದ್ದೇ ಅವರಿಂದ. ಸೊ ಹಾಗಿದ್ದಾಗ ಏನು ಹೇಳ್ತೀರಾ ಮೇಡಮ್? ಅಂದಿನ ಕಾಲಘಟ್ಟದಲ್ಲಿ ಬಹಳಷ್ಟು ಕಷ್ಟ ಇತ್ತು. ಯಾಕಂದರೆ ಒಂದು ವಾಹನದ ವ್ಯವಸ್ಥೆಗಳಿಲ್ಲ, ಎರಡನೇದು ಬಡತನ. ಈಗ ಏನಾಗಿದೆ, ನಮಗೆ ಅಪ್ಪ ಅಮ್ಮನ ಸಪೋರ್ಟ್ ಮುಂಚೆ ಇತ್ತು. ಮದುವೆ ಆದ ನಂತರ ಗಂಡನ ಸಪೋರ್ಟ್ ಅಂದರೆ ಅವರು ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಮನೆಯಲ್ಲಿ ವಾಹನದ ವ್ಯವಸ್ಥೆ ಉಂಟು. ಅಷ್ಟು ಹಣದ ಕಷ್ಟಗಳಿಲ್ಲ. ಈಗ ನಮ್ಮ ತಂದೆ ತಾಯಿ ಎಷ್ಟು ಹಣಕ್ಕೆ ಕಷ್ಟಪಟ್ಟಿದ್ದಾರಾ ಅಷ್ಟು ನಾವು ಕಷ್ಟಪಡ್ತಾ ಇಲ್ಲ. ನಮ್ಮ ಮಕ್ಕಳು ಇನ್ನೂ ಆರಾಮದಲ್ಲಿದ್ದಾರೆ. ಹಾಗಿರುವಾಗ ಆ ಕಾಲಘಟ್ಟದಲ್ಲಿ 1970 ಆ ಟೈಮಲ್ಲಿ ಬಹಳ ಕಷ್ಟ ಇತ್ತು. ಅದು ಕೂಡ ಒಂದು ಹೆಣ್ಣಿನ ಸ್ಥಾನಮಾನಗಳು ಕೂಡ ಮನೆಯ ಕೆಲಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾರು ಎಜುಕೇಶನ್ ಪಡ್ಕೊಳ್ತಿರ್ಲಿಲ್ಲ, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಿರುವಾಗ ಯಕ್ಷಗಾನ ರಂಗದಲ್ಲಿ ಪೂರ್ಣ ಪ್ರಮಾಣದ ತಿರುಗಾಟವನ್ನು ಮಾಡುವುದು ಬಹಳ ಕಷ್ಟವೇ ಆಗಿತ್ತು. ಅವರ ಅನುಭವಗಳನ್ನು ಹೇಳ್ತಿದ್ರು. ಅವರ ಪತಿ ಅಂದರೆ ಹರಿನಾರಾಯಣ ಗುರುಗಳು ಅವರ ಜೊತೆ ಬೆನ್ನೆಲುಬಾಗಿ ಪ್ರತಿಯೊಂದು ವಿಷಯಕ್ಕೆ ಇದ್ದ ಕಾರಣ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ಅವರಿಂದ ಆಗ್ತಾ ಇರಲಿಲ್ಲ. ಇನ್ನೊಂದು ಏನಂದರೆ, ಮಕ್ಕಳನ್ನು ಬಿಟ್ಟಿರಬೇಕು. ಈಗ ತಾಯಿಯಾದವಳಿಗೆ ಮಕ್ಕಳದ್ದು ಜವಾಬ್ದಾರಿ ಅದು ದೊಡ್ಡ ವಿಷಯ. ಹಾಗಿರುವಾಗ ಮಕ್ಕಳನ್ನು ಅವರ ತಾಯಿಯ ಜೊತೆಗೆ ಬಿಟ್ಟು ಅವರು ಮೇಳಕ್ಕೆ ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು. ಹಾಗಾಗಿ ನಾವೀಗ ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹಾಗೆಲ್ಲ ಹೆಸರು ಹೇಳ್ತೇವೆ. ಬಹುಶಃ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರಲ್ಲಿ ನಮ್ಮ ಲೀಲಾವತಿ ಗುರುಗಳು ಅವರು ಒಬ್ಬರೇ. ಇನ್ನು ಮುಂದೆ ಕೂಡ ಇಂಥವರು ಬರುವುದು. ಈಗ ನಾವು ಏನು ವ್ಯವಸಾಯ ಮಾಡಿದ್ರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಮಿಂದ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಹಾಗಾಗಿ ಅವರು ಕೆಚ್ಚೆದೆಯ ವೀರ ರಾಣಿ ಅಂತಲೇ ಹೇಳ್ಬಹುದು. ನಿಜ. ಬರ್ತೇನೆ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಇಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ. ಒಂದು ಕಡೆ ಮೇಡಮ್ ಅವರು ಹೇಳಿದಾಗೆ ಅಂದಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಅಂತ ಬಂದಾಗಲೇ ಬಹಳಷ್ಟು ಕಷ್ಟ ಅಲ್ವಾ ಮೇಡಮ್? ಏನು ಹೇಳ್ತೀರಿ? ಯಾಕಂದ್ರೆ ನಾನು ಬಹಳಷ್ಟು ಮಡಿವಂತಿಕೆಯ ಕಾಲ ಅದಾಗಿತ್ತು. ಆ ಮಡಿವಂತಿಕೆಯ ಕಾಲದಲ್ಲಿ ಸಹ ಇವರೊಂದು ಹೆಣ್ಣಾಗಿ ಆ ಗಂಡು ಕಲೆಯಲ್ಲಿ ತೊಡಗಿಸಿಕೊಂಡು ರಾತ್ರಿ ಇಡೀ ಆ ಮೇಳ, ಟೆಂಟ್ ಮೇಳಗಳಲ್ಲಿ ಅಂತ ಆಟದಲ್ಲಿ ತಾನು ಆ ಗಾನ ಸರಸ್ವತಿಯನ್ನು ಹರಿಸಿದವರು ಲೀಲಕ್ಕನವರು. ಈಗಿನ ಕಾಲಘಟ್ಟದಲ್ಲಿ ಕಾಲಮಿತಿತೆಲ್ಲ ಇರಲಿಲ್ಲ ಆ ಸಂದರ್ಭ. ರಾತ್ರಿ ಬೆಳಗ್ಗೆ ತನಕ ಈಗ ಒಂದು ರಾತ್ರಿ ಆಟಕ್ಕೆ 2 ಜನ ಭಾಗವತರು ಇರ್ತಾರೆ. ಆಗ ಒಬ್ಬರು ಭಾಗವತರು, ಅದು ಮಹಿಳಾ ಭಾಗವತರಾಗಿ ಲೀಲಕ್ಕ ಇಡೀ ರಾತ್ರಿ ಹಾಡಿದ್ದು. ಅದು ಅವರಿಗೆ ಸುತ್ತಮುತ್ತಲು ಯಾವ ಒಂದು ಸೌಕರ್ಯವೂ ಇರಲಿಲ್ಲ. ಒಂದು ಸಲ ಕೂತ್ರೆ ಬೆಳಗ್ಗೆ ಏಳುದು ಮತ್ತೆ ಅಂತಹ ಒಂದು ಕಷ್ಟ ಕಾಲ ಇತ್ತು. ಆ ಒಂದು ಎಷ್ಟು ಹೇಳಿದ್ರೆ, ಒಂದು ಆಟ ನೋಡಿದ್ರೆ 6 ರಂಗ ಪೂಜೆ ನೋಡ್ಬೇಕು ಅಂತ ಹೇಳುವ ಒಂದು ಮಾತಿತ್ತು. ಆದ್ರೆ ಲೀಲಕ್ಕನ ಸಾಧನೆ ಏನು ಅಂತ ಹೇಳಿದ್ರೆ, ರಂಗಸ್ಥಳದಲ್ಲೇ ನಾನು ರಂಗ ಪೂಜೆ ಮಾಡ್ತೇನೆ, ಹಾಗೆ ಅದನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿಕೊಂಡು ಈ ಒಂದು ಕಲೆಯಲ್ಲಿ ಈಗ ಕಲೆಯಲ್ಲೇ ಲೀನವಾದವರು ಲೀಲಕ್ಕ ಅಂತಲೇ ಹೇಳ್ಬೋದು. ಅಂಥ ಒಂದು ಸಾಧಕಿ. ಎಷ್ಟೋ ರಾತ್ರಿಗಳಲ್ಲಿ ಗಂಡಸರು ಬಂದು ಹತ್ತಿರ ಬಂದು ನೋಡಿದ್ದುಂಟಂತೆ, ಇದು ಹೆಣ್ಣ ಗಂಡು ಸ್ವರವ ಹೆಣ್ಣು ಸ್ವರವ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಇವರ ಕಂಠ ಬಹಳ ಪ್ರಸಿದ್ಧಿ ಪಡೆದಿತ್ತು. ಕರೆಕ್ಟ್. ಊರಿಂದ ಊರಿಗೆ ಹೋಗ್ಬೇಕು ಒಂದ್ ಕಡೆ ಆ ಸಂದರ್ಭಗಳಲ್ಲಿ. ಈಗ ಎಲ್ಲ ಟ್ರಾವೆಲ್ ಮಾಡೋದು ವೆರಿ ಈಸಿ. ಆ ಸಂದರ್ಭ ಆ ರೀತಿ ಇರಲಿಲ್ಲ. ಊರಿಂದ ಊರಿಗೆ ಹೋಗ್ಬೇಕು ಒಂದ್ ಕಡೆ, ರಾತ್ರಿಯಿಂದ ಬೆಳಿಗ್ಗೆ ತನಕ ಅವರು ಯಕ್ಷಗಾನ ಭಾಗವತಿಕೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಬಂದಾಗ ಅಲ್ಲೂ ಕೂಡ ಬಹಳಷ್ಟು ಚಾಲೆಂಜಸ್ಗಳು ಇರುತ್ತೆ. ಸೊ ಆ ಸಂದರ್ಭ ತಮ್ಗೆ ಏನಾದ್ರು ಈ ಬಗ್ಗೆ ಅವರ ಹೇಳಿರುವಂತಹ ಹೇಳಿಕೆಗಳು, ಅವರು ಹೇಳಿರುವಂತಹ ಮಾತುಗಳು ಏನಾದ್ರು ನೆನಪಿದೆ? ಬೇರೆ ಚಾಲೆಂಜಸ್ ಅಂತ? ಹೌದು, ಅವರು ಯಾವಾಗಲೂ ನಮ್ಮೊಟ್ಟಿಗೆ ಅವರ ಕಷ್ಟ ಸುಖವನ್ನು ಹಂಚಿಕೊಳ್ತಾ ಇದ್ರು. ಯಾವುದಕ್ಕೂ ನನ್ನ ಗಂಡ ಇಲ್ಲದಿದ್ರೆ ನಾನು ಈ ರೀತಿ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ದಿನವೂ, ಪ್ರತಿ ರಾತ್ರಿ, ಪ್ರತಿ ಹಗಲು ಅವರನ್ನೊಟ್ಟಿಗೆ ನನ್ನ ಬೆನ್ನೆಲುಬಾಗಿ ಇರ್ತಾ ಇದ್ರು. ಯಾಕೆ ಹೇಳಿದ್ರೆ, ಅವರಿಗೆ ಎಷ್ಟೋ ಸಲ ಬೇರೆ ಮೇಳಗಳಿಂದ ಸಹ ಇದು ಬರ್ತಾ ಇತ್ತಂತೆ, ಆಹ್ವಾನ ಬರ್ತಾ ಇತ್ತಂತೆ, ನಮ್ಮ ಮೇಳಕ್ಕೆ ಬನ್ನಿ, ನಮ್ಮ ಮೇಳಕ್ಕೆ ಬನ್ನಿ ಅಂತ. ಅಂತಹ ಪ್ರಸಿದ್ಧ ಕಲಾವಿದರು ಕೂಡ ಹರಿನಾರಾಯಣ ಬೈಪಾಡಿತಾಯರು. ಆದರೂ ನನಗಾಗಿ ಅವರು ಅದನ್ನು ಬಿಟ್ಟುಕೊಟ್ಟು ನನ್ನೊಟ್ಟಿಗೆ ಇದ್ದದ್ರಿಂದ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಯಿತು ಅಂತ ಹೇಳೋ ಒಂದು ತೃಪ್ತಿ ಸಹ ಅವರಿಗೆ ಉಂಟು ಖಂಡಿತವಾಗಿ.
ಅವ್ರು ಹೇಳ್ಕೊಳ್ತಾ ಇದ್ರು, ನನ್ನ ಮಕ್ಕಳನ್ನ ಸಹ ನೋಡ್ಲಿಕ್ಕೆ ಸಹ ಅವರನ್ನು ಕಲಿಸ್ಲಿಕ್ಕೆ ಅಷ್ಟು ಸಹ ನನಗೆ ಸಮಯ ಆಗ್ತಾ ಇಲ್ಲ. ರಾತ್ರಿ ಇಡೀ ಆಟದಲ್ಲಿ ಮೇಳಗಳೆಲ್ಲ ಆಗ್ತದೆ. ಹಗಲು ಮನೆಗೆ ಬಂದ್ರೆ ಅಡಿಗೆ ಮಾಡುದು, ಮನೆ ಕೆಲಸ, ಇದಾಗಿ ಪುನಃ ಸಾಯಂಕಾಲ ನಾವು ಹೋಗ್ಬೇಕಾಗ್ತದೆ. ಅದರಿಂದ ಈಗ ನನಗೆ ಪರಿತಾಪ ಆಗ್ತಾ ಉಂಟು ಅಂತೇಳಿ ಅದನ್ನ ಹೇಳ್ತಾ ಇದ್ರು. ಅಷ್ಟು ಸಹ ಒಂದು ನಿಜ. ಹೌದು. ಜೊತೆಗೆ ಆ ಸಂದರ್ಭ ಆಗ್ಲೇ ಹೇಳಿದಾಗೆ ಯಕ್ಷಗಾನ ಅಂತ ಬಂದಾಗ ಆಟದಾಯಿ ಅನ್ನುವಂಥ ಒಂದು ಮೂದಲಿಕೆಯ ಮಾತುಗಳು ಆ ಸಂದರ್ಭ ಬಹಳಷ್ಟು ಇತ್ತು. ಯಾಕಂದ್ರೆ ಬಹಳಷ್ಟು ಯಕ್ಷಗಾನ ಕಲಾವಿದರು, ದಿಗ್ಗಜ ಕಲಾವಿದರ ಜೊತೆ ಮಾತಾಡಿದಾಗ ಅವರು ಹೇಳ್ತಾ ಇದ್ದ ಸಂದರ್ಭ ಅದೇ. ಯಾಕಂದ್ರೆ ಆಯಾ ಆಟದಾಯೆ, ಆಯೆ ನಾಟಕದಾಯೆ, ಇಂತಹ ಮೂದಲಿಕೆಯ ಮಾತುಗಳು ಬಹಳಷ್ಟು ಇತ್ತು. ಆ ಸಂದರ್ಭ ಒಬ್ಬರು ಹೆಣ್ಮಗಳು ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥದ್ದಂತ ಬಂದಾಗ ಅದು ತಮಾಷೆಯ ವಿಚಾರವಲ್ಲ. ಸೊ ಆ ಕಾರಣಕ್ಕಾಗಿ ಯಾವತ್ತೂ ಕೂಡ ಅದ್ವಿತೀಯ ಸ್ಥಾನದಲ್ಲಿ, ನಂಬರ್ 1 ಸ್ಥಾನದಲ್ಲಿ ನಮ್ಮ ಲೀಲಾವತಿ ಅಮ್ಮ ನಿಂತ್ಕೊಳ್ತಾರೆ. ಜೊತೆಗೆ ಅವರ ಪತಿ ಅವರ ಬಹಳಷ್ಟು ಬೆಟ್ಟದಷ್ಟು ಪ್ರೋತ್ಸಾಹ, ಜೊತೆಗೆ ಅವರ ಸಪೋರ್ಟ್ ಇತ್ತು ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ಸರ್ ತಾವೇನು ಹೇಳ್ತೀರಾ ಸರ್, ಆ ಕಾಲಘಟ್ಟದ ಯಕ್ಷಗಾನ ಈ ಕಾಲಘಟ್ಟದ ಯಕ್ಷಗಾನ ಬಹಳಷ್ಟು ಡಿಫ್ರೆನ್ಸ್ ಇದೆ. ಈಗ ಗೌರವ ಯಕ್ಷಗಾನ, ಆ ಕಾಲಘಟ್ಟದಲ್ಲಿ ಗೌರವ ಇರಲೇ ಇಲ್ಲ. ಬಹಳಷ್ಟು ಕಲಾವಿದರು ಹೇಳ್ತಾರೆ, ದಿಗ್ಗಜ ಕಲಾವಿದರು. ಈಗ ಏನು ಹೇಳ್ತೀರಾ ಮೇಡಮ್ ಸರ್, ಆ ಸಂದರ್ಭ ಒಬ್ರು ಹೆಣ್ಮಗಳು ಈ ರೀತಿ ಸಾಧನೆ ಮಾಡಬೇಕಂತ ವಿಲ್ ಪವರ್ ಕೂಡ ಮ್ಯಾಟ್ರ್ ಆಗುತ್ತೆ. ತುಂಬ ಇದೆ. ಅಂದರೆ ನಮ್ಮ ಲೀಲಮ್ಮನವರು ಈಗ ಹೇಗೆ ಅಂದರೆ, ಒಂದು ಮಾತಿರ್ಬೋದು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾರೆ. ನಮ್ಮ ಗುರುಗಳಲ್ಲಿ ಅದು 2 ಇದೆ. ಯಶಸ್ವಿ ಪುರುಷನ ಹಿಂದೆ ನಮ್ಮ ಲೀಲಮ್ಮ ಇದ್ದಾರೆ, ಲೀಲಮ್ಮನ ಯಶಸ್ಸಿನ ಹಿಂದೆ ನಮ್ಮ ಗುರುಗಳಿದ್ದಾರೆ, ಹರಿನಾರಾಯಣ ಬೈಪಾಡ್ತಾ ಇದ್ದಾರೆ. ಈ ಮಾತನ್ನು ಇತ್ತೀಚೆಗೆ ಅವರೊಂದು ಅಭಿನಂದನಾ ಭಾಷಣದಲ್ಲಿ ನಾನು ಹೇಳಿದ್ದೆ. ಅಂದರೆ ಲೀಲಮ್ಮ ಮೊದಲಾಗಿ ಅವರು ಸಂಗೀತ ಅಭ್ಯಾಸ ಮಾಡಿದವರು. ಅವರು ಕಾಸರಗೋಡಿನಲ್ಲಿ ಇದ್ದದ್ದು ಅವರ ಅಜ್ಜಿ ಮನೆಯಲ್ಲಿ. ಪತಿಯಿಂದಲೇ ಅಂದರೆ ನಮ್ಮ ಗುರುಗಳಾದ ಹರಿನಾರಾಯಣ ಬೈಪಾಡ್ತಾಯರನ್ನು ಮದುವೆ ಆದ ಮೇಲೆ ಅವರು ಯಕ್ಷಗಾನ ಮೇಳ ತಿರುಗಾಟ ಮಾಡಬೇಕು ಅಂತ ಏನು ಕಲ್ತದ್ದಲ್ಲ. ಇವರು ಸಂಗೀತ ಹಾಡುವುದನ್ನು ನೋಡಿ ನಮ್ಮ ಗುರುಗಳು, ನೋಡು ಯಕ್ಷಗಾನದ ಈ ಪದವನ್ನು ನೀನು ಹಾಡು, ನಿನಗೆ ಹಾಡಲಿಕ್ಕೆ ಬರ್ತಾರೆ, ಇನ್ನು ಸ್ವರ ಒಳ್ಳೆಯದುಂಟು, ನೋಡಿ ಯಕ್ಷಗಾನ ಶೈಲಿಯಲ್ಲಿ ಇದನ್ನು ಹಾಡ್ಬೋದಾ ಅಂತ ಮನೆಯಲ್ಲಿರುವಾಗ ಸುಮ್ಮನೆ ಒಂದೊಂದು ಡೋಸ್ ಕೊಟ್ಟು ಆಮೇಲೆ ಅದು ಸರಿಯಾಯಿತು. ಅಂದರೆ ಈ ಫಿಲ್ಮಲ್ಲಿ ಹೇಳ್ತಾರೆ ನೋಡಿ, ಫಸ್ಟ್ ಟೇಕ್ ಅಂತೇಳಿ ಒಂದು ಹೇಳಿಕೊಟ್ರೆ ಅವಾಗಲೇ ಅವರು ಅದನ್ನು ಹೇಳ್ತಿದ್ರಂತೆ, ನಮ್ಮ ಗುರುಗಳು ಹೇಳಿದ್ದು. ಅದು ಸ್ವಲ್ಪ ಯಕ್ಷಗಾನ ಶೈಲಿಯಲ್ಲಿ ಕೂಡಲೇ ಹೇಳ್ತಿದ್ರಂತೆ. ಅಂದರೆ ಅವರಿಗೆ ಅವರು ವಿದ್ಯಾಭ್ಯಾಸ ಶಾಲೆಗೆ ಹೋಗೋದಿತ್ತು, ಒಳ್ಳೆ ಅವ್ರದ್ದು ಚತುರಮತಿ ನಮ್ಮ ಲೀಲಮ್ಮಂದು. ಒಮ್ಮೆ ಹೇಳಿದ್ದನ್ನು ಕೂಡಲೇ ತಗೊಳ್ಳುವಂಥ ಒಂದು ಇದಿತ್ತು ಅವರಿಗೆ. ಹಾಗಾಗಿ ಆಮೇಲೆ ಏನಾಯಿತು ಅಂದರೆ, ಅವರು ಕಡಬದ ಅವರ ಮನೆ ಮೂಲ ಯಾರ್ದು, ನಮ್ಮ ಹರಿನಾರಾಯಣ ಬೈಪಾಡ್ತಾ ಇದ್ದು, ಅಲ್ಲಿ ಅವರ ಫ್ಯಾಮಿಲಿಯಲ್ಲೆಲ್ಲ ಆ ಕಾಲದಲ್ಲಿ ಹೇಗೆ ಅಂದರೆ, ಮನೆಗಳಲ್ಲಿ ಒಂದು ಪೂಜೆ ಆದರೆ, ಒಂದು ಶ್ರಾದ್ದ ಆದರೆ ಒಂದು ತಾಳಮದ್ದಳೆ ಆಗುವಂಥದ್ದು. ಅವರ ಸಂಬಂಧಿಕರೆಲ್ಲ ಕಲಾವಿದರೆ. ಈಗ ನಮ್ಮ ಗುರುಗಳ ಅವರ ಲೀಲಮ್ಮನ ಮೈದುನಂದರು ಎಲ್ಲ ಕಲಾವಿದರೆ, ಅನಂತ ಬೈಪಾಡ್ತಾ, ಕೇಶವ ಬೈಪಾಡ್ತಾ ಎಲ್ಲ ಕಲಾವಿದರು. ಈಗ ಅವರೆಲ್ಲ ಫ್ಯಾಮಿಲಿ ಪ್ರೋಗ್ರಾಮಲ್ಲಿ ಒಂದೊಂದು ತಾಳಮದ್ದಲೆಗೋ 1 ಹಾಡು 2 ಹಾಡು ಇವ್ರ ಹತ್ರ ಹಾಡಿಸ್ತಿದ್ರು ಗುರುಗಳು ಒತ್ತಾಯ ಮಾಡಿ, ಅಂದರೆ ಅವರ ಪತಿ. ಹಾಗೆ ಒಂದೊಂದೇ ಇದಾಗಿ ಆಮೇಲೆ ಏನಾಯ್ತು ಅಂದರೆ, ಊರಿನಲ್ಲಿ ಆಗುವಂಥ ಕೆಲವು ಹವ್ಯಾಸಿ ಆಟಗಳಿಗೆ ತಾಳಮದ್ದಲೆಗೆ ಇವರು ಅಂತ ಗೊತ್ತಾಗಿ ಒಂದು 4 ಪದ್ಯ ಅರ್ಧ ಗಂಟೆ ಹಾಡಲಿದೆ. ಹಾಗೆ ಆಗಿ ಅದು ಪ್ರಚಾರಕ್ಕೆ ಬಂತು. ಅದು ಅವರಿಗೆ ಒಂದು ತಿರುವು ಕೊಟ್ಟ ಕಾರ್ಯಕ್ರಮ ಯಾವುದು ಅಂತ ಅವ್ರು ಹೇಳಿದರು. ಅದು ಅವರ ಜೀವನ ಚರಿತ್ರೆಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಪುತ್ತೂರಲ್ಲಿ ಅವಾಗ ದಾಸರ ಬೈಲು ಚನಿಯ ನಾಯಕ ಅಂತ ಪ್ರಸಿದ್ಧ, ಅವರಿಗೆ ಯಕ್ಷಗಾನ ಕೋಗಿಲೆ ಅಂತ ಹೆಸರು. ಗಂಡಸಾದ್ರು ಅವರು ಹೆಣ್ಣು ವಯಸ್ಸಿನವರು, ಸಪೂರ ಸ್ವರ ಅವರು ಮತ್ತು ಲಕ್ಷ್ಮೀಶ ತೋಳ್ಪಾಡಿ ಅವರ ಸಂಯೋಜನೆಯಲ್ಲಿ ಒಂದು ದೊಡ್ಡ ಶೇಣಿ ಸಾಮುಗ್ರ ಅಂತವರ ಇರುವಂಥ ಒಂದು ದೊಡ್ಡ ಮೂಡಂಬೈಲು ಶಾಸ್ತ್ರಿಗಳು ಒಂದು ತಾಳಮದ್ದಲಾಗಿತ್ತು. ಅವಾಗೆಲ್ಲ ಫುಲ್ ನೈಟ್ ತಾಳಮದ್ದಲೆ ಕೂಡ. ಅದರಲ್ಲಿ ಇವರನ್ನು ಅತಿಥಿಯಾಗಿ ಕರೆದದ್ದು. ಅವಾಗ ಅಷ್ಟರವರೆಗೂ ಅವರು ದೊಡ್ಡ ಕೂಟದಲ್ಲಿ ಹಾಡಿರಲಿಲ್ಲ ಅಂತೆ, ಈ ಸಣ್ಣ ಪುಟ್ಟ ಕೂಟದಲ್ಲಿ ಇವರು ಹೆದರಿಕೊಂಡೇ ಒಪ್ಪಿದ್ದಂತೆ ಅದನ್ನು. ಶೇಣಿಯವರೆಲ್ಲ ಧೈರ್ಯ ಕೊಟ್ಟು ನೀನು ಹಾಡು, ಅದರಲ್ಲಿ ಕ್ಲಿಕ್ ಆದ್ರು ಅವರು, ಒಂದು ಚೂರು ಕೂಡ ತಪ್ಪಲಿಲ್ಲ. ಈಗ ದೊಡ್ಡ ಕಲಾ ಅದು ಈ ಸವಿ ನನಗೆ ಸರಿ ನೆನಪಿಲ್ಲ ಅದು, ಆದರೆ ಅದು ಅವರ ಇದರಲ್ಲಿ ಕೂಡ ಉಲ್ಲೇಖ ಆಗಿದೆ ಅವರ ಜೀವನ ಚರಿತ್ರೆ. ವರ್ಷದಲ್ಲಿ ಅಂದ್ರೆ ಅವರು ಪ್ರಥಮವಾಗಿ ಅಂದ್ರೆ ಒಂದು ಅವರಿಗೊಂದು ಅವಾಗ 25 ವರ್ಷ, ಅಂದ್ರೆ 23ನೇ ವರ್ಷಕ್ಕೆ ಮದುವೆ ಆಗಿದೆ, 25-26 ವರ್ಷ ಇರ್ಬೋದು. ಅದು ಅಲ್ಲಿಂದ ನಂತರ ಹೊರ ಪ್ರಪಂಚಕ್ಕೆ ಲೀಲಾವತಿ ಬೈಪಾಡ್ತಾ ಎಂಬ ಒಬ್ಬ ಮಹಿಳೆ ಹಾಡ್ತಾಳೆ ಅಂತ ಹೊರ ಪ್ರಪಂಚಕ್ಕೆ ಬಂದದ್ದು ಆಗಿದೆ. ಪರಿಚಯಿಸಿದ್ದೆ ಅವರ ಪತಿ. ಅದು ಪತಿ, ಅದರಲ್ಲಿ ಯಾವುದೇ ಇದಿಲ್ಲ. ಅವರು ಅವರ ಜೀವನ ಚರಿತ್ರೆ ಹೇಗೆ ಅಂದರೆ, ಈಗವೇ ನಾವು ಸಾಧಾರಣ 1997 ನಾನು ಯಕ್ಷಗಾನಕ್ಕೆ ವೃತ್ತಿಪರನಾಗಿ ಸೇರಿದ್ದು. ಆವಾಗಲೇ ಆ ಕಾಲದಲ್ಲೇ 97 2005ರವರೆಗೂ ಯಕ್ಷಗಾನಕ್ಕೆ ಸೇರುವುದು ಅಂದರೆ ಅದು ಕೀಳು ಕೆಲಸ ಅಂತ ಇತ್ತು. ನಮ್ಮನ್ನೇ ಗಂಡಸರನ್ನೇ ಮೂದಲಿಸಿದವರಿದ್ದರು. ಯಕ್ಷಗಾನಕ್ಕೆ ಸೇರಿದ್ದಾನೆ, ನಮ್ಮ ಸಂಬಂಧಿಕರು ಎಲ್ಲರೂ ನಮ್ಮನ್ನು ಸ್ವಲ್ಪ ಅಸ್ಪೃಶ್ಯರಾಗಿ ನೋಡ್ತಾ ಇದ್ರು. ಅವರು ಸೇರುವ ಕಾಲದಲ್ಲಿ ಇನ್ನು ಆಗ ಅವರು ಹೇಳಿದಾಗೆ ರಂಗಪೂಜೆ ನೋಡಬೇಕು ಅಂತ ಹೇಳುವಂಥ ಕಾಲ, ಅದು ಮಹಿಳೆ ಹೋಗುದು ಅಂತ ಹೇಳಿದೆ. ಅದು ಎಷ್ಟು ಸವಾಲು ಅಂತ ಅದು ನಮ್ಮ ಇದಕ್ಕೆ ಮತಿಗೆ ನಿಲುಕುವಂತ ವಿಷಯ ಇಲ್ಲ. ನಾನು ಪ್ರತಿ ಬಾರಿ ಅದನ್ನೇ ಯೋಚನೆ ಮಾಡೋದು. ಇವರು ಒಂದು ಕಾರ್ಯಕ್ರಮಕ್ಕೆ ಎಣ್ಣೆ ಹೊಳೆಗೆ ಹೋಗುವಾಗ ಬಸ್ಸಲ್ಲಿ ಅಮ್ಮ ಮತ್ತು
ಆಗ ಹಿಂದಿನ ಸೀಟಲ್ಲಿ ಮಾತಾಡ್ತಾ ಇದ್ರಂತೆ, ಹಾ ಅಂದರೆ ಪ್ರಚಾರ ಮಾಡ್ತಾರೆ ಮಹಿಳೆ ಇವತ್ತು ಹಾಡಲಿಕ್ಕಿದ್ದಾರೆ ಅಂತ. ಎಂತ ಹಾಡುದು ತುಳುವಿನಲ್ಲಿ ಒಂಜೋ ಪದ್ಯ ಬಣ್ಪೇರ ಅತ್ತು ಸ್ತ್ರೀ ವೇಷದಾಗ್ಲಿನ ವೇಷ ಪಾಡ್ದು ಕುಲ್ಲ ಬೇರೆ ಅದನ್ನ ಅಂತ. ಅಂದ್ರೆ ಆ ಕಾಲದಲ್ಲಿ ಸ್ತ್ರೀಯರು ವೇಷ ಮಾಡ್ಲಿಕ್ಕೆ ಇಲ್ಲ. ಈಗ ಹುಡುಗಿಯರ ಸೆಟ್ ಮಹಿಳೆಯರ ಸೆಟ್ ಇದೆ. ಆ ಕಾಲದಲ್ಲಿ ಸ್ತ್ರೀ ಪಾತ್ರವನ್ನು ಗಂಡಸರೇ ಮಾಡುದು. ಅದೇ ರೀತಿ ಭಾಗವತಿಗೆ ವೇಷ ಹಾಕಿ ಕೂತ್ಕೊಳಿಸ್ತಾರೆ ಏನಂತ ಬಸ್ಸಲ್ಲಿ ಹಿಂದಿನ ಸೀಟಲ್ಲಿ ಮಾತಾಡಿದ್ರಂತೆ. ಮರುದಿವಸ ಫುಲ್ ನೈಟ್ ಆಟ ನೋಡಿ ಬರುವಾಗ ಅದೇ ಬೆಳಗಿನ ಬಸ್ಸಲ್ಲಿ ಬರುವಾಗ ಎಂಚಿನ ಪದ್ಯ ಮಾರ್ರೆ ಇಂಚಲ ಫಂಡ್ಪೇರ್ ಅಂದ್ರೆ ಇಷ್ಟು ಚಂದ ಮಹಿಳೆಯರು ಭಾಗವತಿಗೆ ಮಾಡ್ತಾರಂತ ಪುನಃ ಹೊಗಳಿಕೆಯ ಮಾತನ್ನು ಒಂದು ದಿನ ಹಿಂದೆ ಆಡಿದ ಮಾತು ಮರುದಿವಸಕ್ಕೆ ಬದಲಾವಣೆ ಆಗಿದೆ. ಅಂದ್ರೆ ಇದು ಅವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಆದಂತ ವಿಷಯ. ಆ ರೀತಿಯ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದವರು. ಈಗದ ಹಾಗೆ ಮೀಡಿಯಾ ಎಲ್ಲ ಅವಾಗ ಇರ್ತಿದ್ರೆ ಅದರ ಒಂದು ಇದೇ ಬೇರೆ ಇತ್ತು. ದಾಖಲೆಗಳು ತುಂಬಾ ಕಡಿಮೆ ಇದೆ. 100% ನಿಜ ನಿಜ. ಜೊತೆಗೆ ಅಂದು ತೆಗೆದುಕೊಂಡ ನಿರ್ಧಾರಗಳು ಒಂದ್ ಕಡೆ ಎಲ್ಲರನ್ನು ಕೂಡ ಮೂದಲಿಸುವಂತ ಕ್ಷೇತ್ರ ಹಾಗೆ ಇತ್ತಾಗ ಅಲ್ಲಿ ಹೆಣ್ಮಕ್ಳು ಕೂಡ ಸಾಧನೆ ಮಾಡ್ತಾರೆ ಅಂತ ಬಹುಶಃ ಅಂದಿನಿಂದ ತದನಂತರ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಕೂಡ ಧೈರ್ಯ. ಆದ್ರೆ ಅದನ್ನು ಅವರು ಸವಾಲಾಗಿ ಸ್ವೀಕರಿಸಿ ಅವರು ಏನಾಯ್ತಂದ್ರೆ ಗಂಡನೇ ಮೊದಲೆಗಾರರು, ಮತ್ತೆ ಅವರಿಗೆ ಭಾಗವತಿಗೆಯನ್ನು ಹೇಳಿಕೊಡ್ಲಿಕ್ಕೆ ಗೊತ್ತಿತ್ತು ಗಂಡನಿಗೆ, ಸರ್ವಾಂಗವನ್ನು ಬಲ್ಲವರು ಅವರ ಗಂಡ. ಹಾಗಾಗಿ ಅವರ ಒಟ್ಟಿಗೆ ತಿರುಗಾಟ. ಅವರು ಯಾವ ಮೇಳ ಬದಲಾವಣೆ ಮಾಡಿದ್ರು ಅವರು ಕಂಡೀಷನ್ ಹಾಗೆ. ಈಗ ಅಮ್ಮನಿಗೆ ಬೇರೆ ಮೇಳದಿಂದ ಕರೆ ಬಂದ್ರೆ ನನ್ನ ಯಜಮಾನ್ರ ಒಟ್ಟಿಗೆ ನೀವು ಕರ್ಕೊಳ್ತಿದ್ರೆ ನಾನು ಬರ್ತೇನೆ. ಈಗ ಇವರಿಗೆ ಮೊದಲಿಗೆ ಚೆಂಡೆಗೆ ಇನ್ನೊಂದು ಮೇಳಕ್ಕೆ ಆಫರ್ ಬಂದ್ರೆ ಅವಳನ್ನು ನೀವು ಭಾಗವತಿಗೆ ಬೇಕಿದ್ರೆ ನಾವು ಇಬ್ರು ಬರ್ಬೋದು, ಇಲ್ಲ ಈ ಮೇಳದಲ್ಲಿ ಇರ್ತೇವೆ. ಹಾಗೆ ಅವರ ಕಂಡೀಷನ್ ಇತ್ತು. ಮೇಳದಲ್ಲಿ ವ್ಯವಸ್ಥೆ ಕೂಡ ಹಾಗೆ ಇತ್ತು. ಟೆಂಟ್ ಮೇಳದಲ್ಲಿ ಅವರಿಗೆ ಹಳದಂಗಡಿ ಸುದೀರ್ಘ ತಿರುಗಾಟ ಮತ್ತು ಅವರು ಶೈನ್ ಆದದ್ದು ಹಳದಂಗಡಿ ಸೋಮನಾಥೇಶ್ವರಿ ಯಕ್ಷಗಾನ ಮಂಡಳಿ, ಖ್ಯಾತ ನಾರಾಯಣ ಶೆಟ್ಟಿ ಅರುವ ಅಂತ ಅವರು ಇವರನ್ನು ಹೈಲೈಟ್ ಮಾಡಿದ್ದು. ಅಲ್ಲಿ ಅವರಿಗೆ ಹಾಗೆ ಇತ್ತು. ಚೌಕಿಯಲ್ಲಿ ಈ ಟೆಂಟ್ ಮೇಳಗಳಲ್ಲಿ ಮ್ಯಾನೇಜರಿಗೆ ಅಂತ ಹೇಳಿ ಒಂದು ಸಪರೇಟ್ ರೂಮಿನಾಗೆ ಮಾಡ್ತಾರೆ. ಇವರಿಗೆ ಒಂದು ರೂಮ್ ಮಾಡಿದ್ದು ಅಮ್ಮನಿಗೆ. ಅದನ್ನು ಹೇಗಿತ್ತು ಅಂದ್ರೆ ಅದರ ಸೆಟ್ಟಿಂಗ್, ಈಗ ಟೆಂಟ್ ನೀವು ನೋಡಿರ್ಬೋದು, ಅದನ್ನು ಕೆಳಗಿಂದ ಮೇಲೆ ಎತ್ತಲಿಕ್ಕೆ ಆಗ್ತದೆ, ಉಳಿದ ಎಲ್ಲ ಭಾಗ ಆಗ್ತದೆ. ಆದ್ರೆ ಇವರ ಸಪರೇಟ್ ರೂಮ್ ಅನ್ನು ಫಿಕ್ಸಿಂಗ್ ಟೈಟ್, ಯಾರು ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರೊಟೆಕ್ಷನ್ ಅಮ್ಮನಿಗೆ ಮೇಳದ ಯಜಮಾನರು ಕೊಟ್ಟದ್ದು. ಆ ರೀತಿಯ ಪ್ರೊಟೆಕ್ಷನ್ ಅಲ್ಲಿ ಇವರಿಗೆ ಮಾಡ್ತಾ ಇದ್ರು. ಹೌದು, ಗೌರವ. ಮತ್ತೆ ಮೇಳದಲ್ಲಿ ಹೆಚ್ಚಾಗಿ ಹೇಗೆಂದ್ರೆ ಭಾಗವತನ ಸ್ಥಾನ ಪ್ರಧಾನ. ಅವನೇ ವೇಷದ ಲೀಸ್ಟ್ ಮಾಡಬೇಕು ಸಂಪೂರ್ಣ. ಅವ ಹೇಳಿದಾಗೆ ಮೇಳದ ಯಜಮಾನನ ನೆಕ್ಸ್ಟ್ ಅವನಿಗೆ ಪವರ್. ಆದ್ರೆ ಇವರು ಮಹಿಳಾ ಭಾಗವತರು ಬರುವಾಗ ಇವರು ಜೂನಿಯರ್, ಇವರಿಗಿಂತ ಸೀನಿಯರ್ ಕಲಾವಿದರೆಲ್ಲ ಇದ್ರು, ಶೇಣಿ ಸಾಮಗ್ರ ಅಂತವರು ಎಲ್ಲ ಇದ್ರು. ಆವಾಗ ಆದ್ರೂ ಕೂಡ ಮೇಳದ ಯಜಮಾನ ಕಲಾವಿದರಲ್ಲಿ ಸ್ಟ್ರಿಕ್ಟ್ ಮಾಡಿದ್ರು. ಅವಾಗ ಅವರು ಎಷ್ಟು ಜೂನಿಯರ್ ಆದ್ರೂ ಅವ್ರು ಹೇಳಿದ ಒಂದು ಗೆರೆ ನೀವು ಮೀರ್ಲಿಕ್ಕಿಲ್ಲ. ಅಷ್ಟು ಗೌರವವನ್ನು ನಮ್ಮ ಲೀಲಮ್ಮ ಅವರ ವ್ಯಕ್ತಿತ್ವದಿಂದ ಪಡ್ಕೊಂಡಿದ್ದಾರೆ, ರಂಗಸ್ಥಳದಲ್ಲಿ ಸಾಧಿಸಿ ತೋರಿಸಿದ್ದಾರೆ ಅಲ್ವಾ. ನಿಜ, ಸತ್ಯ ಸತ್ಯ. ಜಗತ್ತು ನೋಡುತ್ತೆ, ಹೆಮ್ಮೆ ಪಡುತ್ತೆ ಅಂತ ಬಂದಾಗ ಎಸ್ ಸರ್ ಹೇಳಿದಾಗೆ ಆ ಒಂದು ಪ್ರಾಮಾಣಿಕ ಜೊತೆಗೆ ಆ ಒಂದು ಶ್ರದ್ಧೆ, ಆ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆ, ಇವರ ಜೊತೆಗೆ ಅವರ ಶಿಷ್ಯೆ ತಾವು ಹವ್ಯಾಸಿ ಭಾಗವತರು. ಸೊ ಹಾಗಿದ್ದಾಗ ಅವರ ಭಾಷಾ ಶುದ್ಧಿ, ಸಾಹಿತ್ಯ ಶುದ್ಧಿ ಬಹಳಷ್ಟು ಅತ್ಯದ್ಭುತ. ಶಾಲೆಗೆ ಹೋಗಿಲ್ಲ ಬಟ್ ಸ್ಟಿಲ್ ಬರುತ್ತೆ ಅಂತ ಬಂದಾಗ ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ತಾವು ಅವರಿಂದ ಕಲಿತಿರುವಂಥದ್ದು ಒಂದು ಹಾಡು ತಮಗೆ ಬಹಳಷ್ಟು ಇಷ್ಟ. ಈಗಲೂ ಕೂಡ ಈ ಸಂದರ್ಭ ಲೀಲಮ್ಮನವರಿಗೆ ತಾವು ನೆನಪು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಹಾಡನ್ನು ಹಾಡ್ಬೋದಂತ ಮೇಡಮ್? ಖಂಡಿತ ಹಾಡ್ತೇನೆ. ನಿನ್ನೆ ಒಂದು ಅವರ ಬಗ್ಗೆ ಒಂದು ಭಾಮಿನಿಯನ್ನ ಬರೆದಿದ್ದಾರೆ. ಬೆಳ್ಳಾರೆ ಮಂಜುನಾಥ್ ಭಟ್ ಅಂತ ಅವರು ಖ್ಯಾತ ವೇಷಧಾರಿ. ಅವರು ಒಂದು ಭಾಮಿನಿಯನ್ನ ಬರೆದಿದ್ದಾರೆ ಅವರ ಕುರಿತು. ಅವರು ಹಾಡಿದ ಪದ್ಯಗಳಿಗಿಂತ ನನಗೆ ಈ ದಿನ ಆ ಹಾಡನ್ನೇ ಹಾಡುವ ಅಂತ ಅನಿಸ್ತದೆ. ಮತ್ತೆ ಸಮಯ ಸಿಕ್ಕಿದ್ರೆ ಮತ್ತೆ ಮುಂದೆ ನೋಡುವ. ಮತ್ತೊಂದು ಹಾಡು ಹಾಡೋಣ ಮಾತಾಡಿ. ಪರಮ ಷಡುರಸ ಭೋಜನದ ಸವಿ, ಪರಮ ಷಡುರಸ ಭೋಜನದ ಸವಿಯೇ, ಪರಮ ಮಂಗಳೇ ಯಕ್ಷಗಾನದಿಯೇ, ಪರಮ ಮಂಗಳೇ ಯಕ್ಷಗಾನದಿ, ಪರಮ ಗುರು ಸತಿಯಾಗಿ ಪಡೆದಿರೆ ಪರಮಗತಿಯಿಂದು, ಪರಮ ಕಲೆಯೀ ಯಕ್ಷಗಾನ
ಪರಮ ಗುರು ಹರಿಮಡದಿಯಾಗಿಯೇ ಪರಮ ಗುರು ಹರಿಮಡದಿಯಾಗಿಯೇ ಪರಮ ಗತಿಯನೆ ಪಡೆದು ಮೆರೆದರು ಭಾಗವತಿಕೆಯಲಿ ಪರಮ ಗತಿಯನೆ ಪಡೆದು ಮೆರೆದರು ಭಾಗವತಿಕೆಯಲಿ ಆ ಅದ್ಭುತ ಧ್ವನಿ ಮೇಡಮ್. ನಾನು ಆಗಲೇ ಒಂದು ಮಾತು ಹೇಳಿದೆ, ಲೀಲಮ್ಮ ನಮ್ಮ ಜೊತೆ ಇಲ್ಲ, ಬಟ್ ಅವರು ನಮ್ಮ ಸಮಾಜಕ್ಕೆ, ಈ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ಮಾಡಿರುವಂತಹ ಸಾಧನೆ ಸೇವೆ ಅದ್ವಿತೀಯವಾಗಿರುವಂಥದ್ದು. ಬಹುಶಃ ಅವರ ಶಿಷ್ಯಂದಿರು ಇದನ್ನು ನಮಗೆ ಮತ್ತೆ ಮತ್ತೆ ಮರುಕಳಿಸ್ತಾರೆ, ನೆನಪಿಸಿಕೊಳ್ತಾರೆ. ಯಾಕಂದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗಿರುವಂತಹ ಮೇಡಮ್ ಅವರು ಬಹಳಷ್ಟು ನಿಮ್ಮ ಧ್ವನಿ ಕೇಳಿದಾಗ ನಾನು ಆಗಲೇ ಅದನ್ನೇ ಹೇಳಿರುವಂಥ. ಯಾಕೆಂದರೆ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಮಾರ್ಗದರ್ಶನ ತಮ್ಮಗಳ ಜೊತೆ ಇದೆ, ಅವರು ಕಲಿಸಿದಂತಹ ವಿದ್ಯೆ ತಮ್ಮಗಳ ಜೊತೆ ಇದೆ. ಸೊ ಹಾಗಿದ್ದಾಗ ನಮ್ಗಳಿಗೆ ಬಹಳಷ್ಟು ಹೆಮ್ಮೆ ಇದೆ ಮೇಡಮ್. ಅವರ ಒಂದು ಈ ಹಾಡಿನ ವಿಚಾರವಾಗಿ ಅವರ ಭಾಷಾ ಶುದ್ಧಿ ಆಗಿರ್ಬೋದು, ಸಾಹಿತ್ಯ ಶುದ್ಧಿ ಆಗಿರ್ಬೋದು, ಶಾಲೆಗೆ ಹೋಗಿಲ್ಲ, ಬಟ್ ಅವರ ಒಂದು ಈ ಒಂದು ಅತ್ಯದ್ಭುತವಾಗಿರುವಂಥ ಅವರ ಒಂದು ಪಾಂಡಿತ್ಯ ಏನು ಹೇಳ್ತೀರಾ ಮೇಡಮ್? ಅವರು ನಮಗೆ ಕ್ಲಾಸ್ ಮಾಡುವಾಗ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನೀವು ಏನು ಹಾಡಿದ್ರು, ಯಾವ ರಾಗ ಬೇಕಾದರೂ ಬಳಸಿ, ಅದೊಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಅಂದರೆ ಯಕ್ಷಗಾನದಲ್ಲಿ ಕೆಲವು ಕಾಲಕ್ಕನುಗುಣವಾಗಿ, ಕೆಲವು ಭಾವಕ್ಕನುಗುಣವಾಗಿ, ಸನ್ನಿವೇಶಕ್ಕನುಗುಣವಾಗಿ ರಾಗದ ಬಳಕೆ ಮಾಡ್ತಾರೆ. ಅದೆಲ್ಲಾದ್ರೂ ನೀವು ಒಂದು ಕಡೆ ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ, ಆದರೆ ಸಾಹಿತ್ಯ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಬಾರದು. ಅದು ನಿಧಾನ ಪದ್ಯ ಆಗಿರಬಹುದು, ಏರು ಪದ್ಯ ಆಗಿರಬಹುದು, ಸಾಹಿತ್ಯ ಸ್ಪಷ್ಟ ಇರಲೇಬೇಕು ಅಂತ. ನಾವು ಕ್ಲಾಸಲ್ಲಿ ಹಾಡುವಾಗ ಏನಾದರೂ ತಪ್ಪು ಮಾಡಿದ್ರು ಕೂಡ ಅವರು ಆ ಕೂಡಲೇ ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ರು, ನೀವು ಇಲ್ಲಿ ತಪ್ಪು ಮಾಡಿದ್ರೆ ಸ್ಟೇಜಲ್ಲಿ ಕೂಡ ಮತ್ತೆ ನೀವು ಇದನ್ನು ಕಡೆಗಣಿಸ್ತೀರಿ, ನೀವು ಅದನ್ನ ಏನು ಲೈಟ್ ಆಗಿ ತಗೊಳ್ತೀರಿ, ಅದನ್ನು ಯಾವ ಕಾರಣಕ್ಕೂ ಮಾಡ್ಲಿಕ್ಕಿಲ್ಲ. ಅವ್ರು ಹೇಳ್ತಿದ್ರು, ನಾನು ಮೇಳದಲ್ಲಿರುವಾಗ ನನ್ನ ಸರ್ವೀಸಲ್ಲಿ ಒಂದೇ ಒಂದು ದಿನವೂ ಕೂಡ ನಾನು ಪದ್ಯ ಹಾಡುವಾಗ ಸಾಹಿತ್ಯದಲ್ಲಿ ನಾನು ಯಾವುದೇ ತಪ್ಪನ್ನ ಮಾಡಲಿಲ್ಲ. ಯಾಕಂದ್ರೆ ನಾವು ಸಾಹಿತ್ಯವನ್ನ ಸ್ಪಷ್ಟವಾಗಿ ಹಾಡಿದ್ರೆ ಅದು ವೇಷ ಮಾಡುವ ವೇಷಧಾರಿಗಿರ್ಬೋದು ಅಥವಾ ಅರ್ಥ ಹೇಳುವವರಿಗೆ ಇರ್ಬೋದು, ಅದು ತುಂಬಾ ಪೂರಕವಾಗಿರ್ತದೆ. ಅವರಿಗೆ ಏನು ಮುಂದೆ ಮಾತಾಡಬೇಕು ಅನ್ನೋದಕ್ಕೂ ಕೂಡ ಅದೊಂದು ಹಿಂಟು ಕೊಟ್ಟ ಹಾಗೆ ಆಗ್ತದೆ. ಹಾಗಾಗಿ ಭಾಗವತಿಕೆ ನೀವು ಎಷ್ಟು ರಾಗ ಬಳಸ್ತೀರಿ ಅದು ಮುಖ್ಯ ಅಲ್ಲ, ನೀವು ಎಷ್ಟು ಸ್ಪಷ್ಟವಾಗಿ ಹಾಡ್ತೀರಿ ಅದು ಮುಖ್ಯ ಅಂತ. ಅದು ನಾನು ಪದ್ಯ ಹೇಳುವಾಗ ನಂಗೆ ಯಾವತ್ತೂ ನೆನಪಾಗ್ತಾ ಇರ್ತದೆ. ಆದಷ್ಟು ಸಾಹಿತ್ಯದಲ್ಲಿ ಯಾವುದೇ ತಪ್ಪುಗಳಾಗದೆ ಇರುವ ಹಾಗೆ ನಾನು ತುಂಬಾ ಜಾಗ್ರತೆ ಮಾಡ್ತೇನೆ. ಓಕೆ, ಇದು ಅವರಿಂದ ಪ್ರಮುಖವಾಗಿ ಕಲಿತುಕೊಂಡಿರುವಂತ ಸಾಹಿತ್ಯದಲ್ಲಿ ಯಾವುದು ಕೂಡ ತಪ್ಪು ಮಾಡಬಾರ್ದು ಅನ್ನೋದು. ಮತ್ತೆ ಇನ್ನೊಂದು ನನಗೆ ತುಂಬಾ ಇಂಪ್ರೆಸ್ ಆದ ವಿಷಯ ಏನಂದ್ರೆ, ಈಗ ರಾಗ ಇಲ್ಲದೆ ಯಾವುದೇ ಹಾಡಿಲ್ಲ. ಈಗ ಸಂಗೀತದ ರಾಗಗಳನ್ನ ಯಕ್ಷಗಾನಕ್ಕೆ ಅಂದ್ರೆ ಸಂಗೀತದ ರಾಗಗಳೇ ಎಲ್ಲದಕ್ಕೂ ಪ್ರಧಾನ. ಆದ್ರೆ ವ್ಯತ್ಯಾಸ ಎಲ್ಲಿ ಆಗ್ತದೆ, ನಾವು ಆ ರಾಗಗಳನ್ನು ಹೇಗೆ ಬಳಸ್ತೇವೆ ಅದರಲ್ಲಿ ವ್ಯತ್ಯಾಸ. ಉದಾಹರಣೆಗೆ ಹಿಂದೋಳವನ್ನ ಸಂಗೀತದಲ್ಲೂ ಹೇಳ್ತಾರೆ, ಭಾಗವತಿಕೆಯಲ್ಲೂ ಬಳಸ್ತೇವೆ, ಭಾವಗೀತೆಯಲ್ಲೂ ಉಂಟು. ಆದ್ರೆ ನಾವು ಅದನ್ನ ಬಳಸುವ ರೀತಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅವರ ಒಂದು ಸ್ಪೆಷಾಲಿಟಿ ಏನಂದ್ರೆ, ಆ ರಾಗಗಳನ್ನ ಯಕ್ಷಗಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಅವರು ಅದನ್ನ ಹಾಡ್ತಿದ್ರು. ಈಗ ಪರೀಕ್ಷೆಗೆ ಉತ್ತರ ಬರೆಯುವಾಗ 8 ಮಾರ್ಕಿನ ಪ್ರಶ್ನೆ ಅಂದ್ರೆ ತುಂಬಾ ದೀರ್ಘ ಬರಿಬೇಕು, 1 ಮಾರ್ಕಿನ ಪ್ರಶ್ನೆಗೆ ಟು ದ ಪಾಯಿಂಟ್ ಇರಬೇಕು. ಯಕ್ಷಗಾನದಲ್ಲಿ ಹಾಗೆ ಅದು ರಾಗ ಏನು ಅನ್ನೋದು ಒಂದು ಅರ್ಧ ನಿಮಿಷದಲ್ಲಿ ನಮ್ಗೆ ಕೂಡಲೇ ಗೊತ್ತಾಗಬೇಕು. ಆ ಎಲ್ಲಾ ಸಂಚಾರಗಳನ್ನು ಸಾಹಿತ್ಯದೊಟ್ಟಿಗೆ ಅವರು ಹಾಡುವಂತಹ ರೀತಿ ಅದು ಅತ್ಯದ್ಭುತ. ಅದು ಅವರ ನಂತರ ಎಷ್ಟು ಜನ ಭಾಗವತರು ಬಂದರೂ ಕೂಡ ಆ ಚಂದ ಇನ್ನೊಬ್ಬರ ಹತ್ರ ಕಾಣಲಿಕ್ಕೆ ಸಿಗುದು ಬಹಳ ಅಪರೂಪ. ಅದು ನಾನು ಯಾವತ್ತೂ ನನಗೆ ಅವರ ಪದ್ಯ ಕೇಳುವಾಗೆಲ್ಲ ನನಗೆ ಏನು ಬಹಳ ರೋಮಾಂಚನ ಅಂತ ಅನ್ನಿಸ್ತದೆ. ಅದ್ಭುತ ಧ್ವನಿ ಮೇಡಮ್ ತಮ್ಮದು ಕೂಡ. ಸೊ ಎಷ್ಟು ಶಿಷ್ಯಂದಿರಿದ್ದಾರೆ ಹೀಗೆ ಲೀಲಾವತಿ ಅಮ್ಮನವರಿಗೆ? ಲೆಕ್ಕ ಇರ್ಲಿಕ್ಕಿಲ್ಲ, ಈ ರೀತಿ ಲೆಕ್ಕ ಇರ್ಲಿಕ್ಕಿಲ್ಲ ಯಾರಿಗೂ. ನಾವು ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ 2 ದಂಪತಿಗಳ ಶಿಷ್ಯರನ್ನೆಲ್ಲ ಅದರ ಉಸ್ತುವಾರಿ ನಾನೇ ಮಾಡಿದೆ. 75 ವರ್ಷ 75 ವರ್ಷದ ಒಂದು ಹರಿಲೀಲ ಮಾಡುವಾಗ
ಎಲ್ಲೆಲ್ಲ ಶಿಷ್ಯಂದಿರು ಇದ್ದಾರೆ ಅವ್ರನ್ನೆಲ್ಲ ರೀಚ್ ಆಗಬೇಕು ಅಂತೇಳಿ ಒಂದು ನಾನು ತುಂಬಾ ಸಾಹಸ ಕಷ್ಟಪಟ್ರಿ. ಮಾಡಿ ಹೌದು ಅಂದ್ರೆ ಧರ್ಮಸ್ಥಳ ಕೇಂದ್ರದಲ್ಲಿ 10-11 ವರ್ಷ ಗುರುಗಳಾಗಿದ್ದವರು. ಸತ್ಯ. ಅಲ್ಲಿಂದ ಹೊರಗೆ ಬಂದು ಮೇಳ ತಿರುಗಾಟ ಮಾಡುವವರೆಲ್ಲ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಆದ್ರೆ ಅವರು ಹೊರಗಡೆ ತುಂಬಾ ಕಡೆ ಕ್ಲಾಸ್ ಮಾಡಿದ್ದಾರೆ. ಕಾರ್ಕಳ, ಕಟೀಲು, ಬೆಳಾಲು, ಅದು ತುಂಬಾ ಕಡೆ ಮಾಡಿದ್ದಾರೆ. ಮತ್ತೆ ಇನ್ನು ಕೆಲವರು ಸ್ವಲ್ಪ ಕಲಿತು ಅರ್ಧದಲ್ಲಿ ಬಿಟ್ಟವರಿದ್ದಾರೆ. ಹವ್ಯಾಸಿಗೆ ಇವರನ್ನೆಲ್ಲರನ್ನು ಒಂದೇ ಇದರ ಅಡಿ ಸೇರಿಸಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟು ನೋಡಿದೆ. ನಮ್ಮ ಒಂದು ಗ್ರೂಪಲ್ಲಿ ಸಾಧಾರಣ 400 ಜನ ಹತ್ರ ಏನೋ ಇದ್ದಾರೆ ಈಗ. ಆದ್ರೆ ಸಿಕ್ಕದವರು ಇದ್ದಾರೆ ಎಷ್ಟೋ ಜನ. ಆಮೇಲೆ ಕಾರ್ಯಕ್ರಮ ಆಗುವಾಗ ಕೆಲವರೆಲ್ಲ ಹೇಳಿದ್ರು ನಾವು ಸಹ ಅವರ ಶಿಷ್ಯ ಅಂತ ಹೇಳಿ. ಮತ್ತೆ ಗೊತ್ತಾ ಹಾಗೆ ಅದು ಲೆಕ್ಕಕ್ಕಿಲ್ಲದಷ್ಟು ಶಿಷ್ಯರಿದ್ದಾರೆ ಅವರಿಗೆ. ಅದು ಕಾರ್ಯಕ್ರಮ ತಾವು ಮಾಡಿದ್ರೆ 75ನೇ ವರ್ಷ ಅದು ಅದು ಹೌದು ಅದು ಗುರುಗಳಿಗೆ ಅವ್ರಿಗೆ ಅದು ಅಂದ್ರೆ 75 ಹರಿಲೀಲಾ 75 ಅಂತ. ಹರಿನಾರಾಯಣ ಬೈಪಾಡಿತಾಯ, ಲೀಲಾವತಿ ಬೈಪ, ಇವರ ಹರಿಯನ್ನು ಮತ್ತು ಅವರ ಲೀಲವನ್ನು ಜೊತೆ ಮಾಡಿ ಹರಿಲೀಲಾ 75 ಅಂದ್ರೆ ಇಬ್ಬರಿಗೂ 75 ವರ್ಷ. ಎಷ್ಟೋ ಜನರಿಗೆ ಇದೊಂದು ಪ್ರಶ್ನೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಹೇಗೆ 75 ವರ್ಷ ಅಂತ. ಆದ್ರೆ ಅವರು ಹೇಳಿದ್ದು ಕೇವಲ 6 ತಿಂಗಳಿನ ವ್ಯತ್ಯಾಸ ಅವರ ಪ್ರಾಯದಲ್ಲಿ. ಹಾಗಾಗಿ 75 ವರ್ಷದ ಇದರಲ್ಲಿ ಬರ್ತದಲ್ಲ ಅದೇ ರೇಂಜಲ್ಲಿ. ಹಾಗೆ ನಾವು 75 ವರ್ಷ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮೂಡುಬಿದ್ರೆ ಅಲಂಕಾರ ದೇವಸ್ಥಾನದಲ್ಲಿ ಮಾಡಿದ್ದೆವು. ಅದು ಹೇಗೆ ಅಂದರೆ ಆ ವರ್ಷವೇ ಅಂದರೆ ಅವರ ಮಗ, ಅವರಿಗೆ 2 ಗಂಡು ಮಕ್ಕಳು, ಸಣ್ಣ ಮಗ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬೆಂಗಳೂರಲ್ಲಿದ್ದ ಅವಿನಾಶ್ ಬೈಪಾಡ್ತಾರೆ, ನಿಮಗೆ ಗೊತ್ತಿಲ್ಲ. ಅವರೊಂದು ಗುರುಗಳ ಹೆಸರಲ್ಲಿ ಡಿಜಿ ಫೌಂಡೇಶನ್ ಅಂತ, ಯಕ್ಷ ಫೌಂಡೇಶನ್ ಅಂತ ಒಂದು ಸ್ಥಾಪಿಸಿದ್ರು. ಅದು ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್, ಯಕ್ಷಗಾನಕ್ಕಾಗಿ ಏನಾದರೂ ಮಾಡಬೇಕು ಅಂತ. ಅದರ ಮತ್ತು ಇದರ ಜೊತೆ ಶಿಷ್ಯ ಅಂದರೆ ಸೇರುವಿಕೆಯಲ್ಲಿ ನಾವು ಮಾಡಿದ್ದು. ಅವರು ಒಂದು ಗುರುಗಳ ಹೆಸರಲ್ಲಿ ಅಂದರೆ ಅವರ ಅಪ್ಪ ಅಮ್ಮನ ಹೆಸರಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬ ಹಿಮ್ಮೇಳ ಕಲಾವಿದನಿಗೆ ಒಂದು ಅಪ್ಪ ಅಮ್ಮನ ಹೆಸರಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಅದನ್ನು ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಯೋಚಿಸಿದ್ರು. ಅದು ಮಾಡಿ ಆಗಿರಲಿಲ್ಲ. ಅದನ್ನು ನನ್ನ ಹತ್ರ ಹೇಳಿ ಕೂಡ ಇದ್ರು. ನಾನು ಒಂದು 2 ವರ್ಷದ ಹಿಂದೆ ಹೇಳಿದ್ದೆ, ನಮ್ಮ ಶಿಷ್ಯ ವಲಯದಲ್ಲಿ ಹೇಳಿದ್ದೆ, ಆತ್ಮೀಯರು ಅಂದರೆ ನಮ್ಮ ಗುರುಗಳಿಂದ ಕಲ್ತವರು ಯಾವಾಗಲೂ ನಾವು ಲಿಂಕಲ್ಲಿ ಇರುವವ್ರ ಹತ್ರ 2-3 ಜನರ ಹತ್ರ ಹೇಳಿದ್ದೆ, ಬೇರೆ ಬೇರೆ ಗುರುಗಳಿಗೆಲ್ಲ ಆಗ್ತಾ ಉಂಟು ಕಾರ್ಯಕ್ರಮ ದೊಡ್ಡ ದೊಡ್ಡದು, ನಮ್ಮ ಗುರುಗಳಿಗೆ ಏನು ಆಗಿಲ್ಲ, ಒಂದು ಮಾಡುವನ ನಾವೆಲ್ಲ ಸೇರಿ. ಈ ವಿಷಯವನ್ನು ಅವಿನಾಶರಲ್ಲಿ 2 ವರ್ಷ ಹಿಂದೆ ಹೇಳಿದ್ದೆ ನಾನು. ಅವರ 75 ವರ್ಷ ಹತ್ರ ಬರುವಾಗ ನನಗೆ ಹೇಳಿದರು, ನೀವು ಅವತ್ತು ಹೇಳಿದ ಕಾರ್ಯಕ್ರಮ ಏನಾದರೂ ಮಾಡೋದಿದ್ರೆ ಈಗ ಅವ್ರಿಗೆ 75 ವರ್ಷ, ನಾವೊಂದು ಪ್ರಶಸ್ತಿ ಸ್ಥಾಪನೆ ಮಾಡಬೇಕು ಅಂತ ಇದೆಲ್ಲ ಒಟ್ಟೊಟ್ಟಿಗೆ ಮಾಡುವ. ಆಗ ನನ್ನಲ್ಲಿದ್ದ ಆಸೆ ಗರಿಗೆದರಿತು, ಮತ್ತೆ ಹೊರಟದ್ದೆ ನಾವು. ಅದು ಬಹಳ ಸಕ್ಸಸ್ ಕಾರ್ಯಕ್ರಮ. ಶಾಲಿನಿಯಕ್ಕ ಬಂದಿದ್ರು ಅವರ, ಹೌದು ಅವರ ಶಿಷ್ಯರು. ಅದು ಇಡೀ ದಿನದ ಕಾರ್ಯಕ್ರಮ, ಬೆಳಿಗ್ಗೆ 10 ಗಂಟೆಗೆ ಆರಂಭ ಆದರೆ ರಾತ್ರಿ 10 ಗಂಟೆವರೆಗೆ ಮಾಡಿದ್ದೇವೆ. ದೊಡ್ಡ ದೊಡ್ಡ ಗೆಸ್ಟ್ಗಳು ಬಂದು ಅದರಲ್ಲಿ ನಾವು ಅವರನ್ನು ನಾವು ಸನ್ಮಾನಿಸಿದೆವು. ಶಿಷ್ಯರು 2 ಲಕ್ಷ ರೂಪಾಯಿಯ ಮೊತ್ತವನ್ನು ದಂಪತಿಗೆ ನಾವು ಕೊಟ್ಟದ್ದು. ಇವರ ಹೆಸರಿನ ಪ್ರಶಸ್ತಿಯನ್ನು ಇನ್ನೊಬ್ಬ ಹಿಮ್ಮೇಳವಾದಕ ಲಕ್ಷ್ಮೀ ಶಾಮಣ್ಣಯ್ಯರಿಗೆ ಕೊಟ್ಟದ್ದು. ಅದರ ಪ್ರತಿ ವರ್ಷ ಈಗ ಅವರ ಹೆಸರಿನ ಹರಿಲೀಲಾ ಯಕ್ಷನಾದ ಪ್ರಶಸ್ತಿಯನ್ನು ಮತ್ತೆ 3 ವರ್ಷ, ಈಗ ಅಂದರೆ 4ನೇ ವರ್ಷ ಮೊನ್ನೆ ನಾವು ಪಡೆಯಲ್ಲಿ ವರ್ಷ ಒಬ್ಬರಿಗೆ ಕೊಡ್ತಾ ಇದ್ದೇವೆ. ಹಿಮ್ಮೇಳ ಕಾಲ ಚೆಂಡೆ ಮದ್ದಳೆಯಲ್ಲಿ ಇದ್ದವರಿಗೆ ಮಾತ್ರ ಈಗ ಈವರೆಗೆ ಹಾಗೆ ಕೊಡ್ತಾ ಇದ್ದೇವೆ. ಜೊತೆಗೆ ನಾನು ಶಿಷ್ಯಂದ್ರ ಜೊತೆ ಮಾತಾಡಿದಾಗ ಕರೆಗಳನ್ನು ತೆಗೆದುಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದೇನೆ. ನಾನು ಬಹಳಷ್ಟು ಕರೆಗಳಿದೆ, ಬರ್ತೇನೆ ನಾನು ಮತ್ತೊಮ್ಮೆ. ಅತ್ಯದ್ಭುತ ಹಾಡನ್ನು ಕೂಡ ಹಾಡಿದ್ದಾರೆ, ಮತ್ತೊಂದು ಪದ್ಯವನ್ನು ಕೂಡ ಹಾಡಲಿಕ್ಕಿದ್ದಾರೆ. ಇವೆಲ್ಲ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಾನು ಸತೀಶ್ ಮಡಿವಾಳ ಕಾರ್ಕಳ ಅಂತ ಹೇಳಿ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಕೂಡ ನಮಸ್ಕಾರ. ಮಾತಾಡಿ ಸರ್. ದೊಂಕಳಜಿಯವರು ಮೊದಲಾಡಿ ಇದು ನಾವು 92ನೇ ಇಸ್ವಿಯಲ್ಲಿ ಕಾರ್ಕಳ ಮಾರಿಗುಡಿ ನಮ್ದು ಮಹಮ್ಮ ಯಕ್ಷಗಾನ ಕಲಾ ಮಂಡಳಿ ಉಂಟು ಸರ್ ಕಾರ್ಕಳದಲ್ಲಿ. ಅದೀಗ 54ನೇ ವರ್ಷ ನಡೀತಾ ಉಂಟು. ಆಗ ನಾವು 92ನೇ ಇಸ್ವಿಯಲ್ಲಿ ನಾವು ಗುರುಗಳು ಇಬ್ಬರನ್ನು ಕೂಡ ನಾವು ಮಾಡಿ ಮಹಮ್ಮ ಯಕ್ಷಗಾನ ಮಂಡಳಿ ಕರೆಸಿ ಅವ್ರಿಗೆ ನಾವು ಹಿಮ್ಮೆಣ್ಣ ಕ್ಲಾಸ್ ಮಾಡಿಸಿದ್ದೇವೆ. ಹೌದೌದು, ತುಂಬಾ ಮಂದಿ ಶಿಷ್ಯರು ಕಾರ್ಕಳದಲ್ಲಿ ಕೂಡ ತಯಾರಾಗಿದ್ದಾರೆ. ನಂತರ 2002ನೇ ಇಸ್ವಿಯಲ್ಲಿ ಕೂಡ ನಾವು ಕರೆಸಿದ್ದೇವೆ ಅವರನ್ನು. 3 ವರ್ಷ ಅವ್ರದ್ದು ಕ್ಲಾಸ್ ಕಾರ್ಕಳದಲ್ಲಿ. ಮತ್ತೆ ಅವರು ಸಮಯ ಅಂತ ಹೇಳಿದ್ರೆ ನೀವು ಕರೆಕ್ಟ್ 9 ಗಂಟೆ ಅಂತ 9 ಗಂಟೆಗೆ 5 ನಿಮಿಷ ಇರುವಾಗ ಬಂದಿರ್ತಾರೆ. ಸಮಯ ಪಾಲನೆ ಆಗ್ಲಿ, ಗುರುಗಳು ಕಲಿಸುವ ಕ್ರಮ ಆಗ್ಲಿ, ಮತ್ತೆ ನಾನಂತ ಹೇಳಿದ್ರೆ ಬೈಪರ್ತಿಯಲ್ಲಿ ಮಧ್ಯಾಹ್ನ ಕಲಿತದ್ದು, ನೀಲಂಜಿ ಅಮ್ಮನವರಲ್ಲಿ ಸಂಗೀತ ಕಲಿತದ್ದು. ಹಾಗೆ ಕಲಿಸುವ ಕ್ರಮ ಆಗ್ಲಿ, ಯಾಕಂದ್ರೆ ನಾವು ತುಂಬಾ ಗುರುಗಳನ್ನು ನೋಡಿದ್ದೇವೆ. ಆದ್ರೆ ಇವರಷ್ಟು ತಾಳ್ಮೆ, ಶ್ರದ್ಧೆ, ಒಂದು ಹೇಳಿಕೊಡೋ ಕ್ರಮ ನಾನು ಸಾಧಾರಣ ನೋಡಿಲ್ಲ. ಅಂದ್ರೆ ಅಷ್ಟು ಒಳ್ಳೆ ಗುರುಗಳು. ಮತ್ತೆ ಸಮಯ ಪಾಲನೆ ಆಗ್ಲಿ, ಹೇಳಿಕೊಡುವ ಕ್ರಮ ಆಗ್ಲಿ, ಪ್ರತಿಯೊಂದರಲ್ಲಿ ಕೂಡ ಅವರು ಒಳ್ಳೆ ಗುರುಗಳು, ಶಿಸ್ತು ಪಾಲನೆಯನ್ನು ಮಾಡುವಂತ ಗುರುಗಳವರು. ನಾನು ಅವರನ್ನು ಫಸ್ಟ್ ಗೆ ನೋಡಿದ್ದು 1982-83 ಇಸ್ವಿಯಲ್ಲಿ ಮಂತ್ರಾಲಯದಲ್ಲಿ ನೋಡಿದವರನ್ನು ನಾನು ಕೇಳಿದ್ದು ನಾನು. ರಾಯರ ಕ್ಷೇತ್ರದಲ್ಲಿ. ಹೌದು, ರಾಯರ ಕ್ಷೇತ್ರದಲ್ಲಿ ಅವ್ರದ್ದು ಯಾವ್ದು ಮೇಳ
ನಮ್ಮ ಓಕೆ ಅರುವ ಮೇಳದಲ್ಲಿ ಅರುವ ಮೇಳದಲ್ಲಿ ಆಗ ಭಾಗವತಿ ಮಾಡುವಾಗ ನಾ ಫಸ್ಟ್ ಅವ್ರ ಭಾಗವತಿ ಕೇಳಿದ್ದು 87 ಇಸ್ವಿಯಲ್ಲಿ. ಓಕೆ ಓಕೆ ಹಾಗೆ ಒಳ್ಳೆ ಭಾಗವತಿ ಸರ್ ಈಗ ಲೀಲಮ್ಮ ಇಲ್ಲ ಅಂತ ಬಂದಾಗ ಬಹಳಷ್ಟು ಹಾಗಾದ್ರೆ ನಾವು ಈ ಸಂದರ್ಭ ಅವರುಗಳನ್ನು ತಾವುಗಳು ಕೂಡ ನೆನಪು ಮಾಡ್ಕೊಳ್ತೀರಿ ಅವರ ಯಾವಾಗಲ್ಲ ನಾನು ಅವರಿಗೆ ಒಂದು ತಿಂಗಳು ಒಂದ್ಸಲ ಅವರಿಗೆ ಮನೆಗೆ ಫೋನ್ ಮಾಡ್ತಿದ್ದೆ ನಾನು ಇಬ್ರು ಕೂಡ ಮಾತಾಡ್ತಿದ್ದೆ ನಾನು ಒಳ್ಳೆ ಗುರುಗಳು ನಿಜವಾಗಿ ಅಂತ ಗುರುಗಳು ಇನ್ನೊಂದ್ಸಲ ಹುಟ್ಟಿ ಬರ್ಬೇಕಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲರೂ ಕೂಡ ಕೇಳುವಂತದ್ದೇನೆ ಈ ಸಂದರ್ಭ. ಸರಿ ಸರ್ ಸರಿ ಧನ್ಯವಾದ ಸರ್. ಓಕೆ ಧನ್ಯವಾದ ಸರ್ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಮಗು ಅಭಿಮಾನಿಯಾನು ಪರಕಲಿಗೆ ಒಂಜಿ ಭಾಗವತಿಗೆ ಶೋಭಾ ಇತ್ತು ನಾವೊಂಜಿ ಅವಾಗ ಫಸ್ಟ್ ಮಹಿಳಾ ಭಾಗವತ ಯಾರೇ ಬಾರಿ ಖುಷಿ ಆಗ್ತದೆ. ಒಂದು ಅರ್ನ ಆತ್ಮ ಶಾಂತಿ ಕಲಿಗೂ ಅದೇ ಈರ ಅರ್ನ ಮಲ್ಲ ಅಭಿಮಾನಿ ಅತೆ ಸರ್ ಓಕೆ ಓಕೆ ಅವೆ ಈ ಸಂದರ್ಭದ ಎಪ್ಪನಾಗ ಯಕ್ಷಗಾನ ಕ್ಷೇತ್ರಡ್ ಪೊಂಜೋಲ ಬತ್ತದ ಭಾಗವತಿಕೆ ಮಲ್ಪುಲಿ ಅಥವಾ ಯಕ್ಷಗಾನ ಕ್ಷೇತ್ರಗಳ ಸಾಧನೆ ಮಲ್ಪುಲಿ ಬಂದು ಇಡೀ ನಮ್ಮ ಜಗತ್ತಿಗೆ ತೋಜಿಪಾಯಿನ ಪ್ರಥಮ ಏಕೈಕ ಮಹಿಳೆ ಅವು ನಮ್ಮ ಲೀಲಮ್ಮ. ಆ ಸಂದರ್ಭ ಅಂದ ಅಭಿಮಾನಿಯಾದ ಇರ್ದಾದ ಪಂಪ್ರ ಈ ಸಂದರ್ಭ ಆ ಇಜ್ಜರನ್ನ ನೆನಪು ತುಲೈತೆ ಶಿಷ್ಯಾದ ನಮ್ಮೊಟ್ಟಿಗೆ ಶಾಲಿನಿ ಹೆಬ್ಬಾರ್ ಬಾರಿ ಪುರ್ಲುದ ಪದ್ಯ ಪಂಡೇರು. ಸೊ ಇಂಚ ಮಸ್ತ್ ಶಿಷ್ಯನ ಕುಲ್ಲೇರು ಅರ್ನ ಮಸ್ತ್ ಜನ ಕಲಾಭಿಮಾನ ಕುಲ್ಲೇರು ಈರ್ಲ ಅಭಿಮಾನಿ ಆದ ಉಲ್ಲಾರ ದಾದ ಪನ್ಪಡ್ ಸರ್ ಅರ್ನ ಒಂಜಿ ಅಗಲಿಕೆದ ಬಗ್ಗೆ ಇರೇಗೋ ಈ ದಾದ ಶಾಂತಿ ಕಲ್ಮಂದಿ ಅದೇ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸ್ವಲ್ಪ ಸರ್. ಓಕೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಈ ಸಂದರ್ಭ ಬಹಳಷ್ಟು ವಿಚಾರಗಳು ಮೇಡಮ್ ತಾವು ಯಕ್ಷ ಮಂಜುಳಾ ಕದ್ರಿ ಇದರ ಅರ್ಥಧಾರಿಯಾಗಿ ಅಧ್ಯಕ್ಷರಾಗಿ ತಾವು ಲೀಲಮ್ಮನವರ ಜೊತೆ ಕಾರ್ಯಕ್ರಮಗಳಲ್ಲಿ ತಾವುಗಳು ಅರ್ಥಧಾರಿಯಾಗಿ ತಾವು ಭಾಗವಹಿಸಿದ್ರಿ. ಸೊ ಆ ಸಂದರ್ಭ ತಮ್ಮ ಒಂದು ನೆನಪುಗಳು ಯಾವ ರೀತಿ ಇತ್ತು, ಜೊತೆಗೆ ವೆರಿ ಚಾಲೆಂಜಿಂಗ್ ಆಗಿರುವಂತಹ ಒಂದು ಘಟನೆಗಳು ಏನಾದರೂ ನೆನಪಿದೆಯಾ? ಹೌದು, ಲೀಲಾವತಿ ಬೈಪಾಡಿತಾಯ ನಮ್ಮ ಭಾಗವತರಾಗಿ ಸುಮಾರು 70-75 ಕಾರ್ಯಕ್ರಮಗಳಲ್ಲಿ ನಾನು ಅರ್ಥ ಹೇಳಿದ್ದೇನೆ ಅವರ ಜೊತೆ. ಪ್ರತಿಯೊಂದು ಸಹ ಅತ್ಯಂತ ನೆನಪಿಟ್ಟುಕೊಳ್ಳುವಂಥದ್ದು. ಈಗಲೂ ಅವರ ಆ ಸ್ವರ ಕಿವಿಯಲ್ಲಿ ಇನ್ನೂ ಅಚ್ಚಳಿದೆ ಉಳಿದಿದೆ. ಅವರ ಹಾಡುವಂತ ಶೈಲಿ ಸಹ ಕಣ್ಣಲ್ಲಿ ಇನ್ನು ಹಾಗೇ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ದಶಮ ಸಂಭ್ರಮ ನಮ್ದು 10ನೇ ವರ್ಷದ ಕಾರ್ಯಕ್ರಮದಲ್ಲಿ ಅವರಿಗೆ ದಂಪತಿ ಸನ್ಮಾನವೂ ಮಾಡಿದ್ದೇವೆ ನಾವು. ಮತ್ತೆ ಮಹಿಳಾ ರಾಗರಂಜನಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಒಂದು 2 ಗಂಟೆ ಕಾಲ ಇಟ್ಟುಕೊಂಡಿದ್ದೆವು. 5 ಜನ ಮಹಿಳಾ ಭಾಗವತರು ಇದ್ದುಕೊಂಡು ಅದರಲ್ಲಿ ನಮ್ಮ ಶಾಲಿನಿ ಹೆಬ್ಬಾರ್ ಸಹ ಸೇರಿಕೊಂಡಿದ್ದಾರೆ. ಮತ್ತೆ ಕಾವ್ಯಶ್ರೀ ಅಜಯರು, ಅಮೃತ ಅಡಿಗ, ಭವ್ಯಶ್ರೀ, ಲೀಲಾವತಿ ಬೈಪಾಡಿತಾಯ ಇವರು ಇದ್ರು. 5 ಮಹಿಳಾ ಭಾಗವತರು ಒಂದೇ ಸ್ಟೇಜ್ನಲ್ಲಿ ಒಂದೇ ವೇದಿಕೆಯಲ್ಲಿ. ಆಮೇಲೆ ಚಂಡೆ ಮತ್ತೆ ಮದ್ದಳೆಗೆ ಸಹ ಮಹಿಳೆಯರನ್ನು ನಾನು ಹಾಕಿದ್ದೆ. ಪ್ರಥಮವಾಗಿ ಲೀಲಾವತಿ ಬೈಪಾಡಿತಾಯರಿಗೆ ಒಂದು ಪದ್ಯವನ್ನು ಹೇಳಲಿಕ್ಕೆ ಅಂತ ಹೇಳಿದಾಗ ಸೀದಾ ಹರಿನಾರಾಯಣ ಬೈಪಾಡಿತಾಯರು ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ರು. ನಮ್ದು ಮಹಿಳಾ ರಾಗರಂಜನೆ ಇದ್ದದ್ದು. ಹರಿಯಣ್ಣ ಜಾನೆ ಬರ್ತಾರೆ ಅಂತ ಕೇಳಿದ ಕೂಡಲೇ ಅವ್ರು ಹೇಳಿದ್ರು, ಲೀಲಕ್ಕ ಹಾಡ್ಬೇಕಾದ್ರೆ ನಾನು ಒಟ್ಟಿಗೆ ಬೇಕೇ ಬೇಕು ಅಂತ. ಬಹಳ ಒಂದು ಅನ್ಯೋನ್ಯವಾದ ಒಂದು ಬಹಳ ಸಂತೋಷ ಕೊಡುವಂತಹ ಒಂದು ಸನ್ನಿವೇಶ ಅದಾಗಿತ್ತು. ಹೌದು, ಖಂಡಿತವಾಗಿ ನಾನು ಬಾರಿಸಿದ ಅವಳು ಪದ್ಯ ಹೇಳುದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಹರಿಯಣ್ಣನವರು ಅಂತ ಒಂದು ಅನ್ಯೋನ್ಯ ದಾಂಪತ್ಯ ಅವರದ್ದು ಯಕ್ಷ ದಾಂಪತ್ಯ ಅಂತ ಹೇಳಿ ಅದು ಪ್ರಥಮ ಯಕ್ಷ ದಂಪತಿಗಳಂದ್ರೆ ಅವರೇ ಆಗಿದ್ರು. ನಿಜವಾಗಿಲೂ ಒಳ್ಳೆ ಯಕ್ಷಗಾನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಮಹಿಳೆ. ಹೌದು, ಗಾನ ಸರಸ್ವತಿ ಅಂತ ಹೇಳಿಯೇ ಅವರು ಪ್ರಖ್ಯಾತಿಯಾದವರು ಸಹ. ಆಮೇಲೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗಲೂ ನಾವು ಅವರ ಮನೆಗೆ ಹೋಗಿ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಅವರು ಬಹಳಷ್ಟು ಸಂಭ್ರಮ ಪಟ್ಟಿದ್ದಾರೆ. ಅದು ಸಹ ಹಾಗೆ ಅನ್ಯೋನ್ಯವಾಗಿರೋ ದಂಪತಿ ಇಬ್ರು ಕೂಡ. ಹಾಗೆ ತಾವು ಹೇಳಿದ ಘಟನೆ ಬಹಳಷ್ಟು ನೆನಪಿಗೆ ಬಂತು ನಮಗೂ ಕೂಡ. ನಾವು ನೋಡಿದಾಗಿಲ್ಲ ಬಹಳಷ್ಟು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಒಂದು ಪತ್ನಿಯ ಹಿಂದೆ ಬೆಂಗಾವಲಾಗಿ ಜೊತೆಗೆ ಶಕ್ತಿಯಾಗಿ ನಿಂತಿದ್ರು ಅಲ್ವಾ? ಸೊ ಹಾಗೆ ಬಹಳಷ್ಟು ಘಟನೆಗಳು ನೆನಪಿದೆ. ಆದ್ರಿಂದಾಗಿ ಅವರಿಗೆ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಹ ಸಾಧ್ಯವಾಯಿತು ಅಂತ ಹೇಳಿ ಅವರೇ ಅವರ ಬಾಯಿಂದ ಹೇಳಿದ್ದುಂಟು. ಕಡೆಗೆ ಅದರಲ್ಲಿ ತುಂಬಾ ತೃಪ್ತಿಯನ್ನು ಪಟ್ಟಿದ್ದಾರೆ. ಅನೇಕ ಪ್ರಶಸ್ತಿಗಳು ಅವರಿಗೆ ಒದಗಿ ಬಂದಿದೆ. ಇವರು ಹೇಳಿದಾಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿಯೂ ಅವರಿಗೆ ದೊರಕಿದೆ. ಇದು ವಿಶ್ವ ತುಳು ಸಮ್ಮೇಳನದಲ್ಲಿ ಸನ್ಮಾನ ಮಾಡಿದ್ದಾರೆ. ಸುಳ್ಯ ರಂಗಮನೆ ಪ್ರಶಸ್ತಿ ದೊರಕಿದೆ ಅವರಿಗೆ. ಅಗರಿ ಪ್ರಶಸ್ತಿ, ಉಡುಪಿ ಕಲಾರಂಗ ಪ್ರಶಸ್ತಿ, ಇದೆಲ್ಲ ತುಂಬಾ ಮುಖ್ಯವಾದ ಪ್ರಶಸ್ತಿಗಳನ್ನು ಅವರು ತನ್ನ ಬಗಲಿಗೆ ಹಾಕೊಂಡಿದ್ದಾರೆ. ಇದೆಲ್ಲ ಅವರ ಮಹಿಮೆ. ಸರಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್?
ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಅಂತ. ನಮಸ್ತೆ ಸರ್, ನಮಸ್ತೆ ನಮಸ್ತೆ. ಮಾತಾಡಿ ಸರ್, ಹೇಳಿ ಸರ್. ನಾವೊಬ್ರು ಶ್ರೇಷ್ಠ ಭಾಗವತರನ್ನು ಕಳ್ಕೊಂಡಿದ್ದೇವೆ. ಹೌದು ಸರ್. ತುಂಬಾ ಹಳೆಯ ಭಾಗವತರು. ನಾವು ಸಣ್ಣದಿರುವಾಗಲೇ ಅವರ ಪದ್ಯ ಕೇಳಿದ್ದೇವೆ. ಯಕ್ಷಗಾನಕ್ಕೆ ಬರುವಾಗ ಲೇಟ್ ಆಗಿದೆ ನಾವು, ಹಾಗಾಗಿ ಅವರನ್ನು ಕಳ್ಕೊಂಡಿದ್ದೇವೆ. ಅವರ ಶೈಲಿಯನ್ನೊಂದು ಮುಂದುವರಿಸಿಕೊಂಡು ಹೋಗುವ ಹಾಗೆ ನಿಮ್ಮ ಜೊತೆ ಇದ್ದಾರೆ ಅವರು, ಶಾಲಿನಿ ಹೆಬ್ಬಾರ್. ಛಾಯೆ ಉಂಟು ಅವರಲ್ಲಿ, ಅದನ್ನಾದ್ರೂ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ನಮ್ಮದೊಂದು ಅಪೇಕ್ಷೆ ಅಲ್ವಾ? ಓಕೆ 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 ಅಲ್ವಾ? ಈ ಸಂದರ್ಭ ಅವರ ಹರಿಯಾದಲ್ಲಿ ಕೂಡ ಕೇಳಿದ್ದೇನೆ ನಾನು. ತುಂಬಾ ಜನ ಅವರ ಶಿಷ್ಯಂದರು ಎಲ್ಲ ಇದ್ದಾರೆ, ಆದ್ರೆ ಮುಂದುವರಿಸಿಕೊಂಡು ಹೋಗುವವರು ಬಹಳ ಕಡಿಮೆ ಕಾಣ್ತಾ ಇದೆ ಅಲ್ವಾ? ಹಳತನ್ನು ಉಳಿಸಿಕೊಂಡು ಹೊಸತನ್ನು ಮಾಡಿದ್ರೆ ಆಕ್ಷೇಪ ಇಲ್ಲ. ಇದು ಹಳೆಯದನ್ನೇ ಬಿಟ್ಟು ಹೊಸತನ್ನೇ ಮಾಡಿಕೊಂಡದ್ರೆ ರಂಗ ಹೇಗೆ ಆದಿತ್ತು ಅನ್ನೋ ಒಂದು ಕಲ್ಪನೆ ಆದ್ರೂ ಇದ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಅಲ್ವಾ? ಅವರ ಹೆಸರು ಉಳಿಬೇಕಲ್ಲ. ಹೌದು ಸರ್, ಹೌದು ಸರ್, ನಿಜ. ಕಲ್ತ ಮೇಲೆ ಅದನ್ನು ಉಳಿಸುವುದು, ನಮ್ಮ ಕಲ್ತವರು ಉಳಿಸುವುದು ನಿಜ ನಿಜ ಸರ್, ನಿಜ. ಈಗ ತಾವು ಹೇಳುವಂತದ್ದು ಕೂಡ ಅದೇ, ಅವರ ನೆನಪುಗಳು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಬಂದಾಗ ಅವರ ಶಿಷ್ಯಂದಿರು ಈ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ತಾವು ಹೇಳ್ತಾ ಇದ್ದೀರಿ ಸರ್. ಹೌದು, ಶಿಷ್ಯಂದಿರೇ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಕಲ್ತದ್ದನ್ನು ಅವರು ಕೊಡ್ಬೇಕಲ್ಲ, ಕಾಣಿಕೆ ಆಗಿ ಗುರು ಕಾಣಿಕೆ ಆಗಿ ಸಲ್ಲುದು ಅದರಿಂದಲೇ ಅಲ್ವಾ? ಹೌದು ಹೌದು ಸರ್. ತಾವು ಕೂಡ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಸೊ ಹಾಗಿದ್ದಾಗ ಅಂದಿನ ಕಾಲಘಟ್ಟದ ಇಂದಿನ ಕಾಲಘಟ್ಟದಲ್ಲಿ ಬಹಳಷ್ಟು ಯಕ್ಷಗಾನಗಳಲ್ಲಿ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ. ಆದ್ರೆ ಆ ಕಾಲಘಟ್ಟದಲ್ಲಿ ಲೀಲಮ್ಮನವರು ಮಾಡಿರುವಂತಹ ಸಾಧನೆಗಳು ಈಗ ಬಹಳಷ್ಟು ಜನರಿಗೆ ಮಾರ್ಗದರ್ಶನವಾಗಿದೆ, ಜೊತೆಗೆ ಅದೊಂದು ಸ್ಫೂರ್ತಿ, ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ ಸರ್. ತಾವು ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ? ಅದನ್ನು ಉಳಿಸಿಕೊಂಡಿದ್ದಾರೆ ಅವರು. ಆಮೇಲೆ ಕಳ್ಕೊಳ್ತಾ ಬಂದಿದ್ದೇವೆ ಎಲ್ಲ. ಅದು ಉಳಿಲಿ ಅಂತ ಹೇಳುವ ಆಶಯ ಅಷ್ಟೇ. ಹಳಬರು ಮಾಡಿಡುದು ಕಷ್ಟಪಟ್ಟಿದ್ದಾರೆ ಅಷ್ಟೇ ಅವರು. ಕರೆಕ್ಟ್. ಉಳಿಸಿಕೊಳ್ಳಬೇಕಿದ್ರೆ ಯಕ್ಷಗಾನವನ್ನು. ಈಗ ನಾವು ಅವರು ಮಾಡಿದ್ದನ್ನು ಹಾಳು ಮಾಡಿದ್ರೆ ಅವರೇಗೂ ಅಮರರಾದ್ರು. ಅವರ ಹೆಸರಿಗೆ ನಾವು ಕಳಂಕ ತರಲು ತಪ್ಪಾಗ್ತದಲ್ಲ. ನಿಜ 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 ಸರ್. ಎಸ್. ಅದರಿಂದ ಆ ಶೈಲಿಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳ್ತೀವಿ. ಸಂಗೀತವನ್ನು ಅಳವಡಿಸಿಕೊಂಡು ಅದೇನು ತಪ್ಪಲ್ಲ, ಆದ್ರೆ ಅದನ್ನು ಉಳಿಸಿಕೊಂಡು ಹೋಗುದು ಮುಖ್ಯ ಅಂತ ಈಗ ಉಳಿದವರು ಅಲ್ವಾ? ಶಿಷ್ಯಂದಿರಲ್ಲಿ ಹೇಳಿದ್ ನಾನಷ್ಟೇ. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್. ಉಳಿಸಿಕೊಂಡು ಹೋದ್ರೆ ಕ್ಷೇತ್ರಕ್ಕೂ ಬೆಳವಣಿಗೆ ಆಗ್ತದೆ ಯಕ್ಷಗಾನಕ್ಕೆ. ಅದನ್ನು ಬೆಳೆಸಿದವರಿಗೂ ಖುಷಿ ಆಗ್ತದೆ ಅಷ್ಟೇ. ಹೌದು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮ್ಮ ಕುಡ್ಲವಾಹಿನಿ ಜೊತೆ ಮಾತಾಡಿದಿರಿ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಜೊತೆಗೆ ಶಾಲಿನಿ ಮೇಡಮ್ ಅವರು ಅದನ್ನ ಉಳಿಸಿಕೊಂಡು ಹೋಗ್ಬೇಕು ಅನ್ನೋದು ಎಲ್ರಿಗೂ ಹೇಳ್ತಾರೆ. ಯಾಕಂದ್ರೆ ಯಕ್ಷ ಮಂಜುಳಾ ಕದ್ರಿ ತಮ್ಮ ಒಂದು ಇಡೀ ತಂಡ ಇದೆ, ಜೊತೆಗೆ ಅವರ ಮಾರ್ಗದರ್ಶನ ಇದೆ, ಅವರ ಶುಭ ಹಾರೈಕೆ ಇದೆ. ಸೊ ತಮ್ಮಲ್ಲೂ ಕೂಡ ಅವರು ತಮ್ಮ ಗುರುಗಳು, ಶಿಷ್ಯೆ, ಸೊ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೇಳ್ತಾರೆ. ಸೊ ಏನ್ ಹೇಳ್ತೀರಾ ತಾವುಗಳು? ನಿಜ, ಅವರು ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಈಗ ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಹೇಳ್ತೇವೆ ನಿಂಗೆ ಯಾರು ಕಲಿಸಿದ್ದು ಅಂತ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಮಾಡಿದ ಸರಿ ಇರಬಹುದು, ತಪ್ಪು ಇರಬಹುದು, ಅದರ ಹಿಂದೆ ಅದೊಂದು ಹೆಸರು ಗುರುವಿಗೂ ಬರ್ತದೆ. ಹಾಗಿರುವಾಗ ಅವರು ಮಾಡಿದ ಸಾಧನೆ ಅಷ್ಟು ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಆಗ್ಲಿಕ್ಕಿಲ್ಲ. ಕೊನೆ ಪಕ್ಷ ಅವರೇನು ಕಲಿಸಿದ್ದಾರೆ ಅದನ್ನು ನಾವು ಮರೆಯದೆ ನಾವು ಅದನ್ನು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುಂದುವರ್ಕೊಂಡು ಹೋಗಬೇಕು. ಅವರಿಗೆ ಯಾವತ್ತೂ ಕೂಡ ತುಂಬ ಉದ್ದ ಉದ್ದ ಎಳ್ಕೊಂಡು ಹೋಗುದು ಪದ್ಯ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಒಂದು ವೇಳೆ ನಾವು ಆ ಥರ ತಿರುಗಿ ಹಾಡ್ತಾ ಇದ್ದೇವಂತಿದ್ರು ಕೂಡ, ಅಂದರೆ ಆಚೆ ವಾಲಿ ಹಾಡ್ತಾ ಇದ್ದೇವಂತೂ ಕೂಡ ಅವ್ರು ಎಚ್ಚರಿಸ್ತಿದ್ರು, ಅದು ಸ್ವಲ್ಪ ಹಾಡು ಜಾಸ್ತಿ ಆಯಿತು, ಹಾಗೆ ಹಾಡ್ಲಿಕ್ಕಿಲ್ಲ, ಅದು ಯಕ್ಷಗಾನ ಅಲ್ಲ ಅಂತ ಎಚ್ಚರಿಸ್ತಿದ್ರು. ಹಾಗಾಗಿ ನನಗೆ ತುಂಬ ಜನ ಹೇಳ್ತಾರೆ ನಿಮ್ಮ ವಾಯ್ಸ್ ಕೇಳಿದಾಗ ಅವರ ಛಾಯೆ ಅದರಲ್ಲಿ ಕಾಣ್ತದೆ ಅಂತ. ಹಾಗಾಗಿ ಗುರುವನ್ನ ಶಿಷ್ಯನಾದವನು ಹಿಂಬಾಲಿಸಬೇಕು, ಅದು ಅವನ ಕರ್ತವ್ಯ. ಯಾಕಂದರೆ ಅವರು ನಮಗೆ ದಾರಿದೀಪ ಅಂತ ನಾವು ನಂಬಿರ್ತೇವೆ. ಹಾಗಾಗಿ ನಮ್ಮ ಮೇಲೂ ಶಿಷ್ಯರಾದವರ ಮೇಲೆ ಜವಾಬ್ದಾರಿ ಉಂಟು. ಲೀಲಮ್ಮನ ಹೆಸರನ್ನ ಮತ್ತೆ ನಾವು ಅವರು ನಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನ ನಾವು ಹಾಡೋದ್ರ ಮೂಲಕ ಜನರಿಗೆ ನಾವು ತೋರಿಸಿಕೊಡ್ಬೇಕು. ನಿಜ ಮೇಡಮ್, ನಿಜ. ಮತ್ತೊಂದು ಹಾಡನ್ನ ತಾವು ಹಾಡಬೇಕಾಗಿ ವಿನಂತಿ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಮೇಡಮ್, ಬಹಳಷ್ಟು ಅದನ್ನೇ ಕೇಳುವುದು, ಯಾಕಂದ್ರೆ ಅವರ ನೆನಪುಗಳು ಯಾವತ್ತೂ ಕೂಡ ಅಜರಾಮರವಾಗಿ ಉಳಿಬೇಕು ಅನ್ನುವಂಥದ್ದು. ಸೊ ಹಾಗಿದೆ ಕೃಷ್ಣ ಸಂಧಾನ ಪ್ರಸಂಗದಿಂದ ಭಾಮಿನಿ ಹಾಡ್ತಾನೆ. ಅಂದ್ರೆ ತಾಳದ ಪದ್ಯ ಹಾಡ್ಲಿಕ್ಕೆ ಇಲ್ಲಿ ಮದ್ದಳೆ ಇಲ್ಲ, ಹಾಗಾಗಿ ಹಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸರಿ. ಪೊಡವಿಗೋ ಸುಗ ಬಳಗ ಸಹಿತಲಿ, ಪೊಡವಿಗೋ ಸುಗ ಬಳಗ ಸಹಿತಲಿ,
ನಡೆಯಬೇಡ ಕೃತಾಂತನಲ್ಲಿಗೆ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಲ ವರವೃಕಸ್ಥಲ ವಾರಣಾವತವ ಕೊಡು ಕುಶಸ್ಥಲ ವರವೃಕಸ್ಥಲ ವಾರಣಾವತವ ಬಿಡು ಬಿಡಲವೋ ಬಿಡು ಬಿಡಲವೋ ಅವಂತಿ ನಗರವ ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೆ ಧರ್ಮಜಗೆ ಸಾಮದೊಳೆನಲು ಮಗುಳೆಂದ ಪೊಡವಿಗೋ ಸುಗ ಬಳಗ ಸಹಿತಲಿ ಮತ್ತೊಮ್ಮೆ ಅದ್ಭುತ ಧ್ವನಿ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದರೆ ಆ ಮಾತುಗಳು ಬರ್ತಾ ಇಲ್ಲ. ಯಾಕಂದರೆ ಒಂದು ಯಕ್ಷಗಾನದ ಲೋಕಕ್ಕೆ ಹೋದ ಅನುಭವ, ಹೋಗಿ ಬಂದಂಥ ಅನುಭವ 2 ಬಾರಿ ಮತ್ತೊಮ್ಮೆ ಲೀಲಾವತಿ ಅಮ್ಮನವರ ನೆನಪಿಸಿದಂತಹ ಒಂದು ಕ್ಷಣ. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ಅವರು ನಮಗೆ, ನಮ್ಮ ಕರಾವಳಿ ಭಾಗಕ್ಕೆ, ನಮ್ಮ ತುಳುನಾಡಿಗೆ ಯಕ್ಷಗಾನಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಸೊ ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಭಾವ ಕೂಡ ತುಂಬಾ ಇದೆ. ಹಾಗಿದ್ದಾಗ ಕೊನೆಯದಾಗಿ ಒಂದು ಕರೆಗಳನ್ನು ತೆಗೆದುಕೊಳ್ತೀನಿ. ಮಾತುಗಳು ಬರ್ತಾ ಇಲ್ಲ, ಟು ಬಿ ಫ್ರಾಂಕ್ಲಿ. ಅಂದ್ರೆ ತಮ್ಮ ಧ್ವನಿ ಅವರನ್ನ ನೆನಪಿಸುತ್ತೆ ಮೇಡಮ್. ಸೊ ಹಾಗೆ ಮಾತುಗಳು ಬರ್ತಾ ಇಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ, ಆ ಶಕ್ತಿಗಳಿಲ್ಲ ನಮ್ಮ ಬಳಿ. ಕಣ್ಮುಚ್ಚಿ ಕೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಲೀಲಾವತಿ ಅಮ್ಮನವ್ರ ನೆನಪಾಯ್ತು. ಏನಿಲ್ಲ, ಮನುಷ್ಯ ಬದುಕ್ತಾನೆ, ಬದುಕಿದಾಗ ಹೇಗ್ ಬದುಕಿದ ಮೇಲೆ ಏನ್ ಮಾಡ್ದ, ಜೊತೆಗೆ ಏನಾಗಿದೆ ಅನ್ನುವಂಥದ್ದು ಬಹುಶಃ ಲೀಲಾವತಿ ಅಮ್ಮನವರ ನಾವು ಈಗ ಪದೇ ನೆನಪು ಮಾಡ್ಕೊಳ್ತೀವಿ ಅಂತ ಬಂದಾಗ ಇದು ಅವರ ಸಾಧನೆ. ಹಾಗೆ ಯಾವತ್ತೂ ಕೂಡ. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಜಯಂತಿ ಮೇಡಮ್, ನಮಸ್ತೆ ಮೇಡಮ್. ಪಾತಿರ್ಲಿ ಮೇಡಮ್. ಲೀಲಾಬಾಯಿ ಪಡ್ತಾಯರ್ನ ನೆನಪಾರ್ಕೊಡು. ಪಟ್ಟದ ಪದ್ಮನೆ ಆಟ ದುಪ್ಪೋಡು ಫಸ್ಟ್ ಕುಕ್ಕದ ಆಟ ತೂತಿನ ನೆನಪು. ಆನೆ ಅಪಗ ಪೊಂಜೋಲ್ ಭಾಗವತಿಗೆ ಬಂದ ಆರೆ ಫಸ್ಟ್ ಅಂದಪ್ಪ ಐವತ್ತು ತುಂಬು ಪೊಂಜೋಲ್ ಭಾಗವತಿಗೆ ಮಂದಿನ ಯಾನ್ ಕೇಂದ್ರಿಜಿ ಇಜ್ಜಿ ನಿಜ ನಾಲ್ಕು ತುಂಬುದಕ್ಕಲು ಕೇಂದ್ರ ರಜ ಗೊತ್ತುಜಿ ಸತ್ಯವಾದಲ್ಲ ನಿಜ ನೆನಪುದ ಮಟ್ಟಗ ಆರೆ ಅರ್ನ ಒಂಜಿ ಸ್ವರೋನು ಕೇಂದ್ರನೆ ಉಂಡತೆ ಎಷ್ಟೋ ಜನಕ್ಕಲು ಬರ್ತೇರು ಲೀಲಾಬಾಯಿ ಬರ್ತಾಯ ಗಂಡನಿ ಮದ್ದಳೆ ಮಂತು ಅಂತೀರ ಸತ್ಯ ಮೇಲು ಭಾಗವತಿಗೆ ಮಂತು ಅಂತೀವಿ ಇಂಕುಲ ಅವು ತೂತ ಸತ್ಯವಾದಲ ಮನ್ಪೆ ಇಂಕ ಇತ್ತೆಲ್ಲ ಕೆಬಿಟ್ಟುಂಡದೆ ಅರ್ನ ಒಂದೊಂದು ಕೇಲ್ ನೆಕನೆ ಹಾಕೊಂಡು ಮಸ್ತ್ ಒಂಜೋಲೆಗ್ ಮರ್ಯಾದೆ ವಯಸ್ಸಿನ ಆರೇಳ್ತೆ ಸತ್ಯ ಭಾಗವತಿಗೆ ಅಂತೆ ಮಹಿಳಾ ಒಂದು ಮಸ್ತ್ ಭಾಗವತಿಗೆ ಅಂದಪ್ಪ ಬೊಕ್ಕ ಮಾತ್ರೆಗಳ ಧೈರ್ಯ ಬತ್ತನ ಹಿಡಿದು ಬೊಕ್ಕ ಮಾತೆರೆಗ್ಲ ಬೊಕ್ಕ ಧೈರ್ಯ ಬತ್ತನು ಅಂಡ್ ಆರೇನು ಮರಪ್ಪ ಇರ್ನೆ ಇಜ್ಜಿ ಸಾಧ್ಯ ದಯ ಬಣ್ಣ ಅನ್ನ ಒಂಜಿ ಎಂಕ್ ಎನ್ನ ನೆನಪುಡು ಪಟ್ಟದ ಪದ್ಮಲೆ ಮನ್ಪಿನ ಯಕ್ಷಗಾನ ಆ ಯಕ್ಷಗಾನೋಡು ಎಂಕ್ ನೆನಪು ಚಲಿತ ಗೊತ್ತುಂಡತೆ ಉಲ್ವೆ ಕಾಯಮು ಚಲಿಟ್ಟು ಕುಂಬಾರ್ನ ಕೊಡ್ತಿ ಇನ್ನು ಚಳಿಯೇ ಇಜ್ಜಿ ಬಲ್ಕ ಅಣ್ಣ ಆ ಕೊಡ್ತುಡು ಚಲಿಟ್ಟು ಕುಂಬಾರ್ ಅಂತುಂಡಲ್ಲ ಒಂಜಿ ಮೇಟ್ ಮಿತ್ತದ ಪನಿ ತಿತ್ತಲ ಚಂಡಿ ಆಂಡಲ ಉಲ್ಯ ಮುಟ್ಟ ಆಟ ತೂತುಂಡಲ ಏರೆಗ್ಲ ಉಂಡತೆ ಜೊಗರಲ ವೈದ್ಯಜಿ ದಾಲಜ್ಜಿ ಅಟ ತುಂಬುದ ಯಕ್ಷಗಾನನು ಒಂಜಿ ತೂತಿನಾನೆ ಉಂಡದೆ ಇತ್ತೆಲ್ಲ ಯಕ್ಷಗಾನಗ್ಲ ಇತ್ತೆ ಚಾವನ ಸುಗೊಟ್ಟು ಜನಕುಲು ಕುಲ್ಲು ತುಂಬು ಇಲ್ಲದ ಉಂಡದೆ ಇಲ್ಲದ ಉಳ್ಕೊಟ್ಟೆಗೊನದು
అట్లేను పొత్తుదు ముల్కట్టే పొత్తుదు కొనదు ఇల్లే ముట్ట ఏర్నల చాలా జీవనసులಜ್ಜಿ ಕರೆಕ್ಟ್. ಒಂದು ಯಕ್ಷಾಭಿಮಾನಿಯಾದ ಇರ್ನಪಾತ್ ಅಂದ ಮೇಡಮ್ ಇತ್ತತುಲೆ ಒಂದು ಯಕ್ಷಾಭಿಮಾನಿಯಾದ ಇರ್ನಪಾತ್ರ ಅಂಡಾಗ ಆ ಸಂದರ್ಭಡ್ ಆರ್ ಭಾಗವತಿಗೆ ಮಲ್ತದುಪ್ಪನಾಗ ಒಂಜಿ ಒಂಜಿ ಪೊಂಜುವಾದ್ಲ ಆ ಸಂದರ್ಭ ಮಲ್ಪಡ ಅರ್ನ ಒಂಜಿ ಆ ಒಂಜಿ ಚಾಲೆಂಜಸ್ ಲ ಬಾರಿ ಮಲ್ಲ ಆದುಪ್ಪು ಆತೆ ಮೇಡಮ್ ನಿಜವಾದಲ ಉಂಡತಿ ಅವು ಒಂಜಿ ಬಾರಿ ಮಲ್ಲ ಒಂಜಿ ಹೆಮ್ಮೆದ ವಿಷಯ ಅಂದ ನಿಜ 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 ಸತ್ಯ ಸಾಧನೆ ಕರೆಕ್ಟ್ ಕರೆಕ್ಟ್ ಎಂಕಲ್ ಬಂಪಿನ ಆ ಪೊರ್ತಗಿ ಇತ್ತೆ ಮಾತ ಸೌಕರ್ಯ ಉಂಡಪ್ಪ ಊಟ ಊಟ ಪತ್ತೊಂದು ಬೈದ ಟಾರ್ಚ್ ಲಜ್ಜಿ ಸಂಕ ಪತ್ತೊಂದು ಲೈಟ್ ಲಜ್ಜಿ ಊಟ ಪತ್ತೊಂದು ಅದು ಕಣಿಕ ಬುರ್ನಲ ಅಂದ್ರೆ ಬಲ್ಲೆ ಅದೇ ನಿಜ ನಿಜ ಅಣ್ಣ ಪುಲ್ಯ ಮುಟ್ಟಲ ಉಂಟದೆ ಜನ ಫುಲ್ ಆತ ನಿಯತ್ತದ ತೂತೇರು ತೂತೇರು ನಿಜ ತುಂಬುದ ಯಕ್ಷಗಾನಗುಲ ಇಚ್ಚದ ಯಕ್ಷಗಾನಗುಲ ರಾತ್ರಿ ಬಗೆಯಲುಂಡು ಅಂದಪ್ಪ ಸತ್ಯ ಸತ್ಯ ಸಾರಿ ಮೇಡಮ್ ಯಕ್ಷಗಾನಗ ಆತಿ ಇತ್ತನ ಇತ್ತನೆ ಒಂಜಿ ಆಯ್ನ ಒಂಜಿ ಅಂದ ನಿಜ ಗೌರವ ಆ ಒಂಜಿ ಘನತೆ ಮಾತು ಎಸ್ 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 ಕತೆಲ ಇತ್ತನ ಎಸ್ 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 ಮೇಡಮ್ ಸೊಲ್ಮೇಲು ನಂಗೆ ಆಟ ತೂದು ಇಲ್ಲಾಗ ಬತ್ತದುಂಡತೆ ಮರಪು ನಂಚಿನ ಅಂದು ಇತ್ತಜಿ ಅಂದ ನಿಜ ನಿಜ ಒಂಜಿ ಮೇಜು ತೆಲಿಪುನ ಒಂಜಿ ಮೇಜು ಕತ್ತೆ ಒಂಜಿ ಮೇಜು ಗುಲಿಪುನ ಕರೆಕ್ಟ್ ಕರೆಕ್ಟ್ ಎಸ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಜಯಂತಿ ಮೇಡಮ್ ಸೊಲ್ಮೇಲು ನಮ್ಮ ಕುಡ್ಲ ಬಾಯಿ ಪಾತಿರ್ನೇಕ್ ಆಯ್ತು ಒಟ್ಟಿಗೆ ಮಸ್ತ್ ಕಾಲ್ ಬರೋದುಂಡು ಕೊನೆದಾಗೊಂದು ಕರೆ ಓಕೆ ಕರೆ ಕಟ್ ಆಗಿದೆ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದಾಗ ಇಲ್ದಿದ್ರೆ ಕರೆ ಕಟ್ ಆಗುತ್ತೆ ಯಾಕಂದರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಕರೆ ತೆಗೆದುಕೊಳ್ತಾ ಇಲ್ಲ ಆ್ಯಂಡ್ ದಯಮಾಡಿ ಕ್ಷಮಿಸಿ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ ಸಮಯದ ಅಭಾವ ಕೂಡ ತುಂಬಾ ಇದೆ. ಸೊ ಹಾಗಿದ್ದಾಗ ಲೀಲಾವತಿ ಬೈಪಡಿತಾಯ ಅಮ್ಮನವರು ಅವರ ನೆನಪು ಯಾವತ್ತೂ ಕೂಡ ಅಜರಾಮರವಾಗಿ ಉಳಿಯುತ್ತೆ. ಸೊ ಹಾಗಿದ್ದಾಗ ಅವರ ಶಿಷ್ಯಂದಿರು ಇನ್ನೂ ತಮ್ಮಗಳ ಕೈಯಲ್ಲಿರುವಂಥದ್ದು ಅವರ ಪರಂಪರೆಯನ್ನು ತಾವುಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಯಕ್ಷಗಾನ ಕ್ಷೇತ್ರಕ್ಕೆ ಮಹಿಳೆಯರು ಯಾಕೆ ಬಂದರು ಹೇಗೆ ಬಂದರು ಅಂತ ಬಂದಾಗ ಅಡಿಪಾಯ ಯಾಕೆ ಹಾಕಿಕೊಟ್ರು ಯಾರು ಹಾಕಿಕೊಟ್ರು ಅಂತ ಬಂದಾಗ ಲೀಲಾವತಿ ಅಮ್ಮನವರು ನಮಗೆ ಮುನ್ನೆಲೆಯಲ್ಲಿ ಕಾಣಲಿಕ್ಕೆ ಸಿಗ್ತಾರೆ, ನೇರವಾಗಿ ನಂಬರ್ 1 ಸ್ಥಾನದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ತದನಂತರ ಅದು ಏನಾಯಿತು ಆ ಪರಂಪರೆ ಅಂತ ಬಂದಾಗ ಇನ್ನು ಮುಂದಕ್ಕೆ ಇವರುಗಳನ್ನು ತೋರಿಸಬೇಕಾಗುತ್ತೆ. ಸೊ ತಾವುಗಳು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು. ಸೊ ಹಾಗಿದ್ದಾಗ ಮೇಡಮ್ ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್ ಈ ಸಂದರ್ಭ ಕೊನೆಯದಾಗಿ ಒಂದು ಮಂಗಳ ಹಾಡ್ಬೋದಾ ಮೇಡಮ್? ಓಕೆ ತದನಂತರ ಎಸ್ ಲೀಲಾವತಿ ಬೈಪಾಡಿತಾಯರು ಯಕ್ಷಗಾನ ಕ್ಷೇತ್ರದ ಭಾಗವತಿಕೆಯಲ್ಲಿ ಓರ್ವ ಅನರ್ಘ್ಯ ರತ್ನವೇ ಸರಿ. 26 ವರ್ಷ ವೃತ್ತಿಪರ ಮೇಳಗಳಲ್ಲಿ ಭಾಗವತಿಕೆ ಮಾಡಿದಂತಹ ಒಂದು ಮಹಿಳಾ ಮಣಿ ಸಾಧಕ ಶ್ರೇಷ್ಠ ಅಂತ ಹೇಳಿದರೆ ಲೀಲಾವತಿ ಬೈಪಾಡಿತಾಯರು. ಈಗಿನ ಎಲ್ಲ ಮಹಿಳಾ ಭಾಗವತರಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿ ದಾರಿ ಮಾಡಿಕೊಟ್ಟವರು ಲೀಲಾವತಿ ಬೈಪಾಡಿತಾಯರು. ಯಕ್ಷಮಂಡಳಕ್ಕೂ ಸಹ ಬಹಳ ಒಂದು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ನಾವು ತುಂಬ ಅವರಿಗೆ ಋಣಿಯಾಗಿದ್ದೇವೆ, ಅವರ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದೇವೆ. ಅವರ ಆ ವಾತ್ಸಲ್ಯ ಆ ಪ್ರೀತಿ ನಮ್ಮನ್ನು ಹಿಡಿದಿಟ್ಟಿದೆ ಅಂತ ಹೇಳುತ್ತಾ ಇನ್ನೂ ಅವರ ಪದ್ಯವನ್ನು ಕೇಳುವಂತಾಗಲಿ ಅಂತೇಳಿ ಎಲ್ಲರೂ ಕೇಳುವಂತಾಗಲಿ. ಈಗ ಏನು ತೊಂದರೆ ಇಲ್ಲ, ಯೂಟ್ಯೂಬ್ಗಳಲ್ಲೆಲ್ಲ ಬರ್ತಾನೆ ಇರ್ತದೆ. ಆದ್ರಿಂದ ಆ ಪದ್ಯಗಳು ಸದಾ ಹಸಿರಾಗಲಿ ಅಂತ ಹೇಳೋ ಒಂದು ಆಶಯದೊಂದಿಗೆ ಸಂತಾಪ ಯಕ್ಷಮಂಡಳದಿಂದ. ಅವರ ಹೆಸರು ಉಳಿಬೇಕು, ಖಂಡಿತವಾಗಿ ಉಳಿಬೇಕು, ಉಳಿತದೆ, ಖಂಡಿತವಾಗಿ ಉಳಿತದೆ, ಮರೆಯಲು ಸಾಧ್ಯವೇ ಇಲ್ಲ. ಅಜರಾಮರವರು. ಕೊನೆಯದಾಗಿ ಸರ್ ನಾನು ಹೇಳುವುದೇನೆಂದರೆ, ಈಗ ನೀವು ಹೇಳಿದಾಗೆ ಅವರ ಪರಂಪರೆ ಉಳಿಯುವುದು, ಅವರದ್ದು ಅಜರಾಮರ ಆಗುವುದು ಅಂದರೆ, ಈಗ ಇವರಾಗೆ ಭಾಗವತಿಗೆ ಕಲ್ತವರು ಹಾಡಿ ಉಳಿಸುವುದು ಒಂದು ವಿಷಯ ಬೇರೆ. ಅದು ಹಾಡು ಅಲ್ಲಿಗೆ ಮುಗೀತದೆ. ಆದರೆ ಅವರ ಪರಂಪರೆ ಮುಂದುವರಿದು ಹೇಗೆಂದರೆ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ಶಿಷ್ಯಂದಿರನ್ನು ತಯಾರು ಮಾಡೋದು. ಈಗ ನಾನು ಕ್ಲಾಸ್ ಕೊಡ್ತಾ ಇದ್ದೇನೆ. ನಮ್ಮ ಗುರುಗಳು ಹರಿನಾರಾಯಣ ಬೈಪಾಡಿತಾಯರು ಮತ್ತು ಲೀಲಾವತಿ ಬೈಪಾಡಿತಾಯರು ಯಾವ ರೀತಿ ನಮಗೆ ಕಲಿಸಿದ್ದಾರೆ, ಧರ್ಮಸ್ಥಳ ಕೇಂದ್ರದಲ್ಲಿ ಒಂದು ಸಿಲೆಬಸ್ ಅಂತ ಮಾಡಿದ್ದಾರೆ. ಅದೇ ಪ್ರಕಾರ ಇವತ್ತು ನಾವು ಕಲಿಸ್ತಾ ಇದ್ದೇವೆ. ಈಗ ನನ್ನ ಶಿಷ್ಯಂದಿರು ತಯಾರಾಗ್ತಾ ಇದ್ದಾರೆ. ಅಂದರೆ ಏನು ಅಂತ ಕೇಳಿದರೆ, ಯಕ್ಷಗಾನದಲ್ಲಿ ಅವರ ಧ್ಯೇಯ ಹೇಗಿತ್ತಂದರೆ, ಸಭಾಲಕ್ಷಣ ಅಂತ ಉಂಟು. ಪ್ರಸಂಗ ಆರಂಭವಾಗುವ ಮೊದಲು ಇರುವಂಥದ್ದು ಪೂರ್ವರಂಗ ಅಂತ ಹೇಳ್ತೇವೆ. ಅದನ್ನು ಅಭ್ಯಾಸ ಮಾಡದೆ ಒಬ್ಬ ರಂಗ ಏರಬಾರ್ದು ಎನ್ನುವಂಥ ಒಂದು ನಿಯಮ ಅದು ಮೊದಲಿಗಿತ್ತು. ಹಾಗೆ ನಮ್ಮ ಲೀಲಾವತಿ ಬೈಪಾಡಿತಾಯರು ಕೊನೆಯವರೆಗೂ ಅದನ್ನು ಮಂತ್ರವಾಗಿಸಿ ಇಟ್ಟುಕೊಂಡವರು. ಸಭಾಲಕ್ಷಣದ ಪೂರ್ವರಂಗದ ಪಾಠ ಪೂರ್ತಿಯಾಗದೆ ಪ್ರಸಂಗದ ಪಾಠ ಅವರು ಕೊಡುವುದಿಲ್ಲ. ಈಗ ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ದೇವೆ. ನಾನು ಈಗ ಇವರ ಶಿಷ್ಯ ಆನಂದ ಗುಡಿಗಾರರು ಕೆರುವಾಶೆ, ಹಾಗೆ ಕಿಲ್ನಕೋಡಿ ಗಿರೀಶ್ ಭಟ್, ನಾವೆಲ್ಲ ಅವರ ಶಿಷ್ಯರು, ಅವರ ಪರಂಪರೆಯವರೇ. ನಾವು ಅದೇ ಥರ ಮಾಡ್ತಾ ಇದ್ದೇವೆ. ನಾವು ಪ್ರಸಂಗದ ಪದ್ಯ ಮೊದಲು ಕೊಡುವುದೇ ಇಲ್ಲ. ಮತ್ತೆ ಇವರಾಗ ಹೇಳಿದಾಗೆ ರಾಗ ಹೆಚ್ಚು ಕಡಿಮೆ ಆಗ್ಬೋದು, ಸಾಹಿತ್ಯ ಮತ್ತು ತಾಳದಲ್ಲಿ ರಾಜಿ ಇಲ್ಲ ಅಮ್ಮನ ವಿಷಯದಲ್ಲಿ. ನಾವು ಕೂಡ ಅದೇ ರೀತಿ ಮಾಡ್ತೇವೆ. ಈಗ ಏನಾಗಿದೆ ಕೇಳಿದ್ರೆ, ಈಗ ಲೀಲಮ್ಮ ಸಂಗೀತ ಕ್ಷೇತ್ರದಿಂದ ಯಕ್ಷಗಾನಕ್ಕೆ ಬಂದವರು. ಆದರೆ ಅವರ ಹಾಡಲ್ಲಿ ನಿಮಗೆ ಉದ್ದ ಆಲಾಪನೆ ಆಗಲಿ, ಸಂಗೀತದ ಇದು ಸ್ವಲ್ಪ ಹೆಚ್ಚು ಯಕ್ಷಗಾನೀಯತೆ ಕಾಣುತ್ತೆ.
ಈಗ ಹೆಚ್ಚಿನವರು ಸಂಗೀತ ಕಲಿಯದವರು ಅದರಲ್ಲಿ ಯಕ್ಷಗಾನ ಕಡಿಮೆ ಉಂಟು, ಸಂಗೀತ ಈ ತರ ಸಿನಿಮಾ ಭಾವಗೀತೆ ಜಾಸ್ತಿ ನಮಗೆ ಕೇಳ್ತಾ ಉಂಟು. ಇದು ವಾಸ್ತವಿಕ, ಏನು ನಾವು ಒಬ್ಬರನ್ನು ದೂರಿದ್ದಲ್ಲ ಇದಲ್ಲ. ಆದ್ರೆ ಯಕ್ಷಗಾನೀಯತೆಯೇ ಹೆಚ್ಚು ಇರಬೇಕು ಅಂತ ನಮ್ಮ ಗುರುಗಳು ಪ್ರತಿಪಾದಿಸಿದವರು. ತಾಳ ಮತ್ತೆ ಇದೆ ಸಾಹಿತ್ಯ ಶುದ್ಧಿ. ಯಕ್ಷಗಾನಕ್ಕೆ ಎಷ್ಟು ಬೇಕು, ಈಗ ಒಂದು ಊಟಕ್ಕೆ ಉಪ್ಪು ಎಷ್ಟು ಬೇಕು, ಉಪ್ಪು ಒಳ್ಳೇದುಂಟು ಅಂತೇಳಿ ಯಾವುದೋ ಕಂಪನಿಯ ಒಳ್ಳೆ ಅಡ್ವರ್ಟೈಸ್ ನಮ್ದು ಅಯೋಡಿನ ಉಪ್ಪು ಅಂತ ಹೆಚ್ಚು ತಿನ್ಲಿಕ್ಕೆ ಆಗ್ತದೆ, ಇಲ್ಲಲ್ಲ. ಆ ಯಕ್ಷಗಾನದ ಚೌಕಟ್ಟಿಗೆ ಎಷ್ಟು ರಾಗ ಬೇಕು ಅಷ್ಟನ್ನೇ ಅಳವಡಿಸಬೇಕು. ಅದೇ ತರ ನಾವು ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದೇನೆ ಅಂತ ಎದೆ ತಟ್ಟಿ ನಾನು ಹೇಳ್ತೇನೆ. ಯಾಕಂದ್ರೆ ನನ್ನ ಶಿಷ್ಯರಿಂದ್ರನ್ನು ನಾನು ಅದೇ ತರ ಈಗ ಕಲಿಸ್ತಾ ಇದ್ದೇನೆ. ಪೂರ್ವರಂಗ ಕಲಿಸದೆ ನಾನು ಮುಂದೆ ಹೋಗುವುದಿಲ್ಲ. ನಮಗೆ ಕೆಲವು ಜನ ಇದ್ದಾರೆ. ನಾನು ಹೇಳುದು ಪರಂಪರೆ ಮುಂದುವರಿಯುವುದು ಅಂದ್ರೆ ಹಾಗೆ, ಕೇವಲ ರಂಗದಲ್ಲಿ ಹಾಡಿ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಅದು ಪರಂಪರೆ ಮುಂದುವರಿಯುವುದಲ್ಲ. ಪ್ರಾಡಕ್ಟ್ಗಳನ್ನು ಕೊಡಬೇಕು ನಾವು ಈ ರಂಗಕ್ಕೆ, ಅದು ಆವಾಗ ಉಳಿತದೆ. ನೀವು ಹೌದಾದ್ರೆ ಇದನ್ನು ನಿಜ ಸರ್ ಹೈಲೈಟ್ ಮಾಡಬಹುದು. ಹಾಗೆ ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ, ನಮಗೊಂದು ನಮ್ಮ ಗುರುಗಳ ಹೆಸರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟದ್ದಕ್ಕೆ, ನನಗಿಂತ ಸೀನಿಯರ್ ಕಲಾವಿದರು ತುಂಬ ಜನ ಇದ್ದಾರೆ, ನನ್ನನ್ನು ಗುರುತಿಸಿ ಕರೆದದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ಗುರುಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ಕೊನೆಯದಾಗಿ ಒಂದು ಮಂಗಳ ಹಾಡು ಹಾಡಿನ ಮೂಲಕ. ಬೆಳ್ಳಾರ ಮಂಜುನಾಥ ಭಟ್ರು 2 ಪ್ಯಾರ ಬರೆದಿದ್ದಾರೆ. ಆಗ ನಾನು ಒಂದೇ ಪ್ಯಾರ ಹಾಡಿದೆ. ಈಗ ಅದರ ಕೊನೆಯ 2ನೇ ಚರಣವನ್ನ ಹಾಡ್ತೇನೆ. ಹಾಡುವುದಕ್ಕಿಂತ ಮೊದಲು ಎಷ್ಟೋ ಜನ ಶಿಷ್ಯಂದರಿದ್ದಾರೆ, ಆದ್ರೂ ಮಾತಾಡುವ ಅವಕಾಶ ಸಿಕ್ಕಿದ್ದು ನಮಗೆ. ಹಾಗಾಗಿ ನಾವು ಕೂಡ ಈ ಚಾನೆಲ್ಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಪರಮ ಶಿಷ್ಯ ಪರಂಪರೆಯದ ಪರಮ ಗುರುವಾಗುತ್ತಲೇ ಮುಕ್ತಿಯ ಪರಮ ಗುರುವಾಗುತ್ತಲೇ ಮುಕ್ತಿಯ ಪರಮ ಪದವನೆ ಪಡೆದಲೀನಾವತಿಯ ಮೊದಲಿಗರು ಪರಮ ಪದವನೆ ಪಡೆದ ಲೀಲಾವತಿಯ ಮೊದಲಿಗರು ಪರಮ ಸತಿ ಸದ್ಗತಿಯ ಹೊಂದುತ್ತ ಪರಮ ಸತಿ ಸದ್ಗತಿಯ ಹೊಂದುತ್ತ ಪರಮ ಜನಮಾನಸದ ಮಧ್ಯದಿ ಪರಮ ಶಾಶ್ವತ ಯಕ್ಷಗಾನದ ಕಲೆಯ ದೇಗುಲದಿ ಪರಮ ಶಾಶ್ವತ ಯಕ್ಷಗಾನದ ಕಲೆಯ ದೇಗುಲದಿ ಪರಮ ಷಡುರಸ ಭೋಜನದ ಸವಿ ಪರಮ ಮಂಗಳ ಯಕ್ಷಗಾನದಿ ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಸ್, ಅವರ ನೆನಪುಗಳು ಯಾವತ್ತೂ ಕೂಡ ಉಳಿಯುತ್ತೆ. ನೋಡೋಣ, ತಮ್ಮ ಧ್ವನಿಯ ಮೂಲಕ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಗಳು ತಮ್ಮಗಳ ಬಳಿ ಇದೆ. ನೋಡೋಣ ಆ ಒಂದು ವಿಚಾರದಲ್ಲಿ ಏನು ಹೇಳ್ತಾರೆ ಮೇಡಮ್. ಓ ಹೌದಲ್ವಾ, ಓಕೆ. ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಶಾಲಿನಿ ಹೆಬ್ಬರ್ ಅವರು, ಅವರ ಧ್ವನಿಯನ್ನು ಕೇಳಿದಾಗ ಮತ್ತೆ ಮತ್ತೆ ಲೀಲಾಮ್ಮನವರು ನೆನಪಿಗೆ ಬರ್ತಾರೆ. ಅವರ ಭಾಗವತಿಕೆ ಮಾಡಿದಂತಹ ರೀತಿಗಳು, ವೇದಿಕೆಯಲ್ಲಿ ಇದ್ದಂತಹ ಆ ಒಂದು ಸಂದರ್ಭಗಳು ಮತ್ತೆ ಮತ್ತೆ ಕಣ್ಣಿಗೆ ನೆನಪಾಗುತ್ತೆ. ಅದೇನೇ ಇರಲಿ, ಅವರ ನೆನಪು ಯಾವತ್ತು ಕೂಡ ಅಜರಾಮರ. ಅವರು ಬದುಕಿದಂತಹ ರೀತಿಯು ಕೂಡ ಯಾವತ್ತು ಕೂಡ ಅಜರಾಮರ. ಇನ್ನಿತರರಿಗೆ ಸ್ಫೂರ್ತಿ. ಅಂದರೆ ಈ ರೀತಿ ಬದುಕಬಹುದು, ಈ ರೀತಿ ಬದುಕಿದ್ದೇನೆ ಅಥವಾ ಬದುಕಿದ್ರೆ ಆ ರೀತಿ ಬದುಕಬೇಕು, ಆ ಒಂದು ಸವಾಲುಗಳ ನಡುವೆ ಎಲ್ಲವನ್ನು ಕೂಡ ಮೆಟ್ಟಿ ನಿಂತಹ ಮಹಿಳೆ. ಯಾಕಂದ್ರೆ ಇದು ಅಂತಿಂತ ಸಾಧನೆಗಳಲ್ಲ, ಯಾರೋ ಹಾಕಿದಂತಹ ದಾರಿಯಲ್ಲಿ ನಡೆದುಕೊಂಡು ಹೋದಂತಹ ಮಹಿಳೆಯಲ್ಲ. ತಾನಾಗಿ ಆ ದಾರಿಯನ್ನು ಕ್ರಿಯೇಟ್ ಮಾಡಿ, ಆ ದಾರಿಯನ್ನು ಸೃಷ್ಟಿ ಮಾಡಿ, ಆ ದಾರಿಯಲ್ಲಿ ಮುಂದಕ್ಕೆ ಹೋಗಿ ಅಸಂಖ್ಯಾತ ಶಿಷ್ಯರನ್ನ ಸೃಷ್ಟಿಸಿ, ಜೊತೆಗೆ ಆ ಒಂದು ದಾರಿಯಲ್ಲಿ ಸಾಧಿಸಿ ತೋರಿಸಿದಂತಹ ದಿಟ್ಟ ಮಹಿಳೆ. ಯಾಕಂದ್ರೆ ಯಕ್ಷಗಾನದ ಮಹಿಳೆ ಅಥವಾ ಯಕ್ಷಗಾನದ ಭಾಗವತಿಕೆಯ ಪ್ರಪ್ರಥಮವಾಗಿದ್ದ ಮಹಿಳೆ ಇಂತಹ ಮಾತುಗಳಿಗಿಂತ ಜಾಸ್ತಿಯಾಗಿ
ಸಮಾಜದ ವಿರುದ್ಧ ಅಥವಾ ಸಮಾಜದ ಮೂದಲಿಕೆಯ ಮಾತುಗಳ ವಿರುದ್ಧವೂ ಕೂಡ ಹೋರಾಟವನ್ನ ಮಾಡಿ ಗೆದ್ದಂತಹ ಮಹಿಳೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಲೀಲಮ್ಮನವರನ್ನ. ಸೊ ಅವರ ಪತಿ ಅವರಿಗೂ ಕೂಡ ನಾವು ಈ ಸಂದರ್ಭ ಎರಡೂ ಕೈಗಳನ್ನು ಜೋಡಿಸಿ ನಾವು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ, ಜೊತೆಗೆ ಅವರು ತೆಗೆದುಕೊಂಡಿರುವಂತಹ, ಜೊತೆಗೆ ಅವರ ಪತ್ನಿಯನ್ನ ಅವರು ಪ್ರೋತ್ಸಾಹಿಸಿದಂತಹ ರೀತಿಯನ್ನ ಈ ಸಮಾಜ, ಈ ನಮ್ಮ ಕರಾವಳಿ ಭಾಗ, ಈ ನಾಡು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ಯಕ್ಷ ದಂಪತಿ ಇಬ್ಬರಿಗೂ ಕೂಡ ನಾವು ನಮ್ಮ ಯಕ್ಷ ಕಲಾಭಿಮಾನಿಗಳು, ಜೊತೆಗೆ ಇಡೀ ನಮ್ಮ ನಾಡು ಯಾವತ್ತೂ ಕೂಡ ಚಿರಋಣಿಯಾಗಿರುತ್ತೆ. ಅದೇ ರೀತಿ ಅಗಲಿದಂತಹ ದಿವ್ಯ ಆತ್ಮಕ್ಕೆ, ಲೀಲಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವರ ಪರಂಪರೆ ಉಳಿಬೇಕು, ಬೆಳಿಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗಿದ್ದಾಗ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಚಂದ್ರಶೇಖರ್ ಸರ್, ಕೊಂಕಣಾಜೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಅದೇ ರೀತಿ ಶಾಲಿನಿ ಹೆಬ್ಬಾರ್ ಮೇಡಮ್ ಅವರು, ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಅದೇ ರೀತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜ್ ಅವರ ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಕರಾವಳಿ ಭಾಗದ ಗಂಡು ಕಲೆ ಯಕ್ಷಗಾನದ ಅತ್ಯದ್ಭುತವಾಗಿರುವಂತಹ ಶಕ್ತಿ ಇನ್ನು ನಮ್ಮ ನೆನಪು ಮಾತ್ರ, ಆದರೆ ಆ ನೆನಪು ಉಳಿಬೇಕು, ಬೆಳಿಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.